ಅಧ್ಯಾಯ 3 ಕರ್ಮಯೋಗ. ಈಗ ಹೆಚ್ಚಿನವರು ನಿಮ್ದು ಬೇರೆ ಬೇರೆ ಒಪಿನಿಯನ್ ಇತ್ತು, ಆದರೆ ನಮ್ಮ ಆಚಾರ್ಯರ ಒಪಿನಿಯನ್ ಎಂತಂತ ತಿಳಿಯುವ. ಕರ್ಮಯೋಗದ ಬಗ್ಗೆ ಪ್ರಭುಪಾದ ಅಂತ ಹೇಳ್ತಾರೆ, ನೋಡುವ. ಪ್ರಭುಪಾದ ಹೇಳುವಂಥದ್ದು, ಈಗ ಹೈಯೆಸ್ಟ್ ಜನರೆಲ್ಲರೂ ಕೃಷ್ಣ ಭಗವದ್ಗೀತೆ ಹೇಳಿದ್ದಾನೆ ಕರ್ಮ ಮಾಡಬೇಕು. ಹೆಚ್ಚಿನವರು, ಈಗ ನಾನು ಕೂಡ ಸ್ವಲ್ಪ ಈ ಪುಸ್ತಕ ವಿತರಣೆಗೆ ಹೋಗ್ತೇನೆ, ಅಲ್ಲಿ ಜನರ ಹತ್ರ ಕೇಳುವಾಗ, ನೀವು ಯಾಕೆ ಇದು ಮಾಡ್ತಾ ಇದ್ದೀರಿ? ಕೃಷ್ಣ ಹೇಳಿದಾನೆ ಕೆಲಸ ಮಾಡಲಿಕ್ಕೆ, ಕೆಲಸ ಮಾಡಬೇಕು, ಕೆಲಸ ಮಾಡಿ ನಾವು ಜಾಲಿ ಮಾಡಬೇಕು. ಈ ರೀತಿ ನಮ್ದೆಲ್ಲ ಬೇರೆ ಬೇರೆ ನಮ್ಮ ಚಿಂತನೆ ಉಂಟು. ಆದರೆ ನಮ್ಮ ಚಿಂತನೆ ಪ್ರಕಾರ ಹೋಗುವುದಲ್ಲ, ಕೃಷ್ಣನ ಪ್ರಕಾರ ಹೋಗಬೇಕು. ಹೆಚ್ಚಿನವ್ರು 99% ಜನರು ಕೃಷ್ಣ ಹೇಳಿದಾನೆ ಕರ್ಮ ಮಾಡಬೇಕು. ಕೃಷ್ಣ ಹೇಳಿದ್ದು ಕರ್ಮ ಮಾಡಲಿಕ್ಕೆ ಅಲ್ಲ, ಕೃಷ್ಣ ಹೇಳಿದ್ದು ಕರ್ಮ ಯೋಗ. ದಯವಿಟ್ಟು ತಿಳ್ಕೊಳ್ಳಿ. ಜನರು ಯೋಗ ಅಂದ್ರೆ ಎಕ್ಸಸೈಸ್ ಅಂತ ಎಣಿಸಿದ್ದಾರೆ. ತಲೆಯನ್ನು ಕೆಳಗೆ ಮಾಡಿ ಕಾಲನ್ನು ಮೇಲೆ ಮಾಡಿ ಆಚೆ ಈಚೆ ಮಾಡೋದು, ಅದು ಯೋಗ ಅಂತ ಎಣಿಸಿದ್ದಾರೆ. ಯೋಗ ಅಂದ್ರೆ ಆಡ್ ಮಾಡುವಂಥದ್ದು. ಯಾರನ್ನು ಆಡ್ ಮಾಡುವಂಥದ್ದು? ಕೃಷ್ಣನನ್ನು ಆಡ್ ಮಾಡುವಂಥದ್ದು. ಈಗ ನೋಡಿ, ಈಗ ನಾವು ಕೆಲಸ ಮಾಡ್ತೇವೆ, ಕೆಲಸ ಮಾಡುವಾಗ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತದೆ. ಅಂದ್ರೆ ಈಗ ನಮ್ದು ಒಂದು ಇನ್ಕಮ್ ತಿಂಗಳಿಗೆ 1 ಲಕ್ಷ ಇದ್ರೆ, ನೆಕ್ಸ್ಟ್ ನಮ್ದು ಇನ್ಕಮ್ 2 ಲಕ್ಷ ಆಗ್ತದೆ, 3 ಲಕ್ಷ ಆಗ್ತದೆ. ಈ ರೀತಿ ಜಾಸ್ತಿ ಆಗ್ತಾ ಹೋಗ್ತದೆ. ಜಾಸ್ತಿ ಆದ ಕೂಡಲೇ ನಮ್ಮ ಇಂದ್ರಿಯ ಸುಖ ಕೂಡ ಜಾಸ್ತಿ ಆಗ್ತದೆ. ಪ್ಲಾನ್. ಈಗ ಯಾರಾದ್ರೂ ನೀವು ಕೇಳಿ, ಈಗ ನಾವು ಎಣಿಸುದಂತಂದ್ರೆ, ಅವನಿಗೆ ಜಾಸ್ತಿ ಸಂಬಳ ಉಂಟು, ಅವನಿಗೆ ತೊಂದರೆ ಇಲ್ಲ. ಇಲ್ಲ ಸರ್. ಈಗ 10,000 ಸಂಬಳದವ ಅಷ್ಟಕ್ಕೆ ಇದು ಮಾಡ್ತಾನೆ ಪ್ಲಾನ್, 2 ಲಕ್ಷದವ ಅಷ್ಟಕ್ಕೆ ಮಾಡ್ತಾನೆ. ಅಂದ್ರೆ ಅವನ ಇಂದ್ರಿಯ ಸುಖವನ್ನು ಜಾಸ್ತಿ ಮಾಡ್ತಾ ಹೋಗ್ತಾನೆ. ಹಾಗಾಗಿ ನಮಗೆ ಹಣ ಜಾಸ್ತಿ ಬಂದ ಕೂಡಲೇ ನಾವೆಂತ ಮಾಡುವಂಥದ್ದು? ನಮ್ಮ ಕಾರ್ ಚೇಂಜ್ ಮಾಡ್ತೇವೆ, ನಮ್ಮ ಮನೆ ಚೇಂಜ್ ಮಾಡ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ಮನೆಗೆ ಬೇಕಾದ ಬೇರೆ ಬೇರೆ ಐಟಮ್ ಎಲ್ಲ ತರ್ತೇವೆ. ಈ ರೀತಿ ನಾವು ನಮ್ಮ ಇಂದ್ರಿಯ ಸುಖವನ್ನು ಜಾಸ್ತಿ ಮಾಡ್ತೇವೆ. ಇದಕ್ಕೆ ಹೇಳುವಂಥದ್ದು ಕರ್ಮ. ಇಲ್ಲಿ ಎಲ್ಲೂ ಕರ್ಮಯೋಗ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಇದು ಕರ್ಮ. ಕರ್ಮ ಅಂದ್ರೆ ನಾವು ಹಣ ಗಳಿಸ್ತೇವೆ ಮತ್ತೆ ಇಂದ್ರಿಯ ಸುಖವನ್ನು ಜಾಸ್ತಿ ಮಾಡುವಂಥದ್ದು. ಕೃಷ್ಣ ಇದನ್ನು ಹೇಳಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಕೃಷ್ಣ ಹೇಳಿದ್ದು ಕರ್ಮ ಯೋಗ ಅಂದ್ರೆ ಆಡ್ ಮಾಡುವಂಥದ್ದು. ಈ ಕರ್ಮಯೋಗದಲ್ಲಿ ಬೇರೆ ಬೇರೆ ಉಂಟು. ನಿಷ್ಕಾಮ ಕರ್ಮಯೋಗ, ಸಕಾಮ ಕರ್ಮಯೋಗ, ಮತ್ತೆ ಕರ್ಮಕಾಂಡ. ಕರ್ಮಕಾಂಡ ಅಂದ್ರೆ ಅಲ್ಲಿ ಕೃಷ್ಣನ ಕನೆಕ್ಷನ್ ಇಲ್ಲ, ಕೆಲಸ ಮಾಡುವಂಥದ್ದು ಮತ್ತೆ ನಾವು ಇಂದ್ರಿಯ ಸುಖ ಮಾಡುವಂಥದ್ದು. ಸಕಾಮ ಕರ್ಮಯೋಗ ಅಂದ್ರೆ ಕೆಲಸದಲ್ಲಿ ಸ್ವಲ್ಪ ಭಾಗ ಕೃಷ್ಣನಿಗೆ ಕೊಡುವಂಥದ್ದು, ಮಾಡಿದಲ್ಲಿ ಸ್ವಲ್ಪ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಕೃಷ್ಣನಿಗೋಸ್ಕರ ಕೆಲಸ ಮಾಡುವಂಥದ್ದು. ಹಾಗಾಗಿ ಇದನ್ನು ತಿಳಿಸಿದೆ. ಹಾಗಾಗಿ ನಮ್ಮ ಈ ಒಂದು ಎಂತ ಹೇಳುದು, ತಪ್ಪು ಕಲ್ಪನೆ. ಜನರು ಹೆಚ್ಚಿನವರು ಯೋಗ ಅಂದ್ರೆ ಎಕ್ಸಸೈಸ್ ಅಲ್ಲ, ಯೋಗ ಅಂದ್ರೆ ಆಡ್ ಮಾಡುವಂಥದ್ದು, ಕೃಷ್ಣನು ಆಡ್ ಮಾಡುವಂಥದ್ದು. ಸಾರಿ, ಇಲ್ಲಿ ಅರ್ಜುನನ ಪ್ರಶ್ನೆ, ನಾನು ಕಾಡಿಗೆ ಹೋಗ್ಬೇಕಾ? ನೋಡಿ, ಇಲ್ಲಿ ಧ್ಯಾನ. ಆಕ್ಚುಲಿ ಧ್ಯಾನ ಅನ್ನೋದು ಸತ್ಯಯುಗಕ್ಕೆ, ಈ ಯುಗಕ್ಕೆ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಹೆಚ್ಚಿನ 99% ಭಾರತೀಯರು ಧ್ಯಾನ 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 ಅಂತ ಇದ್ದಾರೆ, ಆದರೆ ಧ್ಯಾನವು ಈ ಯುಗಕ್ಕೆ ಅಲ್ಲ. ವಾಲ್ಮೀಕಿ ಮಹರ್ಷಿ 60,000 ವರ್ಷ ಧ್ಯಾನ ಮಾಡಿ ಮತ್ತೆ ರಾಮನನ್ನು ಕಂಡದ್ದು. ಸತ್ಯಯುಗದಲ್ಲಿ 1 ಲಕ್ಷ ವರ್ಷ ಬದುಕ್ತಾ ಇದ್ರು, ಕಲಿಯುಗದಲ್ಲಿ 100 ವರ್ಷ. ಆಗ ಕಾಡುಗಳಿತ್ತು ಪೂರ್ತಿ, ಹಾಗಾಗಿ ಧ್ಯಾನ ಮಾಡುವುದು ಕಾಡಲ್ಲಿ ಮಾಡುವಂಥದ್ದು. ಹಾಗಾಗಿ ಅದು ಈ ಯುಗಕ್ಕೆ ಅಲ್ಲ. ಹಾಗಾಗಿ ಅರ್ಜುನ ಹೇಳುವಂಥದ್ದು, ನಾನು ಕಾಡಿಗೆ ಹೋಗ್ತೇನೆ. ನಾನು ಕಾಡಿಗೆ ಹೋಗ್ಬೇಕಾ, ಅಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಯುದ್ಧ ಮಾಡ್ಬೇಕಾ? ಈ ಎರಡರಲ್ಲಿ ಯಾವುದು ನನಗೆ ಸೂಕ್ತ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ,
ನೀನು ಕಾಡಿಗೆ ಹೋಗಬೇಡ, ನೀನು ಕೃಷ್ಣ ಪ್ರಜ್ಞೆಯಲ್ಲಿ ಯುದ್ಧ ಮಾಡು. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಹೆಚ್ಚಿನವರು ಅಂದರೆ ತುಂಬ 99% ಜನರು ಧ್ಯಾನ 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 ಅಂತ ಇದ್ದಾರೆ. ಧ್ಯಾನ ಕಲಿಯುಗಕ್ಕೆ ಅಲ್ಲ, ಹರಿನಾಮ ಸಂಕೀರ್ತನ. ವೇದವ್ಯಾಸ ಹೇಳಿದು ಹರಿನಾಮ 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 ಏವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಅಂದ್ರೆ ವೇದವ್ಯಾಸರು ಈಗ ಹೆಚ್ಚಿನ ನಾವು ಹೇಳ್ತೇವಲ್ಲ, ನೀನು ಹೇಳಿದಂತ ವೇದವಾಕ್ಯವ ಅಂದ್ರೆ ಅದೊಂದು ರೂಢಿ ಉಂಟು. ಅಂದ್ರೆ ವೇದವ್ಯಾಸರು ಹೇಳಿದ್ದು ವೇದವಾಕ್ಯ, ಅದರಲ್ಲಿ ಮತ್ತೆ ಕ್ವಶನ್ ಇಲ್ಲ. ವೇದವ್ಯಾಸರು ಒಮ್ಮೆ ಹೇಳಿದ್ರೆ ಅದು ಇಂಪಾರ್ಟೆಂಟ್. ಆದ್ರೆ ವೇದವ್ಯಾಸರು 3 ಬಾರಿ ಹೇಳಿದ್ದಾರೆ ಹರಿನಾಮ 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 ಏವ ಕೇವಲ. ಒಂದು ಸತಿ ಹೇಳಿದ್ರೆ ಇಂಪಾರ್ಟೆಂಟ್ ವೇದವ್ಯಾಸರು, 2 ಸತಿ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, 3 ಸತಿ ಹೇಳಿದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಾವು ಅದನ್ನು ಕನ್ಸಿಡರ್ ಮಾಡಬೇಕು. ಎಸ್, ನೋಡಿ, ಈ ಕತೆ ಹೇಳುವ ಮುಂಚೆ ಪ್ರಭುಪಾದ ಹೇಳ್ತಾರೆ, ಭರತ್ ಮಹಾರಾಜನ್ನು ನಿಂದಿಸುವ ನಮ್ಗೆ ಹಕ್ಕು ಇಲ್ಲ. ಭರತ್ ಮಹಾರಾಜ್ ಭಾವ ಸ್ಟೇಜಲ್ಲಿ ಇದ್ರು. ನೋಡಿ, ಭಕ್ತಿಯಲ್ಲಿ 9 ಸ್ಟೇಜ್ ಉಂಟು: ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಶ್ರದ್ಧಾ ಅಂದ್ರೆ ನೀವೀಗ ನಂಬಿಕೆ ಇಟ್ಕೊಂಡು ಬಂದಿದ್ದೀರಿ, ಇದು ಫಸ್ಟ್ ಸ್ಟೇಜ್. ಭಕ್ತಿದು ಫಸ್ಟ್ ಸ್ಟೇಜ್ ಶ್ರದ್ಧಾ. ನೀವೆಲ್ಲರೂ ಭಗವದ್ಗೀತೆ ಕಲಿಲಿಕ್ಕೆ ಬಂದಿದ್ದೀರಿ, ಇದು ಶ್ರದ್ಧೆ ಇಟ್ಕೊಂಡು ಬಂದಿದ್ದೀರಿ. ಎರಡನೇದು ಸಾಧು ಸಂಘ, ನೀವೀಗ ಭಕ್ತರ ಸಂಘ ಮಾಡ್ತಾ ಇದ್ದೀರಿ. ಮೂರನೇದು ಅನರ್ಥ ನಿವೃತ್ತಿ, ಅಂದ್ರೆ ಒಳಗೆ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ್ಯ, ಲೋಭ ಇದೆಲ್ಲ ಅಂಟಿಕೊಂಡಿದೆ, ಅದೆಲ್ಲ ಹೊರಗೆ ಬರಬೇಕು. ಸಾರಿ, ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ. ಮೂರನೇದು ಭಜನ ಕ್ರಿಯೆ. ಭಜನ ಕ್ರಿಯೆ ಅಂದ್ರೆ ಈ ಜಪ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಓದುವಂಥದ್ದು. ನಾಲ್ಕನೇದು ಅನರ್ಥ ನಿವೃತ್ತಿ, ಅಂದ್ರೆ ಇದು ಮಾಡಿದಲ್ಲಿ ಎಂತ ಆಗ್ತದೆ, ಒಳಗಿದ್ದದೆಲ್ಲ ಕಂಟಾಮಿನೇಷನ್ ಹೊರಗೆ ಬರ್ತದೆ. ಐದನೇದು ನಿಷ್ಠ. ನಿಷ್ಠ ಅಂದ್ರೆ ಎಸ್, ನಾನು ಹೀಗೆ ಮಾಡ್ತೇನೆ. ಆರನೇದು ರುಚಿ. ರುಚಿ ಅಂದ್ರೆ ಟೇಸ್ಟ್. ನಮಗೆ ಆ ಮಾಡ್ತಾ ಮಾಡ್ತಾ, ಈಗ ನೋಡಿ, ನಾವು ಬೆಳಿಗ್ಗೆ ಬೇಗ ಹೇಳ್ತೇವೆ, ಈ ಜಪ ಮಾಡ್ತೇವೆ, ಇದೆಲ್ಲ ನಾವು ಕೀರ್ತನೆ ಮಾಡ್ತೇವೆ, ಇದರಲ್ಲಿ ನಮಗೆ ರುಚಿ ಉಂಟು, ಟೇಸ್ಟ್ ಉಂಟು. ಆಸಕ್ತಿ. ಆಸಕ್ತಿ ಅಂದ್ರೆ ಪ್ರಿಲಿಮಿನರಿ ಲವ್. ಈಗ ಒಂದು ಹುಡುಗ ಒಂದು ಹುಡುಗಿಯನ್ನು ನೋಡ್ತಾನೆ, ಫಸ್ಟ್ ದಿವಸ ನೋಡ್ತಾನೆ, ಎರಡನೇ ದಿವಸ ಹೋಗ್ತಾನೆ ನೋಡ್ಲಿಕ್ಕೆ, ಅದಂದ್ರೆ ಆಸಕ್ತಿ. ಅದೇ ರೀತಿ ನಮಗೆ ಕೃಷ್ಣನಲ್ಲಿ ಬರ್ಬೇಕಂತ. ಎಂಟನೇದು ಭಾವ. ಭಾವ ಅಂದ್ರೆ ಆಲ್ಮೋಸ್ಟ್ ಲವ್, ಅಂದ್ರೆ ಪ್ರೇಮ ಸ್ಟೇಜಿಗೆ ನಾವು ಹತ್ತಿರ ಬಂದಿದೆ. ಒಂಬತ್ತನೇದು ಪ್ರೇಮ. ಹಾಗಾಗಿ ಭರತ್ ಮಹಾರಾಜ್ ಭಾವ ಸ್ಟೇಜಲ್ಲಿ ಇದ್ರು. ಹಾಗಾಗಿ ನಾವು ಶ್ರದ್ಧಾ ಸ್ಟೇಜಲ್ಲಿ ಇದ್ದೇವೆ. ಅವರನ್ನು ಕಮೆಂಟ್ ಮಾಡುವ ನಮಗೆ ರೈಟ್ಸ್ ಇಲ್ಲ ಅಂತ ಪ್ರಭುಪಾದ ಹೇಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಅವರನ್ನು ನಿಂದಿಸುವ ನಮಗೆ ರೈಟ್ಸ್ ಇಲ್ಲ. ಈಗ ಭರತ್ ಮಹಾರಾಜ್ ಬಗ್ಗೆ ಹೇಳುವ ಮುಂಚೆ, ಭರತ್ ಮಹಾರಾಜ್ ನ ತಂದೆ ಋಷಭದೇವ. ಋಷಭದೇವ ಭಾಗವತನಲ್ಲಿ ಉಂಟು, 5ನೇ ಸ್ಕಂದದಲ್ಲಿ. ಋಷಭದೇವ ಕೃಷ್ಣನ ಅವತಾರ, ಇನ್ಕಾರ್ನೇಷನ್. ಋಷಭದೇವನಿಗೆ 100 ಮಕ್ಕಳಿದ್ರು, ಅದರಲ್ಲಿ ಒಂದು ಭರತ್ ಮಹಾರಾಜ್. ಈಗ ನಮ್ದು ಆಕ್ಚುಲಿ ಹೆಚ್ಚಿನವ್ರು ಹೇಳ್ತಾರಲ್ಲ ಹಿಂದೂಸ್ತಾನ್ ಹಿಂದೂ. ಆಕ್ಚುಲಿ ಹಿಂದೂಸ್ತಾನ್ ಹಿಂದೂ ಅನ್ನೋದು ಶಾಸ್ತ್ರದಲ್ಲಿ ಇಲ್ಲ. ಶಾಸ್ತ್ರದಲ್ಲಿ ಇರುವಂಥದ್ದು ಭಾರತ ವರ್ಷ. ಭಾರತ ವರ್ಷಕ್ಕಿಂತ ಫಸ್ಟಿಗೆ, ಅದಕ್ಕಿಂತ ಮುಂಚೆ ಇಲಾವೃತ ವರ್ಷ ಇತ್ತು. ಆದರೆ ಭರತ್ ಮಹಾರಾಜ್ ಅವರು ರಾಜ್ಯವನ್ನು ಮಾಡಿದ ನಂತರ ಅವರ ಹೆಸರು ಬಂತು. ಹಾಗಾಗಿ ಭಾರತ ಅನ್ನೋದುಂಟು, ಈ ಹಿಂದೂಸ್ತಾನ್ ಹಿಂದೂ ಅನ್ನೋದಿಲ್ಲ. ಆಕ್ಚುಲಿ ಈ ಮುಘಲರು ಎಂತ ಆಯ್ತು ಅಂದ್ರೆ, ಸಿಂಧ್ ಹೇಳಲಿಕ್ಕೆ ಅವ್ರಿಗೆ ಕಷ್ಟ ಆಯ್ತು, ಹಾಗಾಗಿ ಹಿಂದೂ ಹೇಳಿದ್ರು. ಹಾಗಾಗಿ ಹಿಂದೂಸ್ತಾನ್ ಅಂತ ಹೇಳಿದ್ರು. ಹಾಗಾಗಿ ದಯವಿಟ್ಟು ಶಾಸ್ತ್ರದಲ್ಲಿ ಇದು ಇಲ್ಲ. ನಮ್ದು ಸನಾತನ ಧರ್ಮ, ಹಿಂದೂ ಅನ್ನೋದು ಯಾವುದಿಲ್ಲ. ಈಗ ಭರತ್ ಮಹಾರಾಜ್, ಋಷಭದ 100 ಮಕ್ಕಳಲ್ಲಿ ಭರತ್ ಮಹಾರಾಜ್ ಕೂಡ. ಎಸ್, ಈಗ ಶ್ಲೋಕಕ್ಕೆ ಬರುವ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರಾನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು, ಮಿಥ್ಯಾಚಾರಿ ಎಂದು ಕರೆಯುವರು. ಈಗ ಇದಕ್ಕೆ ಉದಾಹರಣೆ ಅಂತ ಅಂದ್ರೆ,
ಪ್ರಭುಪಾದ್ 1955ರಿಂದ 65 ವೃಂದಾವನದಲ್ಲಿದ್ದರು. ಮತ್ತೆ 65ರಲ್ಲಿ ಅವರು ಅಮೆರಿಕಕ್ಕೆ ಹೋದದ್ದು. ಆಗ ಅವರು ತುಂಬ ಮಂದಿ ಅಂದರೆ ವೃಂದಾವನಕ್ಕೆ, ಹೇಗಂದ್ರೆ ಈಗ ಹೆಚ್ಚಿನವರು 99% ಜನರು ಎಂತ ಅಂದ್ರೆ ಈ ಆಧ್ಯಾತ್ಮಿಕ ಅಂದ್ರೆ ಎಂತೆಣಿಸುವಂಥದ್ದು, ಮನೆ ಬಿಡುವಂಥದ್ದು, ಕಾವಿ ಬಟ್ಟೆ ಧರಿಸುವಂಥದ್ದು, ಗಡ್ಡ ಬಿಡುವಂಥದ್ದು, ಇದು ನಾವು ಹೆಚ್ಚಿನವರ ಥಾಟ್ ಇದೇ ಉಂಟು. ಇದು ಅಲ್ಲ. ಆದರೆ ತುಂಬಾ 99% ಆಧ್ಯಾತ್ಮಿಕ ಸಂಸ್ಥೆಗಳು ಇದನ್ನು ಮಾಡ್ತಾ ಉಂಟು. ಅಲ್ಲ, ಪ್ರಭು ಎಂತ ಆಯ್ತು ಅಂದ್ರೆ ಆ ಟೈಮಲ್ಲಿ ವೃಂದಾವನಲ್ಲಿದ್ದರು. ಎಲ್ಲ ಈ ಗಡ್ಡ ಎಲ್ಲ ಬಿಟ್ಟು ಕಾವಿ ಬಟ್ಟೆ ಧರಿಸಿ ಮನೆ ಬಿಟ್ಟು ಬರುವಂಥದ್ದು, ವೃಂದಾವನದಲ್ಲಿ ಬಂದು ಗಾಂಜಾ ಎಳೆಯುವಂಥದ್ದು, ಸಿಗರೇಟ್ ಎಳೆಯುವಂಥದ್ದು, ಮತ್ತೆ ಮದುವೆ ಆಗುವ 4-5 ಮದುವೆ ಆಗುವಂಥದ್ದು. ಆ ರೀತಿ ಬಟ್ಟೆ ಹಾಕಿ ಏನು ಪ್ರಯೋಜನ ಇಲ್ಲ. ಒಳಗೆ ಸ್ವಚ್ಛ ಆಗಬೇಕು. ಎಸ್, ಈ ಶ್ಲೋಕ ಅದನ್ನು ಹೇಳ್ತಾರೆ. ಅಂತವರನ್ನು ವಿಮೂಢಾತ್ಮ ಮಿಥ್ಯಾಚಾರಿ ಎಂದು ಕರೀತೇವೆ. ಈಗ ನಾವು ಇವರ ಎಕ್ಸಾಂಪಲ್ ಯಾಕೆ ಕೊಟ್ಟದಂದ್ರೆ ಭರತ್ ಮಹಾರಾಜ್ ಬಗ್ಗೆ ಹೇಳುವ ಮುಂಚೆ ನಾನು ಆ ಅಯೋಧ್ಯೆದು ಇನ್ಸ್ಟೆನ್ಸ್ ಹೇಳ್ತೇನೆ. ರಾಮನ ಆಳ್ವಿಕೆಯಲ್ಲಿ ರಾಮನಿಗೆ ದಶರಥ ಹೇಳ್ತಾರೆ, ನೀನು ಕಾಡಿಗೆ ಹೋಗ್ಬೇಕಂತ. ನಾಳೆ ಅವ್ರದ್ದು ಪಟ್ಟಾಭಿಷೇಕ, ಇವತ್ತು ಹೇಳ್ತಾರೆ. ಈಗ ಈ ಇನ್ಸ್ಟೆನ್ಸ್ ನಮ್ಗೆ ಯಾರಾದ್ರೂ ಹೇಳಿದ್ರೆ, ಈಗ ನಾಳೆ ನಾವು ಪ್ರೈಮ್ ಮಿನಿಸ್ಟರ್ ಆಗುವಂಥದ್ದು, ಇವತ್ತು ನಮ್ಗೆ ಹೇಳ್ತಾರೆ ನೀನು ಕಾಡಿಗೆ ಹೋಗುವಂತ, ನಾವೆಂತ ಆಗ್ಬೋದು? ನಾವು ಇಮಿಡಿಯೇಟ್ ಸುಸೈಡ್ ಮಾಡ್ಬೋದು. ಇದು ನಮ್ಮ ಕಂಡೀಷನ್. ಆದ್ರೆ ರಾಮ ದೇವೋತ್ತಮ ಪರಮಪುರುಷ ಅವರು ಇಮಿಡಿಯೇಟ್ ಕಾಡಿಗೆ ಹೋದ್ರು. ಮರುದಿವಸ ಅವರು ಕಾಡಿಗೆ ಹೋಗುವಾಗ ಹೇಳಿದ ಕೂಡಲೇ ಕಾಡಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಡಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅಯೋಧ್ಯೆ ವಾಸಿಗಳೆಲ್ಲ ರಾಮ ರಾಮ ಅಂತ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವಿಲ್ಲದೆ ನಮ್ಗೆ ಯಾರು ಇಲ್ಲ, ನೆಲದಲ್ಲಿ ರೋಲ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ರಾಮ ಹಿಂದೆ ತಿರುಗಿ ನೋಡ್ಲಿಲ್ಲ, ಸೀದಾ ಹೋದ್ರು, ಕಾಡಿಗೆ ಹೋದ್ರು. ಅಂದ್ರೆ ಟೋಟಲ್ ಅಯೋಧ್ಯೆ ವಾಸಿಗಳಿಗೆ ಒಂದೇ ಎಂತ ಹೇಳುದು, ರಾಮ ಬಿಟ್ಟು ಬೇರೆ ಅವರಿಗೆ ಗೊತ್ತಿಲ್ಲ. ರಾಮ 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 ಆ ರೀತಿ ಇತ್ತು. ಹಾಗಾಗಿ ಜನರೆಲ್ಲ ಆ ಕಂಡೀಷನ್ ಇದ್ರು. ಸೇಮ್ ಕಂಡೀಷನ್ ಭರತ್ ಮಹಾರಾಜ್ ಭಾವ ಸ್ಟೇಜ್ ಅಲ್ಲಿ ಇದ್ರು. ಅವರು ಉನ್ನತ ಮಟ್ಟದ ಅಂದ್ರೆ ಸಮಾಧಿ ಸ್ಟೇಜ್, ಇದು ಪ್ರೇಮ ಸ್ಟೇಜ್ ಬರ್ಲಿಕ್ಕೆ ಕಾಡಿಗೆ ಹೊರಟು. ಪ್ರಭುಪಾದ್ ಹೇಳ್ತಾರೆ, ಭರತ್ ಮಹಾರಾಜ್ ಸಣ್ಣ ಪ್ರಾಯ, ಅಂದ್ರೆ ಹೆಂಡತಿ ಮಕ್ಕಳು ಕೂಡ ಸಣ್ಣವರು. ಪ್ರಭುಪಾದ್ ಹೇಳ್ತಾರೆ, ನಮ್ಗೆ ಅದು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಆ ಸಣ್ಣ ಇದರಲ್ಲಿ. ಅದು ಕೂಡ ರಾಜ ಅನ್ನೋದು ಸುಲಭದ ಕೆಲಸ ಅಲ್ಲ, ತುಂಬಾ ಅಂತಸ್ತು, ಎಲ್ಲರಿಂದ ಎಂತ ಹೇಳುದು ಹೊಗಳಿಕೆ, ಈ ರೀತಿಯಲ್ಲಿರುವಾಗ ನಾವು ಅದರಲ್ಲಿ ಟೋಟಲಿ ಹುಚ್ಚರಾಗ್ತೇವೆ. ಹೇಗೆಂದ್ರೆ ನೋಡಿ, ಒಬ್ಬನನ್ನು ನೀವು ಹೊಗಳ್ತಾ ಇದ್ರೆ ಅವ ಮಾತ್ರ ಎಂತಂದ್ರೆ ಅವನಿಗೆ ಸಿಗ್ತಾ ಇರ್ಬೇಕು, ಅದಕ್ಕೆ ಅವನಲ್ಲಿ ಆನಂದ ಇರ್ತದೆ. ಅದು ಅದೇ ರೀತಿ ರಾಜನಾಗಿದ್ದು, ರಾಜ ಋಷಿ ಆಗಿದ್ದು ಭರತ್ ಮಹಾರಾಜ್. ಸಣ್ಣ ಪ್ರಾಯದ ಹೆಂಡತಿ, ಮಗು, ಇದನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪ್ರೇಮ ಸ್ಟೇಜ್ ಬರ್ಲಿಕ್ಕೆ, ಸಮಾಧಿ ಸ್ಟೇಜ್ ಬರ್ಲಿಕ್ಕೆ. ಆಗ ಎಲ್ಲ ಅವರ ಆ ರಾಜ್ಯದ ವಾಸಿಗಳು, ಜನತೆಗಳು ಎಲ್ಲರೂ ಭರತ್ ಮಹಾರಾಜ್ ಹೋಗ್ಬೇಡಿ, ನೀವಿಲ್ಲದೆ ನಮ್ಗೆ ಯಾರು ಇಲ್ಲ. ಆ ರೀತಿ ನೆಲದಲ್ಲಿ, ಹೇಗೆ ರಾಮ ಹೋಗುವಾಗ ನೆಲದಲ್ಲಿ ಬಿದ್ದು ಬಿದ್ದು ಅಳ್ತಾ ಇದ್ರು, ಆ ರೀತಿ ಮಾಡ್ತಾ ಇದ್ರು. ಹೆಂಡತಿ ಮಕ್ಕಳೆಲ್ಲ ಹೇಳ್ತಾ ಇದ್ರು, ಹೋಗ್ಬೇಡಿ, ನೀವು ಹೋಗ್ಬೇಡಿ ಅಂತ. ಆದ್ರೂ ಕೂಡ ಈಗ ಮಲವನ್ನು ನಾವು ಮಲ ಮಾಡ್ತೇವೆ, ಅಂದ್ರೆ ಹಳ್ಳಿಯಲ್ಲಿ ಈಗ ಕೂಡ ಹೊರಗೆ ಗ್ರೌಂಡ್ ಅಲ್ಲಿ ಮಲ ಮಾಡ್ತಾರೆ. ಮಲ ಮಾಡಿದ ಮೇಲೆ ನಾವು ಅದನ್ನು ಹಿಂದೆ ತಿರುಗಿ ನೋಡ್ಲಿಕ್ಕಿಲ್ಲ. ಅದೇ ರೀತಿ ಮಲವನ್ನು ಹೇಗೆ ತ್ಯಜಿಸಿದ್ರು ಆ ರೀತಿ ಭರತ್ ಮಹಾರಾಜ್ ಹಿಂದೆ ಕೂಡ ನೋಡ್ಲಿಲ್ಲ ಅಂತ, ಸೀದಾ ಕಾಡಿಗೆ ಬಂದ್ರು. ಅವ್ರು ಕಾಡಿಗೆ ಬಂದದ್ದು ಪ್ರೇಮ ಸ್ಟೇಜ್ ಬರ್ಲಿಕ್ಕೆ, ಭಾವ ಸ್ಟೇಜ್ ಅಲ್ಲಿ ಇದ್ರು. ಮತ್ತೆ ಅಲ್ಲಿ ಎಂತ ಆಯ್ತು ಅಂದ್ರೆ, ಒಂದು ಗರ್ಭಿಣಿ ಜಿಂಕೆ ನೀರಲ್ಲಿ ಬಿದ್ದಿತ್ತು. ಹಾಗಾಗಿ ಗರ್ಭಿಣಿ ಜಿಂಕೆಯನ್ನು ಬಚಾವ್ ಮಾಡ್ಲಿಕ್ಕೆ ಹೋಗ್ತಾರೆ, ಬಚಾವ್ ಮಾಡ್ತಾರೆ. ಆದ್ರೆ ಗರ್ಭಿಣಿ ಜಿಂಕೆ ಮಗು ಜನ್ಮ ಕೊಟ್ಟ ಮೇಲೆ ಜಿಂಕೆ ಜನ್ಮ ಕೊಡ್ತದೆ, ಮತ್ತೆ ಅದು ಸಾಯ್ತದೆ. ಮತ್ತೆ ಸಣ್ಣ ಜಿಂಕೆ, ಟೋಟಲ್ ಭರತ್ ಮಹಾರಾಜ್ ಮೈಂಡ್ ಜಿಂಕೆಯಲ್ಲಿ ಇರ್ತದೆ. ಜಿಂಕೆ ಎಲ್ಲಿ ಹೋಯ್ತು, ಜಿಂಕೆ ಎಂತ ಆಯ್ತು, ಜಿಂಕೆ 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 ಓದೋದು ಯಾಕೆ? ಎಲ್ಲವನ್ನು ತ್ಯಜಿಸಿ ಹೋದ್ರು ಅಂತೆ.
ಹೆಂಡತಿ, ಮಕ್ಕಳು, ರಾಜ್ಯ ಎಲ್ಲವನ್ನು ತ್ಯಜಿಸಿ ಹೋದ್ರು. ಅದಲ್ಲಿ ಹೋಗಿ ಜಿಂಕೆಯ ಸ್ಮರಣೆ ಇದ್ರು. ಆದ್ರೆ ಈ ಪ್ರಾಣಿಗಳು ಈಗ ಕೂಡ ಒಂದು ಹೆಚ್ಚಿನವರು ಈಗ ಪ್ರೆಸೆಂಟ್ ಈಗ ಜನರೇಷನ್ ಹೆಚ್ಚಿನವರು ನಾಯಿಯನ್ನು ಸಾಕುವುದು ಹಿಂದೆ ಕೂಡ ಇತ್ತು. ಆದರೆ ಹಿಂದೆ ಮನೆಯ ಹೊರಗೆ ಅದನ್ನು ಮುದ್ದು ಮಾಡುವುದೇ ಇರಲಿಲ್ಲ. ಅಂದ್ರೆ ನಾಯಿ ಹೇಗೆಂದ್ರೆ ಶಾಸ್ತ್ರದಲ್ಲಿ ಉಂಟು, ಈಗ ನಾವು ಯಾರಿಗಾದ್ರೂ ಊಟ ಹಾಕಿದ್ರೆ ಅವ ಮತ್ತೆ ನೆನಪಿಡುವುದಿಲ್ಲ, ಅದು ನಾಯಿ ನೆನಪಿಡ್ತದೆ, ನಿಮ್ಗೆ ಸರಿಯಾಗಿ ಕೆಲಸ ಮಾಡ್ತದೆ. ಅದು ಒಳ್ಳೆ ಗುಣ ಉಂಟು ನಾಯಿಯಲ್ಲಿ ಒಳ್ಳೆ ಗುಣ ಇಲ್ಲ ಅಂತ ಹೇಳಿದ್ರು. ಮತ್ತೆ ಪ್ರಭುಪಾದ ಹೇಳ್ತಾರೆ, ಈಗ ನಾಯಿ ಬಾಲ ಡೊಂಕ ಅಂತ ನಾವು ಹೇಳ್ತೇವಲ್ಲ, ಅದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಆಗ್ತದೆ. ಹಾಗಾಗಿ ನಾಯಿ ಬಾಲ ಕೂಡ ವೇಸ್ಟ್ ಅಲ್ಲ. ಪ್ರಭುಪಾದ ಹೇಳ್ತಾರೆ, ಕೃಷ್ಣನ ಕ್ರಿಯೇಷನ್ ಅಲ್ಲಿ ನಾಯಿ ಕೂಡ ವೇಸ್ಟ್ ಅಲ್ಲ, ಅಂದ್ರೆ ಅದರ ಬಾಲವನ್ನು ಎಕ್ಸಾಂಪಲ್ ಕೊಡ್ಲಿಕ್ಕೆ ಆದ್ರೂ ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ಪ್ರೆಸೆಂಟ್ ಕಂಡೀಷನ್ ಎಂತ ಅಂದ್ರೆ, ಈ ಕಲಿಯುಗ ಅದು ಯಂಗ್ ಎಲ್ಲ ಓಲ್ಡ್ ಜನರೇಷನ್ ಎಲ್ಲರೂ ನಾಯಿಯನ್ನು ಮನೆ ಒಳಗೆ ಸಾಕುವಂಥದ್ದು. ಕೇಳಿದ್ರೆ ಅದು ಅಮೆರಿಕದಲ್ಲಿ ಮಾಡ್ತಾ ಇದ್ದಾರೆ, ಇಂಗ್ಲೆಂಡ್ ಅಲ್ಲಿ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಬಾರ್ದು ಆಕ್ಚುಲಿ. ಹೇಗಂದ್ರೆ ಈಗ ಸಪೋಸ್ ಈ ಫಿಲ್ಮ್ ಸ್ಟಾರ್ಸ್, ಕ್ರಿಕೆಟ್ ಸ್ಟಾರ್ಸ್, ಅವರ ನೀವು ಶೂ ಎಲ್ಲ ತುಂಬಾ ಕಾಸ್ಟ್ಲಿ, ಅಂದ್ರೆ ಅದಕ್ಕೆ 1 ಲಕ್ಷ, ಅಡಿಡಾಸ್, ರಿಬಾಕ್, ನೈಕಿ. ಆದ್ರೆ ಆ ಶೂ ಅನ್ನು ತಲೆಗೆ ಹಾಕ್ಲಿಕ್ಕೆ ಆಗುದಿಲ್ಲ, ಕಾಲಿಗೆ ಹಾಕ್ಬೇಕು. ಅದೇ ರೀತಿ ನಾಯಿಗೆ ಒಂದು ಡ್ಯೂ ರೆಸ್ಪೆಕ್ಟ್ ಉಂಟು, ಅದನ್ನು ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು. ಮನೆ ಒಳಗೆ, ಬೆಡ್ ಒಳಗೆ, ಇದೆಲ್ಲ ಟೋಟಲಿ ತಪ್ಪು. ಆದ್ರೆ ಶುದ್ಧ ಭಕ್ತರು ನೋಡಿ ಹೇಗೆಂದ್ರೆ, ಈಗ ಪ್ರೆಸೆಂಟ್ ಜನರೇಷನ್ ನಾಯಿಯನ್ನು ಮುದ್ದು ಮಾಡುವಂಥದ್ದು, ಕಿಚನ್ ಅಲ್ಲಿ ಕೋಳಿಯನ್ನು ಮತ್ತೆ ಕುರಿಯನ್ನು ಕಟ್ ಮಾಡಿ ತಿನ್ನುವಂಥದ್ದು. ಈ ರೀತಿ ಮಾಡಬಾರ್ದು. ಅಂದ್ರೆ ಎಲ್ಲ ಜೀವಿಗಳು ಒಂದೇ ರೀತಿ ನೋಡ್ಬೇಕು. ಒಂದನ್ನು ಮುದ್ದು ಮಾಡುವಂಥದ್ದು, ಇನ್ನೊಂದು ಕೊಲ್ಲುವಂಥದ್ದು ಮಾಡಬಾರ್ದು. ಆದ್ರೆ ಈಗ ಮಾಡ್ತಾ ಜನರು ಯಾಕಂದ್ರೆ ಅವರಿಗೆ ಜ್ಞಾನ ಇಲ್ಲ. ಹೀಗೆ ಅಂತ ಅಂದ್ರೆ ಸ್ಮರಣೆ ಟೋಟಲಿ ಆ ಜಿಂಕೆ ಮೇಲೆ ಬಂತು. ಆದ್ರೆ ಪ್ರಾಣಿಗಳು ಒಂದು ವಿಷಯ ಅಂತ ಅಂದ್ರೆ, ನಾವು ಎಷ್ಟೇ ಮುದ್ದು ಮಾಡಿ ಇನ್ನೊಂದು ಪ್ರಾಣಿ ಬರುವಾಗ ಅದು ಅಲ್ಲಿ ಹೋಗ್ತದೆ. ಇದು ಪ್ರಾಣಿಗಳಿಗೂ ಇದು ಸಹಜ. ಅದೇ ರೀತಿ ಜಿಂಕೆ ಎಂತ ಆಯ್ತು, ಇನ್ನೊಂದು ಜಿಂಕೆ ಬಂತು, ಅದರ ಹಿಂದೆ ಹೋಯ್ತು. ಆದ್ರೆ ಭರತ್ ಮಹಾರಾಜ್ ಎಂತ ಆಯ್ತು, ಸಾಯುವಾಗ ಟೋಟಲ್ ಜಿಂಕೆ ಸ್ಮರಣೆ ಬಂದಾಗ ಅವ್ರು ಜಿಂಕೆ ಆದ್ರು ನೆಕ್ಸ್ಟ್ ಲೈಫ್. ನೋಡಿ, ಈ ಭಾವ ಸ್ಟೇಜ್ ಅಲ್ಲಿ ಇದ್ದವ ನೆಕ್ಸ್ಟ್ ಲೈಫ್ ಜಿಂಕೆ ಆದ. ನಮ್ದು ಕಂಡೀಷನ್ ಎಂತ? ಅದಕ್ಕೆ ನಾವು ಹೇಳುವಂತದ್ದು, ಕೃಷ್ಣನ ಸ್ಮರಣೆ ನಮ್ಗೆ ಬೇಕು. ಆದರೆ ಕೃಷ್ಣ ಒಂದು ಉಪಕಾರ ಮಾಡಿದ ಭರತ್ ಮಹಾರಾಜಿಗೆ. ಆಕ್ಚುಲಿ ಪ್ರಾಣಿ ಲೈಫಲ್ಲಿ ನಮ್ಗೆ ಯಾವುದು ನೆನಪಿರುವುದಿಲ್ಲ, ಆದ್ರೆ ಭಾವ ಸ್ಟೇಜ್ ಅಲ್ಲಿ ಇದ್ದ ಕಾರಣ ಎಲ್ಲ ನೆನಪು ಕೊಟ್ಟ ಪ್ರೀವಿಯಸ್. ಆಗ ಭರತ್ ಮಹಾರಾಜ್ ಜಿಂಕೆ ಆಗಿದ್ದಾರೆ. ಜಿಂಕೆ ಆಗಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೃಷ್ಣ ನಾನು ಎಂತ ತಪ್ಪು ಮಾಡಿದೆ, ನನ್ನ ಹೆಂಡತಿ ಮಕ್ಕಳು ನನ್ನ ರಾಜರು ಬಿಟ್ಟು ಕಾಡಿಗೆ ಬಂದೆ, ಆದ್ರೆ ಇಲ್ಲಿ ನಾನು ಜಿಂಕೆ ಸ್ಮರಣೆ ಬಂದು ನಾನೀಗ ಸತ್ತ ಮೇಲೆ ಜಿಂಕೆ ಆದೆ. ಕೃಷ್ಣ ನಾನು ಯಾಕೆ ಹೀಗೆ ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಭರತ್ ಮಹಾರಾಜ್. ಮತ್ತೆ ಭರತ್ ಮಹಾರಾಜ್ ಎಂತ ಮಾಡ್ತಾರೆ ಅಂದ್ರೆ, ಎಲ್ಲಿ ದೇವಸ್ಥಾನ ಉಂಟು ಅಲ್ಲಿ ಹರಿಕತೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಅಲ್ಲಿ ಪ್ರಸಾದ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ನಾವು ಈ ದೇಹವನ್ನು ಮ್ಯಾಕ್ಸಿಮಮ್ ಆಗಿ ಕೃಷ್ಣ ಪ್ರಜ್ಞೆಗೆ ಯೂಸ್ ಮಾಡಬೇಕು. ಅದೇ ರೀತಿ ಭರತ್ ಮಹಾರಾಜ್ ಜಿಂಕೆ ಆದ್ರೂ ಕೂಡ ಅದನ್ನು ಕೃಷ್ಣ ಪ್ರಜ್ಞೆಗೆ ಯೂಸ್ ಮಾಡಿದ್ರು. ಕೃಷ್ಣ ಎಂತ ಆಯ್ತು ಅಂದ್ರೆ, ಪ್ಲೀಸ್ ಆಗಿ ಅವ್ರು ಜಿಂಕೆ ಆಗಿ ಸತ್ತ ಕೂಡಲೇ ನೆಕ್ಸ್ಟ್ ಲೈಫ್ ಅವರು ಜಡಭರತ ಆದ್ರು. ಜಡಭರತ ಪರಮಹಂಸ. ಈ ಸನ್ಯಾಸಿಯಲ್ಲಿ 4 ವಿಧ ಉಂಟು: ಕುಟಿಚಕ, ಬಹುದಕ, ಪರಿವ್ರಾಜಕ ಆಚಾರ್ಯ, ಪರಮಹಂಸ. ಪರಮಹಂಸ ಅಂದ್ರೆ ಉನ್ನತ ಲೆವೆಲ್. ಕುಟಿಚಕ ಅಂದ್ರೆ ಮನೆ ಬಿಟ್ಟಿದ್ದಾನೆ, ಆದ್ರೆ ಮನೆಯಿಂದ ಊಟ ಬರ್ತಾ ಉಂಟು. ಬಹುದಕ ಅಂದ್ರೆ ಮನೆ ಬಿಟ್ಟು ಸಣ್ಣ ಒಂದು ಕುಟೀರ ಹೊರಗೆ ಮಾಡಿದಾನೆ, ಅಲ್ಲಿ ಊಟ ಬರ್ತಾ ಉಂಟು, ಕುಟಿಚಕ. ಬಹುದಕ ಅಂದ್ರೆ ಮನೆ ಬಿಟ್ಟು ಕುಟೀರದಲ್ಲಿದ್ದಾನೆ, ಆದ್ರೆ ಊಟ ಬರೋದು ಸ್ಟಾಪ್. ಪರಿವ್ರಾಜಕ ಆಚಾರ್ಯ ಅಂದ್ರೆ ಆ ಕುಟೀರವನ್ನು ಕೂಡ ಬಿಡ್ತಾನೆ, ಎಲ್ಲ ಕಡೆ ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಾನೆ. ಪರಮಹಂಸ ಅಂದ್ರೆ ಆ ಸನ್ಯಾಸಲ್ಲಿ ಉನ್ನತ ಲೆವೆಲ್, ಟೋಟಲಿ ಕೃಷ್ಣನಲ್ಲಿ ಸಮಾಧಿ. ಹಾಗಾಗಿ ಭರತ್ ಮಹಾರಾಜ್ ಜಡಭರತ ಪರಮಹಂಸ ಆಗಿದ್ರು. ಆದ್ರೆ ಜಡಭರತ ಅವರಿಗೆ 2 ಲೈಫ್ ಗೊತ್ತುಂಟು. ಭರತ್ ಮಹಾರಾಜ್ ಆಗಿದ್ದದ್ದು, ಜಿಂಕೆ ಆದದ್ದು 2 ಅವರಿಗೆ ನೆನ್ಪುಂಟು. ಹಾಗಾಗಿ ಅವರು ಬಾಯಿ ಬರುವುದಿಲ್ಲ, ಕಿವಿ
ಕೇಳುವುದಿಲ್ಲ ಈ ನಾಟಕವನ್ನು ಮಾಡಿದರು. ಡೆಫ್ ಅಂಡ್ ಡಮ್ ನಾಟಕವನ್ನು ಮಾಡಿದರು. ಮತ್ತೆ ಒಂದು ಊರಲ್ಲಿ ಮೂಲೆಯಲ್ಲಿ ಇರ್ತಿತ್ತು. ಎಲ್ಲ ಊರಿನವರು ಅವ ಪ್ರಯೋಜನ ಇಲ್ಲದವ ಮತ್ತೆ ಹಳೆ ಬಟ್ಟೆಯಲ್ಲಿ ಹಾಕಿ ಆ ರೀತಿ ಹೇಳ್ತಾರೆ. ಆದ್ರೆ ಆಕ್ಚುಲಿ ಅವರು ಪರಮಹಂಸರು. ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ ರಹುಗುಣ ರಾಜನನ್ನು ಪಲ್ಲಕ್ಕಿಯಲ್ಲಿ ಕೊಂಡೋಗ್ತಾ ಇದ್ದಾರೆ. ಪಲ್ಲಕ್ಕಿಯಲ್ಲಿ 4 ಮಂದಿ ಬೇಕು ಕೊಂಡೋಗ್ಲಿಕ್ಕೆ. ಹಾಗಾಗಿ ಎಂತ ಆಗ್ತದೆ ಅಂದ್ರೆ ಪಲ್ಲಕ್ಕಿಯಲ್ಲಿ ಕೊಂಡೋಗುವಾಗ ಒಬ್ಬನಿಗೇನೋ ಕಷ್ಟ ಆಗ್ತದೆ ಪಲ್ಲಕ್ಕಿ ಇಡುವಾಗ. ಆಗ ಅವಳು ಮಂತ್ರಿ ಅಲ್ಲಿ ನಿಲ್ಲಿಸಿದ ಕೂಡಲೇ ಅಲ್ಲಿ ಜಡಭರತ ಇರ್ತಾರೆ. ಮಂತ್ರಿ ಹೇಳ್ತಾನೆ, ಏ ಜಡಭರತ, ನೀನು ಹೇಗೂ ವೇಸ್ಟ್, ಬಾ ಈ ರಾಜನ ಪಲ್ಲಕ್ಕಿ ಒಂದು ಹೆಗಲು ಕೊಡು. ಮತ್ತೆ ಜಡಭರತ ಬರ್ತಾನೆ, ಹೆಗಲು ಕೊಡ್ತಾನೆ. ಮತ್ತೆ ಹೋಗುವಾಗ ಸ್ವಲ್ಪ ಡಿಸ್ಟೆನ್ಸ್ ಹೋಗುವಾಗ ಸ್ವಲ್ಪ ಶೇಕ್ ಆಗ್ತದೆ. ಯಾಕೆ ಶೇಕ್ ಆಗಿದೆ ಅಂದ್ರೆ ಜಡಭರತ ಇರುವೆಯನ್ನು ನೋಡ್ತಾನೆ ಕೆಳಗೆ. ಹಾಗಾಗಿ ಇರುವೆಯನ್ನು ತೊಳಿಲಿಕ್ಕೆ ಕೂಡ ಅವನಿಗೆ ಮನಸ್ಸಿಲ್ಲ. ಪರಮಹಂಸ ಸ್ಟೇಜ್ನವರಿಗೆ ಇರುವೆಯಲ್ಲಿ ಕೂಡ ಆತ್ಮ ಗೊತ್ತುಂಟು, ಅವರಿಗೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಕಾಲನ್ನು ಸ್ವಲ್ಪ ಆಚೆ ಮಾಡ್ತಾನೆ, ಅದು ಶೇಕ್ ಆಗ್ತದೆ. ಶೇಕ್ ಆದ ಕೂಡಲೇ ರಹುಗುಣನಿಗೆ ಸಿಟ್ಟು ಬರ್ತದೆ. ಮಂತ್ರಿ ಹತ್ರ ಹೇಳ್ತಾನೆ, ನಿಲ್ಲಿಸು ಪಲ್ಲಕ್ಕಿಯನ್ನು ಕೆಳಗೆ ಹೇಳ್ತಾನೆ. ಇದು ಯಾರು ಇದನ್ನು ಶೇಕ್ ಮಾಡಿದ್ದು? ಅದಕ್ಕೆ ಮಂತ್ರಿ ಹೇಳ್ತಾನೆ, ಇವ ಜಡಭರತ ಅಂತ ಹೇಳಿ ತೋರಿಸ್ತಾನೆ. ಮತ್ತೆ ಜಡಭರತನಿಗೆ ಇನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ರಹುಗುಣ. ಮಾಡ್ತಾನೆ. ಈಗ ನೋಡಿ, ನಾವು ಕೆಲವೊಮ್ಮೆ ನಮಗೆ ಇದು ಎಕ್ಸ್ಪೀರಿಯನ್ಸ್ ಆಗ್ಬೋದು. ನಾವು ಒಬ್ಬನನ್ನು ತುಂಬಾ ಹೊಗಳ್ತೇವೆ, ಎಂತ ಒಂದು ವ್ಯಕ್ತಿ ಮಾರ್ಯವ, ಎಂತ ವ್ಯಕ್ತಿ ಹಾಗೆ ನಾವು ಹೊಗಳ್ತೇವೆ. ಒಂದ್ ದಿವಸ ಎಂತ ಆಗ್ತದೆ, ಅವ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅವನ ಬಾಯಲ್ಲೆಲ್ಲ ಗಾರ್ಬೇಜ್ ಬರುವಂಥದ್ದು. ಆಗ ನಾವು ಹೇಳ್ತೇವೆ, ನಾನು ಅವನನ್ನು ಎಣಿಸಿದ್ ಮಾರ ಒಳ್ಳೆ ವ್ಯಕ್ತಿ ಅಂತ. ಆದ್ರೆ ಅವನ ಮಾತಲ್ಲಿ ಗೊತ್ತಾಗ್ತದೆ ಅವ ಕೆಟ್ಟ ವ್ಯಕ್ತಿ ಅಂತ. ಹಾಗಾಗಿ ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ಒಬ್ಬಂದು ಮಾತಲ್ಲಿ ಗೊತ್ತಾಗ್ತದೆ ಅವ ಹೇಗೆ ಅಂತ. ಅದೇ ರೀತಿ ರಹುಗುಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಆದ್ರೆ ಯಾವುದಕ್ಕೂ ಲಿಮಿಟ್ ಉಂಟು. ಜಡಭರತ ಇದಕ್ಕೆ ಎಂಡ್ ಮಾಡುವಂತ ಜಡಭರತ ಬಾಯಿ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ. ನೋಡಿ, ಪರಮಹಂಸ ಶುದ್ಧ ಭಕ್ತರು ಬಾಯಿ ತೆಗೆಯುವಾಗ ಹೇಗಿರ್ಬೋದು ನೋಡಿ. ಮಾತಾಡುವಾಗ ಫಸ್ಟಿಗೆ ಹೇಳಿದ್ದು, ನೀನು ಭೌತಿಕ ಲೋಕದ ಈ ಕಾಡು ಕಿಚ್ಚಲ್ಲಿ ಇದ್ದೀಯ, ಮೆಟೀರಿಯಲ್ ಆಫ್ ಫಾರೆಸ್ಟ್ ಫೈರ್. ನೀನು ಕಾಡು ಕಿಚ್ಚಲ್ಲಿ ಇದ್ದೀಯಾ, ನಿನಗೆ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಹೊರಗೆ ಬರ್ಬೇಕಿದ್ರೆ ನೀನು ಕೃಷ್ಣನ ಶರಣಾಗತಿ ಆಗ್ಬೇಕಂತ ಅವನಿಗೆ ಇನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಇಮಿಡಿಯೇಟ್ ರಹುಗುಣ ಅವನ ಒಂದು ಮಾತನ್ನು ಕೇಳಿ ಅಲ್ಲಿ ಅವನಿಗೆ ಸರೆಂಡರ್ ಆಗ್ತಾನೆ. ಹಾಗಾಗಿ ಇದು ಭರತ್ ಮಹಾರಾಜ್ ಸ್ಟೋರಿ. ಈಗ ಇಲ್ಲಿ ಎಂತ ಅಂದ್ರೆ, ಈ ಸ್ಟೋರಿಯಲ್ಲಿ ನಮ್ಗೆ ತೆಗಿಯಬೇಕಾದ ಪಾಯಿಂಟ್ ಅಂತಂದ್ರೆ, ನೋಡಿ, ಭರತ್ ಮಹಾರಾಜ್ ನಾವು ಅವರನ್ನು ಕ್ರಿಟಿಸೈಸ್ ಮಾಡುವ, ನಮ್ಗೆ ಟೀಕೆ ಮಾಡುವ ಹಕ್ಕು ಇಲ್ಲ. ಆದ್ರೂ ಕೂಡ ಭರತ್ ಮಹಾರಾಜ್ ಕೂಡ ಎಂತ ಆಯ್ತು ಅಂದ್ರೆ ಆ ಉನ್ನತ ಸ್ಟೇಜಿಂದ ಪತನಗೊಂಡ್ರು. ಅದೇ ರೀತಿ ಎಂತ ಅಂದ್ರೆ ಹೆಚ್ಚಿನ ಮನುಷ್ಯರು ಎಂತ ಮಾಡ್ತಾರೆ ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಚೀಪ್ ಆಗಿ ತಗೊಳ್ಬಾರ್ದು. ಮತ್ತೆ ಎಂತ ಅಂದ್ರೆ ನಾವು ಎಲ್ಲವನ್ನು ಬಿಟ್ಟು ಹೋಗ್ತೇವೆ, ಆದ್ರೆ ನಮ್ಮ ಇಂದ್ರಿಯಗಳು ಒಳಗೆ ಗಾರ್ಬೇಜ್ ಹಾಗೆ ಇರ್ತದೆ. ಹಾಗಾಗಿ ಗಾರ್ಬೇಜ್ ಅನ್ನು ನಾವು ತೆಗೆಯದೆ ನಮ್ಮನ್ನು ವಿಮೂಢಾತ್ಮ ಮಿಥ್ಯಾಚಾರಿ ಎಂದು ನಮ್ಮನ್ನು ಹೇಳ್ತಾರೆ. ಹಾಗಾಗಿ ನಿಮ್ಮ ಒಳಗಿರುವ ಗಾರ್ಬೇಜ್ ತೆಗಿಬೇಕಿದ್ರೆ ನಾವು ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಬೇಕು. ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು. ಇದರಿಂದ ಎಂತ ಆಗ್ತದೆ, ಒಳಗಿರುವ ಎಲ್ಲ ಗಾರ್ಬೇಜ್ ಹೊರಗೆ ಬರ್ತದೆ. ಇಲ್ಲದ್ರೆ ನಾವು ಎಂತಂದ್ರೆ ಶೋಗೆ ನಾವು ಈಗ ತಿಲಕ ಹಾಕಬಹುದು, ಕಂಠಿಮಾಲೆ ಹಾಕಬಹುದು, ಈ ವೈಷ್ಣವ ಡ್ರೆಸ್ ಹಾಕಬಹುದು, ಆದ್ರೆ ಒಳಗೆ ಆ ಕಪಟ ಇದ್ರೆ ಏನು ಪ್ರಯೋಜನವಿಲ್ಲ. ಈಗ ಯಜ್ಞಚಕ್ರ. ಈಗ ಯಜ್ಞದ ಪ್ರಭು ಯಾರು? ಯಜ್ಞದ ಪ್ರಭು ಕೃಷ್ಣ. ಯಜ್ಞದ ಪ್ರಭು ಕೃಷ್ಣ. ಇದಕ್ಕೆ ರಿಲೇಟೆಡ್ ಇದನ್ನು ಹೇಳ್ತೇನೆ ನೋಡಿ. ಇಲ್ಲಿ ಕೃಷ್ಣನಿಂದ ಬ್ರಹ್ಮ ಬರುವಂತದ್ದು, ಅಂದ್ರೆ ಗರ್ಭೋದಕ ಶಾಯಿ ವಿಷ್ಣುವಿನ ಹೊಕ್ಕಳಿಂದ ಬ್ರಹ್ಮ ಹುಟ್ಟುವಂಥದ್ದು.
ಅದಕ್ಕೆ ಭಾಗವತನ ಶ್ಲೋಕ ಉಂಟು, ಆ ಶ್ಲೋಕ ಅಂತ ತಿಳಿಸ್ತೇನೆ. ಜನ್ಮಾರ್ಯಸ್ಯ ಯತೋ ಅನ್ವಯಾದಿತರಶ್ಚಾರ್ಥೇಷು ಅಭಿಜ್ಞಾ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವೇ ಮೂಯಂತಿ ಯತ್ ಸೂರಯ ತೇಜೋ ವಾರಿ ಮೃದಂ ಯಥಾ ವಿನಿಮಯೋ ಯತ್ರಾತ್ರಿ ಸರ್ಗೋ ಅಮೃಷಾ ಧಾಮ್ನಾ ಸೇವ್ನಾ ಸದಾ ನಿರಸ್ತಗುವಕಂ ಸತ್ಯಂ ಪರಮಾ ಧೀಮಹಿ. ಅಂದ್ರೆ ಫಸ್ಟ್ ಲಿವಿಂಗ್ ಎಂಟಿಟಿ ಬ್ರಹ್ಮ, ಬ್ರಹ್ಮನಿಗೆ ಆ ಕೃಷ್ಣ ಪ್ರಜ್ಞೆ ತಿಳಿಸಿದ್ದು ಕೃಷ್ಣ. ಹೇಗೆ ಅಂದ್ರೆ ಬ್ರಹ್ಮ ಹುಟ್ಟಿದ ಕೂಡಲೇ ಎಂತ ಆಗ್ತದೆ ಅಂದ್ರೆ ಅವ ಮೇಲೆ ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಎಂತ ಆಗ್ತದೆ ಅಂದ್ರೆ ಟಪ್ ಅಂತ ಸೌಂಡ್ ಬರ್ತದೆ. ಮತ್ತೆ ಬ್ರಹ್ಮ ಅತಿ ಬುದ್ಧಿವಂತ, ಅವನಿಗೆ ಟಪ್ ಬರುವಾಗ ನಾನು ತಪಸ್ ಮಾಡ್ಬೇಕಂತ ಗೊತ್ತಾಗ್ತದೆ. ಮತ್ತೆ ಅವ ತಪಸ್ ಮಾಡ್ತಾನೆ. ಮತ್ತೆ ತಪಸ್ ಮಾಡಿದ ಮೇಲೆ ಅವನಿಗೆ ಎಲ್ಲವನ್ನು ತಿಳಿಸಿಕೊಡ್ತಾನೆ. ಹಾಗಾಗಿ ಕೃಷ್ಣ ಬ್ರಹ್ಮನಿಗೆ ತಿಳಿಸುವಂಥದ್ದು ಅದೆಲ್ಲ ವೇದಗಳಲ್ಲಿ ಉಂಟು. ಮತ್ತೆ ವೇದಗಳು ಎಂತ ಹೇಳ್ತದೆ, ವೇದಗಳು ನಮ್ಮ ಕರ್ತವ್ಯ. ಈಗ ಹೆಚ್ಚಿನವರು ಹೇಳ್ತಾರೆ ನಮ್ದು ಕರ್ತವ್ಯ ಅಂತ ಅಂದ್ರೆ ನಾವು ಕೆಲಸ ಮಾಡಬೇಕು, ಮತ್ತೆ ಕೆಲಸ ಮಾಡಿ ನಾವು ನಮ್ಮ ಫ್ಯಾಮಿಲಿಯನ್ನು, ತಂದೆ ತಾಯಿಯನ್ನು ನೋಡ್ಬೇಕು, ಇದೆಲ್ಲ ನಮ್ಮ ಕರ್ತವ್ಯ. ಎಂತಂದ್ರೆ ಜನರಿಗೆ ಮೈನ್ ಆಗಿ ಗೊತ್ತಿಲ್ಲ. ಎಂತಂದ್ರೆ ಈಗ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ರು ನನ್ನ ಒಂದು ಕೊಲೀಗ್, ಸೀನಿಯರ್ ಡಿಒಟಿ, ಅವರು 2003 ಅಲ್ಲಿ ಒಬ್ಬರಿಗೆ ಪ್ರಚಾರ ಮಾಡ್ಲಿಕ್ಕೆ ಹೋದ್ರು. ಪ್ರಚಾರ ಮಾಡ್ಲಿಕ್ಕೆ ಹೋಗುವಾಗ 3 ವರ್ಷ ಕಂಟಿನ್ಯೂಸ್ ಆಗಿ ಅವರು ಆಫೀಸ್ಗೆ ಹೋಗ್ತಾ ಇದ್ರು. ಆದ್ರೆ ಅವರು ನಾನು ಬಿಸಿ, ನಮ್ಗೆ ಫ್ಯಾಮಿಲಿ ಉಂಟು, ಹೆಂಡತಿ ಮಕ್ಕಳುಂಟು, ಕರ್ತವ್ಯ ಅಂತ ಈ ರೀತಿ ಹೇಳ್ತಾರೆ. ತಗೊಳ್ಳಿಲ್ಲ, ಕೃಷ್ಣ ಪ್ರಜ್ಞೆ ತಗೊಳ್ಳಿಲ್ಲ. 2006 ಅಲ್ಲಿ ಎಂತ ಆಯ್ತು ಅಂದ್ರೆ ಅವರಿಗೆ ದೊಡ್ಡೊಂದು ಸ್ಟ್ರೋಕ್ ಆಯ್ತು. ಸ್ಟ್ರೋಕ್ ಆಗಿ ಟೋಟಲ್ ಒಂದು ವರ್ಷ ಕೋಮದಲ್ಲಿದ್ರು. ಮತ್ತೆ ಕರೆಕ್ಟ್ ಆಯ್ತು, ಪ್ಯಾರಲಿಸಿಸ್. ಮತ್ತೆ ಈಗ ಅವರು ಲಾಸ್ಟ್ 13 ವರ್ಷದಿಂದ ನಮ್ಮ ಕೃಷ್ಣ ಪ್ರಜ್ಞೆಗೆ ಬರ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಈಗ ಅವರ ಫ್ಯಾಮಿಲಿ ಅಂದ್ರೆ ಅವ್ರು ಕೆಲಸ ಮಾಡ್ತಾ ಇಲ್ಲ, ಅಂದ್ರೆ ಕೂತ್ಕೊಂಡಲ್ಲೇ ಇದ್ದಾರೆ. ಅವರು ಕೂಗ್ತಾ ಇದ್ದಾರೆ ಅಂದ್ರೆ ನಾನು ನನ್ನ ಕರ್ತವ್ಯ. ಈಗ ಕೂಡ ನನ್ನ ಮಕ್ಕಳು ದೊಡ್ಡದಾದ್ರು ನನ್ನ ಎಲ್ಲ ಕರ್ತವ್ಯ ಅಂದ್ರೆ ನಾನು ಎಂತ ಸುಮ್ಮನೆ ಇದ್ದೇನೆ, ಚೇರಲ್ಲಿ ಕೂತ್ಕೊಂಡಿದ್ದೇನೆ. ಆದ್ರೆ ನಮ್ಮ ಈ ಥಿಂಕಿಂಗ್ ಅಂತ ಅಂದ್ರೆ ನಾವು ಕರ್ತವ್ಯ ಮಾಡ್ಬೇಕು, ಕರ್ತವ್ಯ ಇಲ್ಲ. ಕೃಷ್ಣನ ಎಲ್ಲ ಅರೇಂಜ್ಮೆಂಟ್ ಉಂಟು, ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಆದ್ರೆ ನಾವು ಎಂತ ಎಣಿಸೋದಂದ್ರೆ ಇದು ಮಾಡಿದ್ರೆ ನನ್ನ ಕರ್ತವ್ಯ ಅಲ್ಲ. ಶಾಸ್ತ್ರದಲ್ಲಿ ಹೇಗುಂಟಂದ್ರೆ 24 ಗಂಟೆಯಲ್ಲಿ 8 ದೇಹಕ್ಕೆ ಅಂದ್ರೆ 6 ಗಂಟೆ ಮಲಗಬೇಕು, ಅರ್ಧ ಗಂಟೆ ನಮ್ಮ ಬೆಳಿಗ್ಗೆದು ಮಲ ವಿಸರ್ಜನೆ ಮತ್ತೆ ಸ್ನಾನ ಮಾಡ್ಲಿಕ್ಕೆ, ಇದಕ್ಕೆಲ್ಲ ಅರ್ಧ ಗಂಟೆ, ಮತ್ತೆ ಸಂಜೆ ಸೇಮ್ ಅರ್ಧ ಗಂಟೆ, ಮತ್ತೆ ಬೆಳಿಗ್ಗೆ ಅರ್ಧ ಗಂಟೆ ತಿನ್ಲಿಕ್ಕೆ, ಸಂಜೆ ಅರ್ಧ ಗಂಟೆ ತಿನ್ಲಿಕ್ಕೆ. ಇದು 8 ದೇಹಕ್ಕೆ ಆಯ್ತು. ಮತ್ತೆ 8 ಮನಸ್ಸಿಗೆ ಅಂದ್ರೆ 8 ಗಂಟೆ ಕೆಲಸ ಮಾಡ್ಬೇಕು. ಈಗ ನೋಡಿ ಹೆಚ್ಚಿನವರು ಹೇಳುವಂಥದ್ದು ನೀವು ಹರೇ ಕೃಷ್ಣದವರು ಕೆಲಸ ಮಾಡುವುದಿಲ್ಲ ಸರ್. ಈಗ ಕ್ಲಾಸ್ ಮಾಡ್ತಿದ್ದೇವೆ, ಇದು ಕೂಡ ಕೆಲಸ. ನಾವು ಓದ್ತೇವೆ, ಇದು ಕೂಡ ಕೆಲಸ. ನಾವು ಜಪ ಮಾಡ್ತೇವೆ, ಇದು ಕೂಡ ಕೆಲಸ. ನಾವು ಕೀರ್ತನ ಮಾಡ್ತೇವೆ, ಅದು ಕೂಡ ಕೆಲಸ. ಅದು ಜನತೆ ಅಂತಂದ್ರೆ ನಾನು ಇದು ಕಷ್ಟಪಟ್ಟು ಹಣ ಸಂಪಾದನೆ ಅದು ಮಾತ್ರ ಅಲ್ಲ, ಇದೆಲ್ಲವೂ ಕೆಲಸ. ಜನರಿಗೆ ಗೊತ್ತಿಲ್ಲ. ಹಾಗಾಗಿ 8 ಗಂಟೆ ಕೆಲಸ ಮಾಡ್ಬೇಕು ಶಾಸ್ತ್ರದ ಪ್ರಕಾರ. ಈಗ ಲೇಬರ್ ಆಕ್ಟ್ ಕೂಡ ಹೇಳುವಂಥದ್ದು 8 ಗಂಟೆ. ಈಗ ಎಂತ ಆಗ್ತದೆ ಅಂದ್ರೆ ಒಬ್ಬರು ಲಾಸ್ಟ್ ಟೈಮ್ ನಮ್ಮಲ್ಲಿ ಒಬ್ಬರು ಬಂದಿದ್ರು. ಅವ್ರು ಹೇಳ್ತಾರೆ ನಾನು 14 ಗಂಟೆ ಕೆಲಸ ಮಾಡಿದೆ, ನನಗೆ ಸಿಕ್ಕಿದ್ದು ಖಾಲಿ 14 ಗಂಟೆ ಆದ್ಮೇಲೆ 1,000 ರೂಪಾಯಿ. ಇನ್ನೊಬ್ರು 8 ಗಂಟೆ ಕೆಲಸ ಮಾಡಿ ಅವರಿಗೆ 1 ಕೋಟಿ ಸಿಕ್ತು. ಅದು ಹೇಗೆ? ಯಾಕಂದ್ರೆ ನಾಳೆದು ಚೆಕ್ ರೆಡಿ ಇರ್ತದೆ, ಕೃಷ್ಣ ಆ ದಿವಸ ಸೈನ್ ಆಗುವಂಥದ್ದು. ನೀವು 14 ಗಂಟೆ ಕೆಲಸ ಮಾಡಿ 8 ಗಂಟೆ ಕೆಲಸ ಮಾಡಿ ನಿಮ್ಗೆ ಎಷ್ಟು ಸಿಗ್ಬೇಕು ಅಷ್ಟೇ ಸಿಗುವಂತ. ಆದ್ರೆ 8 ಗಂಟೆ ಕೆಲಸ ಮಾಡ್ಬೇಕು ಮನಸ್ಸಿಗೆ. 8 ಗಂಟೆ ಸುಮ್ಮನೆ ಮಲಗುವುದಲ್ಲ, 8 ಗಂಟೆ ಕೆಲಸ ಮಾಡಬೇಕು. ಮತ್ತೆ 8 ಗಂಟೆ ಆತ್ಮಕ್ಕೆ. ಇದು ಜನರಿಗೆ ಗೊತ್ತಿಲ್ಲ, ಆತ್ಮದ ವಿಷಯವೇ ಗೊತ್ತಿಲ್ಲ. ಮತ್ತೆ ಆತ್ಮಕ್ಕೆ ಎಲ್ಲಿ ಇಡ್ತಾರೆ? 8 ಗಂಟೆಯಲ್ಲಿ 2 ಗಂಟೆ ಜಪ, 1 ಗಂಟೆ ಕೀರ್ತನೆ, 2 ಗಂಟೆ ಓದುವಂತದ್ದು, 3 ಗಂಟೆ ಸೇವೆ. ಇದು ನಾವು ಮಾಡ್ತಾ ಇದ್ದೇವೆ. ಅದು ನಿಮ್ಗೆ ಇನಿಷಿಯಲ್ ಆಗಿ 3 ಗಂಟೆ ದೇವರಿಗೆ ಇಡಿ. 24 ಗಂಟೆಯಲ್ಲಿ ಸ್ಟಾರ್ಟಿಂಗ್ ನಮ್ಮ ಸಣ್ಣದಿಂದ ಸ್ಟಾರ್ಟ್ ಮಾಡಬೇಕು, 3 ಗಂಟೆ. ಹಾಗಾಗಿ ಈ ರೀತಿ ನಾವು ಮಾಡುವಂಥದ್ದು. ಆದ್ರೆ ಜನರಿಗೆ ಎಂತ ಅಂದ್ರೆ ಕರ್ತವ್ಯ, ನಾನು ಕೆಲಸ ಮಾಡ್ಬೇಕು, ಮತ್ತೆ ನಾನು ಹೇಗೆ ತಿನ್ನುವಂಥದ್ದು, ನಾನು ಕೂಡಿಡ್ಬೇಕು. ಈಗ ನೋಡಿ ಒಬ್ಬರು ಇನ್ನೊಂದು ಎಕ್ಸಾಂಪಲ್, ಇಲ್ಲಿ ಮಂಗಳೂರಿನವರು ತುಂಬಾ ಅಂದ್ರೆ ತುಂಬಾ ಶ್ರೀಮಂತರು, 4-5 ಬಿಲ್ಡಿಂಗ್, ಅಣ್ಣ ಎಲ್ಲ ಕೂಡಿಟ್ಟು ಒಬ್ಬ ಮಗ. ಅವ ಮಗ ಎಂತ ಮಾಡಿದ ಅಂದ್ರೆ ಈಗ ಟೋಟಲ್ ರೋಡ್ ಅಲ್ಲಿ ಇದ್ದಾನೆ. ಅಂದ್ರೆ
2 ವರ್ಷದಲ್ಲಿ ಎಲ್ಲವನ್ನು ಮಾರಿ, ಎಲ್ಲ ಹಣವನ್ನು ಮಾರಿ ಈಗ ರೋಡಲ್ಲಿ ಇದ್ದಾನೆ. ತಂದೆ ಮೊನ್ನೆ ತೀರಿ ಹೋದ್ರು. ಅಂದ್ರೆ ಇದರಲ್ಲಿ ನೋಡಿ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರಿ ಹೋದ್ರು. ಹಾಗಾಗಿ ನಾವು ಎಣಿಸುದು, ನಾವು ಕೂಡಿ ಇಡುವುದು ನಮ್ಮ ಮಕ್ಕಳಿಗೆ ಇಲ್ಲ. ಒಂದು ಫ್ರಾಕ್ಷನ್ ಪ್ರಭುಪಾದ ಹೇಳ್ತಾರೆ, ಕೃಷ್ಣನ ಇಚ್ಛೆ ಇದ್ರೆ ಒಂದೇ ಮಿನಿಟ್ ಅಲ್ಲಿ ಅದನ್ನು ನಾಶ ಮಾಡಬಹುದಂತೆ. ಆದ್ರೆ ನಮ್ಗೆ ಅದು ಗೊತ್ತಿಲ್ಲ. ನಾವೆಂತ ಎಣಿಸು ಅಂದ್ರೆ ಕರ್ತವ್ಯ, ನಾವು ಕೆಲಸ ಮಾಡ್ಬೇಕು, ದುಡಿಬೇಕು, ಸಾಕ್ಬೇಕು. ಈಗ ಆ ಪ್ಯಾರಾಲಿಸಿಸ್ ಕೇಸಲ್ಲಿ ಅವ್ರು ಹೇಳ್ತಿದ್ದಾರೆ, ಈಗ ಕೂಡ ಅಂದ್ರೆ ನನ್ನ ಜೀವನ, ಮನೆ ಜೀವನ ಹೋಗ್ತು, ನಾನು ಸುಮ್ಮನೆ ಕೂತ್ಕೊಂಡಲ್ಲಿ ಇದ್ದೇನೆ, ಆದ್ರೆ ಹೋಗ್ತಾ ಉಂಟು. ಅದು ಹೇಗೆ ಅಂದ್ರೆ ಕೃಷ್ಣ ಇದ್ದಾನೆ. ಆದ್ರೆ ನಮ್ಗೆ ಕೃಷ್ಣನ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ವೇದಗಳು ಹೇಳುವುದು 24ರಲ್ಲಿ 8 8 8 8 ಗಂಟೆ ಕೆಲಸ, 8 ಗಂಟೆ ಆತ್ಮಕ್ಕೆ, 8 ಗಂಟೆ ದೇಹಕ್ಕೆ. ಎಸ್. ಮತ್ತೆ ಯಜ್ಞ, ನೆಕ್ಸ್ಟ್ ಕರ್ತವ್ಯ ಆದ್ಮೇಲೆ ಯಜ್ಞ. ಯಜ್ಞ ಅಂದ್ರೆ ಕಲಿಯುಗಕ್ಕೆ ಹರಿನಾಮ ಸಂಕೀರ್ತನ, ಈ ಸತ್ಯಯುಗಕ್ಕೆ ಧ್ಯಾನ, ತ್ರೇತಾಯುಗಕ್ಕೆ ಯಜ್ಞ, ದ್ವಾಪರ ಯುಗಕ್ಕೆ ಅರ್ಚನಾ, ಕಲಿಯುಗಕ್ಕೆ ಹರಿನಾಮ ಸಂಕೀರ್ತನ. ಮತ್ತೆ ಯಜ್ಞದಿಂದ ಮಳೆ ಬರ್ತದೆ. ಈಗ ಇದಕ್ಕೊಂದು ಸಣ್ಣ ಉದಾಹರಣೆ. ತಿರುಪತಿಯಲ್ಲಿ ನಮ್ಮ ಇಸ್ಕಾನ್ ಉಂಟು. 30 ವರ್ಷದ ಹಿಂದೆ ತಿರುಪತಿಯಲ್ಲಿ ಮಳೆ ಇರಲಿಲ್ಲ. ಹಾಗಾಗಿ ತಿರುಪತಿ ದೇವಸ್ಥಾನ ಬೋರ್ಡ್ನವರು ದೊಡ್ಡ ಯಜ್ಞ ಮಾಡಿದ್ರು. 1 ತಿಂಗಳು ಮಳೆ ಬರಲಿಲ್ಲ. ಮತ್ತೆ ಎಲ್ಲಾ ಸಂಪ್ರದಾಯದವರಿಗೆ ಹೇಳಿದ್ರು. ಅಂದ್ರೆ 4 ಸಂಪ್ರದಾಯ ಉಂಟು: ಬ್ರಹ್ಮ ಮಧ್ವ ಸಂಪ್ರದಾಯ, ಸ್ತ್ರೀ ಲಕ್ಷ್ಮೀ ಸಂಪ್ರದಾಯ, ಅಂದ್ರೆ ಈ ತಿರುಪತಿದು ಲಕ್ಷ್ಮೀ ಸಂಪ್ರದಾಯ, ಮತ್ತೆ ಈ ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ. ಎಲ್ಲ ಸಂಪ್ರದಾಯವರಿಗೆ ಹೇಳಿದ್ರು, ನೀವು ಬಂದು ಯಜ್ಞ ಮಾಡಿ ಅಂತ. ಎಲ್ಲರೂ ಬಂದ್ರು. ಬಂದ ಮೇಲೆ ಮಳೆ ಬರಲಿಲ್ಲ. ಕಡೆಗೆ ನಮ್ಮ ಇಸ್ಕಾನ್ ಅವರನ್ನ ಅಪ್ರೋಚ್ ಆದ್ರು, ಮತ್ತೆ ಹೇಳಿದ್ರು ಮಳೆ ಇಲ್ಲ, ಹಾಗಾಗಿ ನೀವು ಒಂದು ಯಜ್ಞ ಮಾಡಿ ಅಂತ. ನಮ್ಮ ಇಸ್ಕಾನ್ ಅವರು ಹೇಳಿದ್ರು ಕಲಿಯುಗಕ್ಕೆ ಹರಿನಾಮ ಸಂಕೀರ್ತನ, ಹಾಗಾಗಿ ನಾವು 100 ಮಂದಿ ಬರ್ತೇವೆ, ನಾವು ಸಂಕೀರ್ತನ ಮಾಡ್ತೇವೆ ಅಂತ. ಹಾಗಾಗಿ ಈ ಭಜನೆ ಮಾಡ್ತಾ 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 ಒಂದು ಪ್ರದಕ್ಷಿಣೆ ಮಾಡುವಾಗ, ಎಂಡ್ ಆಗುವಾಗ ಇಮಿಡಿಯೇಟ್ ಮಳೆ ಬಂತು. ಇಮಿಡಿಯೇಟ್ ಪ್ರದಕ್ಷಿಣೆ ಮಾಡಿ ಎಂಡ್ ಆಗುವ ಧ್ವಜಸ್ತಂಭಕ್ಕೆ ಬರುವಾಗ ಮಳೆ ಬಂತು. ಈಗ ಕೂಡ ನಮಗೆ ತಿರುಪತಿಯಲ್ಲಿ ಕೆಳಗೆ ದೇವಸ್ಥಾನ ಉಂಟು, ಇಸ್ಕಾನ್. ಆ ಜಾಗೆ ಕೊಟ್ಟದ್ದು ತಿರುಪತಿ ದೇವಸ್ಥಾನ ಬೋರ್ಡ್, ಫ್ರೀ ಆಗಿ ಕೊಟ್ಟದ್ದು ನಮಗೆ ಇಸ್ಕಾನ್ಗೆ. ಹಾಗಾಗಿ ಕಲಿಯುಗಕ್ಕೆ ಹರಿನಾಮ ಸಂಕೀರ್ತನ ನಾವು ಮಾಡಿದಲ್ಲಿ ಮಳೆ ಬರ್ತದೆ. ಮಳೆಯಿಂದ ಧಾನ್ಯ ಆಗ್ತದೆ. ಧಾನ್ಯದಿಂದ ನಾವು ಪ್ರಸಾದ ಮಾಡಿ ವಾಪಸ್ ಕೃಷ್ಣನಿಗೆ ಕೊಡುವಂಥದ್ದು. ಹಾಗಾಗಿ ಕೃಷ್ಣನಿಂದ ಬರುವಂಥದ್ದು ವಾಪಸ್ ಕೃಷ್ಣನಿಗೆ ಕೊಡುವಂಥದ್ದು. ಇದು ಯಜ್ಞದ ಚಕ್ರ. ಎಸ್, ನೋಡಿ, ಇದು ಶ್ರೀಮದ್ ಭಾಗವತಮಲ್ಲಿ ಉಂಟು. ಕೃಷ್ಣ ವರ್ಣಂ ತ್ವಿಷಾ ಕೃಷ್ಣಂ ಸಂಗೋಪಾಂಗಾಸ್ತ ಪಾರ್ಷದಂ ಯಜ್ಞೆ ಸಂಕೀರ್ತನ ಪ್ರಾಯೇರ್ ಯಜಂತಿ ಸುಮೇಧಶ. ಶ್ರೀಮದ್ ಭಾಗವತಂ 11ನೇ ಸ್ಕಂದ 5ನೇ ಅಧ್ಯಾಯ 32ನೇ ಶ್ಲೋಕ. ಅಂದ್ರೆ ಕಲಿಯುಗದಲ್ಲಿ ಕೃಷ್ಣ ಚೈತನ್ಯ ಮಹಾಪ್ರಭುವಿಗೆ ಬರ್ತಾರೆ. ಕೃಷ್ಣ ವರ್ಣಂ ತ್ವಿಷಾ ಕೃಷ್ಣಂ ಸಂಗೋಪಾಂಗಾಸ ಅಂದ್ರೆ ಸಂಗಡಿಗರೊಂದಿಗೆ ಬರ್ತಾರೆ. ಮತ್ತೆ ಅವರು ಸಂಕೀರ್ತನ ಯಜ್ಞ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಯಜಂತಿ ಸುಮೇಧಶ ಅಂದ್ರೆ ಬುದ್ಧಿವಂತರು ಇದರಲ್ಲಿ ಪಾಲ್ಗೊಳ್ತಾರೆ. ಬುದ್ಧಿವಂತರು ಇದರಲ್ಲಿ ಪಾಲ್ಗೊಳ್ತಾರೆ ಅಂತ ಈ ಶಾಸ್ತ್ರದಲ್ಲಿ ಉಂಟು. ಹಾಗಾಗಿ 500 ವರ್ಷದಿಂದ ಚೈತನ್ಯ ಮಹಾಪ್ರಭು ಅಂದ್ರು. ನೋಡಿ, ಇದು ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣ, ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್, ಅದ್ವೈತಾಚಾರ್ಯ ಅಂದ್ರೆ ಮಹಾವಿಷ್ಣು, ಕಾರುಣಕಶಾಹಿ ವಿಷ್ಣು, ಗದಾಧರ ಪಂಡಿತ ಅಂದ್ರೆ ರಾಜರಾಣಿ, ವಾಸಾದಿ ಅಂದ್ರೆ ನಾರದ ಮುನಿ, ಮತ್ತೆ ಅವರೆಲ್ಲ ಸಂಗಡಿಗರು. ಹಾಗಾಗಿ ಅವ್ರು ಈ ಕೀರ್ತನೆ ಮಾಡುವಾಗ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ ಹೇಳಿ, ಮತ್ತೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದನ್ನು ಹೇಳಿ. ಯಜ್ಞೇ ನಾಂ ಜಪ ಯಜ್ಞ ಅಸ್ಮಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಯಜ್ಞದಲ್ಲಿ ನಾವು ಜಪ ಯಜ್ಞ. ಹಾಗಾಗಿ ನಾವು ಜಪ ಮಾಡಬೇಕು. ಕೃಷ್ಣ ಹೈಯೆಸ್ಟ್ ಅಥಾರಿಟಿ. ಯಜ್ಞದಲ್ಲಿ ನಾನು ಜಪ ಯಜ್ಞ ಅಂತ ಕೃಷ್ಣನೇ ಅವನ ಬಾಯಿಂದ ಬಂದಿದೆ. ಹಾಗಾಗಿ 2 ಮಂದಿ ಇಲ್ಲ ಜಾಸ್ತಿ ಮಂದಿ ಮಾಡುವಂಥದ್ದು ಕೀರ್ತನೆ, ಒಬ್ಬನೇ ಮಾಡುವಂಥದ್ದು ಜಪ. ಜಪ ಮಾಡುವಾಗ ಕೂಡ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಯಜ್ಞ ಶಿಷ್ಟಾಶಿನಾಶಂತು ಮುಚ್ಚಂತೆ ಸರ್ವ ಕಿಲ್ಬಿಷಿ
ಭುಂಜದೇತು ಅಗಂ ಪಾಪ ಏ ಪಚ್ಚಂತಿ ಆತ್ಮ ಕಾರಣಾತ್. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ, ಏಕೆಂದ್ರೆ ಅವರು ಯಜ್ಞದ ಶೇಷನ ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವರು ಖಂಡಿತವಾಗಿ ಪಾಪನೇ ಊಟ ಮಾಡುತ್ತಾರೆ. ನೋಡಿ, ಪ್ರಸಾದೇ ಸರ್ವ ದುಃಖನ, ನಿಮ್ಮ ಯಾವುದೇ ದುಃಖ ಇದ್ರೂ ಕೂಡ ಆ ಪ್ರಸಾದದಿಂದ ಹೋಗ್ತದೆ. ಇದಕ್ಕೆ ಭಾಗವತದಲ್ಲಿ ಒಂದು ಉದಾಹರಣೆ ಉಂಟು, ಕೃಷ್ಣ ಹೇಳುವಂಥದ್ದು. ಈಗ ನಾವು ಯಾಗ ಮಾಡುವಾಗ ಈ ತುಪ್ಪವನ್ನು ಹಾಕ್ತೇವೆ, ಓಂ ಸ್ವಾಹ ಇದಂ ಸ್ವಾಹ ಓಂ ಸ್ವಾಹ ಅಂತ ತುಪ್ಪ ಹಾಕ್ತೇವೆ. ಕೃಷ್ಣ ಹೇಳುವಂಥದ್ದು, ಆ ತುಪ್ಪದಿಂದ ನೀವು ಸ್ವಾಹ ಮಾಡುವುದಕ್ಕಿಂತ ಆ ತುಪ್ಪದಿಂದ ಒಳ್ಳೆ ಒಳ್ಳೆ ಸ್ವಾದಿಷ್ಟ ತಿಂಡಿಗಳನ್ನು ಮಾಡಿ ನನಗೆ ಅರ್ಪಣೆ ಮಾಡಿದರೆ ಅದು ನನಗೆ ಇಷ್ಟ ಅಂತ ಭಾಗವತದಲ್ಲಿ ಕೃಷ್ಣ ಹೇಳಿದ್ದಾನೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಇಸ್ಕಾನ್ ಅನ್ನೋದು ಕಿಚನ್ ಮೂಮೆಂಟ್, ಅಂದ್ರೆ ಪ್ರಸಾದ ಮೂಮೆಂಟ್. ನೋಡಿ, ಇನ್ನೊಂದು ವಿಷಯ ಉಂಟು. ಪ್ರಭುಪಾದ ಹೇಳ್ತಾರೆ, ಈ ಫುಡ್ ಆಹಾರದಿಂದ ಎಲ್ಲವೂ ಆಗುವಂಥದ್ದು. ಯಾವಾಗ ನಾವು ಕೃಷ್ಣ ಪ್ರಸಾದ ತಿಂತೇವೆ ನಮ್ಮ ಪ್ರಜ್ಞೆ ಕೂಡ ಚೇಂಜ್ ಆಗ್ತದೆ. ಈಗ ಎಂತ ಅಂದ್ರೆ, ನಮ್ಮ ಪ್ರಜ್ಞೆ ಯಾಕೆ ಕಲುಷಿತ ಆಗಿದೆ ಅಂದ್ರೆ, ನಾವು ಬೇಡದು ತಿಂತಾ ಇದ್ದೇವೆ. ಬೇಡದಂದ್ರೆ ಕೃಷ್ಣ ಹೇಳುವಂಥದ್ದು, ಇದನ್ನು ಕೊಟ್ಟು ನನಗೆ ಸ್ವೀಕರಿಸು ಅಂದ್ರೆ. ನೋಡಿ, ದಯವಿಟ್ಟು ಎಲ್ಲರ ಹತ್ರ ಕಳಕಳಿ ವಿನಂತಿ, ನೀವೆಲ್ಲರೂ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀರಿ. ಅಡಿಗೆ ಮಾಡುವಾಗ ಶುಚಿತ್ವ ಅಂದ್ರೆ ಟಾಯ್ಲೆಟ್ಗೆ ಹೋಗಿ ಎಲ್ಲ ನಾವು ಸ್ನಾನ ಮಾಡಬೇಕು, ಮತ್ತೆ ನಾವು ಅಡಿಗೆ ಮಾಡಬೇಕು. ಸ್ನಾನ ಮಾಡಿ ಮತ್ತೆ ಟೇಸ್ಟ್ ನೋಡ್ಲಿಕ್ಕೆ ಇಲ್ಲ. ಟೇಸ್ಟ್ ನೋಡದೆ ಆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಆಗಬೇಡಿ, ಯಾಕೆಂದ್ರೆ ಅದು ತಮೋಗುಣ. ಆ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಅಡಿಗೆ ಮಾಡಿದ್ರೆ ಅದು, ಮತ್ತೆ ಹೇಗೂ ನೀವು 8 ಗಂಟೆ ತಿನ್ನುವುದಾದ್ರೆ ಒಂದು 5 ನಿಮಿಷ ನೀವು ಕಾಯ್ಬೇಕಷ್ಟೇ. ಕೃಷ್ಣನಿಗೆ ಕೊಡಿ, 5 ನಿಮಿಷ ನಂತರ ತಗೊಳ್ಳಿ, ಕೃಷ್ಣ ಸ್ವೀಕರಿಸ್ತಾನೆ. ಕೃಷ್ಣ ಹೇಳುವಂತದ್ದು, ಅಂಗಾನಿಯಸ್ಯ ಸಕಲೇಂದ್ರ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಚಿರಂ ಜಗಂತಿ ಕಲಯಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಹೇಗೆ ಅಂದ್ರೆ, ಈಗ ನಮ್ಗೆ ತಿನ್ಲಿಕ್ಕೆ ಆಗುವಂಥದ್ದು ಬಾಯಿಯಿಂದ ಮಾತ್ರ, ಅದೇ ಕೈಯಿಂದ ನಾವು ಬಾಯಿಗೆ ಕೊಡ್ಬೇಕು. ಒಂದು ಸ್ಪೂನಲ್ಲಿ ತಿನ್ನ ಕೈಯಲ್ಲಿ. ಕೃಷ್ಣನಿಗಾಗಿ ಅಲ್ಲ, ಕೃಷ್ಣ ಈಗ ನೋಡಿದ್ರೆ ತಿಂದಾಗೆ. ಮತ್ತೆ ಕೃಷ್ಣನಿಗೆ ಅಂತಂದ್ರೆ ಅದನ್ನು ಪೂರ್ತಿ ಖಾಲಿ ಮಾಡ್ಬೋದಂತೆ, ಈಗ ನೋಡಿಯೇ. ಆದ್ರೆ ಕೃಷ್ಣ ಖಾಲಿ ಮಾಡೋದಿಲ್ಲ. ಆ ಜಗನ್ನಾಥಪುರಿಯಲ್ಲಿ ಇನ್ಸ್ಟೆನ್ಸ್ ಉಂಟು, ಕೃಷ್ಣ ಖಾಲಿ ಮಾಡಿದ ಕೂಡ ರಿಲೇಷನ್ ಉಂಟು. ಈ ಅಲರ್ನಾಥ್ ಅಲ್ಲಿ ಜಗನ್ನಾಥ ಖಾಲಿ ಮಾಡಿದ್ದಾನೆ ಪ್ಲೇಟನ್ನು. ಹಾಗೆ ಕೂಡ ಮಾಡ್ಬೋದು, ಆದ್ರೆ ಅವ ಮಾಡುದಿಲ್ಲ, ಯಾಕಂದ್ರೆ ಈಗ ನೋಡಿದಿರ ತಿಂದಾಗೆ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಇಂದ್ರಿಯ ಸುಖಕ್ಕೆ ನಾವು ಅಡಿಗೆ ಮಾಡಬಾರ್ದು. ನಾವು ಮಾಡುವಾಗ ಅಂತಂದ್ರೆ, ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ, ಏಕೆಂದ್ರೆ ಅವರು ಯಜ್ಞಶೇಷವನ್ನು ಊಟ ಮಾಡ್ತಾರೆ. ಅವರು ಕೃಷ್ಣ ಪ್ರಸಾದ ತಿನ್ನುವಂಥದ್ದು. ಅಡಿಗೆ ಮಾಡುವಾಗ ಪ್ರಜ್ಞೆಯಲ್ಲಿ ಎಂತಂದ್ರೆ, ನಾನು ಇವತ್ತು ಒಳ್ಳೆ ತಿಂತೀನಿ ಹಾಗೆ ಅಲ್ಲ, ಕೃಷ್ಣನಿಗೆ ಹೇಗೆ ಒಳ್ಳೆ ಕೊಡುವಂಥದ್ದು, ಈ ಪ್ರಜ್ಞೆ ಇರ್ಬೇಕು. ವೈಯಕ್ತಿಕ ಸಂತೋಷದ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿ ಪಾಪನೇ ಊಟ ಮಾಡುತ್ತಾರೆ. ಇದರಿಂದ ನಮಗೆ ಪಾಪ ಬರ್ತದೆ. ಯಾವುದು? ನಮ್ಮ ಇಂದ್ರಿಯ ಸುಖ ಮಾಡುವಾಗ ಪಾಪ. ಆದ್ರೆ ಕೃಷ್ಣನ ಇಂದ್ರಿಯ ಸುಖಕ್ಕೆ ನಾವು ಅಡಿಗೆ ಮಾಡಿ ಅವನಿಗೆ ಕೊಟ್ರೆ ಅದರಿಂದ ನಮಗೆ ಪಾಪ ಇಲ್ಲ. ಹಾಗೆ ದಯವಿಟ್ಟು ಎಲ್ಲರೂ ಮನೆಯಲ್ಲಿ ನೀವು ಅಡಿಗೆ ಮಾಡ್ತಾ ಇದ್ದೀರಿ, ಅದನ್ನು ಕೃಷ್ಣನಿಗೆ ಕೊಟ್ಟು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, 1 ತಿಂಗಳಲ್ಲಿ ನಿಮ್ಮ ಪ್ರಜ್ಞೆ ಚೇಂಜ್ ಆಗ್ತದೆ. ಎಸ್, ನೋಡಿ, ಇಲ್ಲಿ 5 ವೇದಿಕೆ ಉಂಟು. ಫಸ್ಟ್ ಇದು ದೈಹಿಕ ವೇದಿಕೆ. ದೈಹಿಕ ವೇದಿಕೆ ಅಂದ್ರೆ ತಮೋಗುಣ. ದೈಹಿಕ ವೇದಿಕೆ ಅಂದ್ರೆ ಅವ ಬೇಡದೆಲ್ಲ ಮಾಡ್ತಾ ಇರ್ತಾನೆ, ಮತ್ತೆ ಅಲ್ಲಿ ಅವನಿಗೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು. ಈಗ ಹೇಗೆ ಅಂದ್ರೆ, ನಾಯಿಗೆ ನೀವು ಒಂದು ಊಟ ಹಾಕ್ತೀರಿ, ಮತ್ತೆ ಎಲ್ಲಿ ಬೇಕಾದ ಅದು ಮಲಗ್ತದೆ. ಅದೇ ರೀತಿ ಮೊದಲ ದೈಹಿಕ ವೇದಿಕೆ. ಹೆಚ್ಚಿನವರು ಕಲಿಯುಗದಲ್ಲಿ ಈ ದೈಹಿಕ ವೇದಿಕೆಯಲ್ಲಿ ಇದ್ದಾರೆ. ಯಾವ್ದು ಜವಾಬ್ದಾರಿ ಇಲ್ಲ, ಒಟ್ಟವರು ಅಂದ್ರೆ ತಿನ್ನುವುದು ಮಲಗುವುದು ಕುಡಿಯುವುದು, ಈ ರೀತಿ ಬೇಡದೆಲ್ಲ ಮಾಡುವಂಥದ್ದು. ನೆಕ್ಸ್ಟ್ ಇಂದ್ರಿಯ ವೇದಿಕೆ. ಮ್ಯಾಕ್ಸಿಮಮ್ ಜನರು ಇದರಲ್ಲಿ ಇದ್ದಾರೆ, 99% ಕಲಿಯುಗದಲ್ಲಿ. ಅಂದ್ರೆ ಹೇಗೆಂದ್ರೆ, ಕಲಿಯುಗದಲ್ಲಿ ಒಬ್ಬ ಒಳ್ಳೆ ವಿದ್ಯೆ ಗಳಿಸಿ ಅವನಿಗೆ ಕೆಲಸ ಸಿಕ್ಕಿದ ಮೇಲೆ, ಒಳ್ಳೆ ಜಾಬ್ ಸಿಗ್ತದೆ. ಸಿಕ್ಕಿದ ಮೇಲೆ ಮದುವೆ ಆಗ್ತಾನೆ, ಮತ್ತೆ ಒಂದು ಒಳ್ಳೆ ಮನೆ ಕಟ್ತಾನೆ, ಮಕ್ಕಳಾಗ್ತದೆ, ಮತ್ತೆ ಜನರೆಲ್ಲ ಕ್ಲಾಪ್ ಹೊಡಿತಾರೆ. ಎಸ್, ಎಂತ ಅಚೀವ್ಮೆಂಟ್,
ಗ್ರೇಟ್ ಅಚೀವ್ಮೆಂಟ್. ಅಂದ್ರೆ ಅವನ ಫೋಕಸ್ ಎಂತಂದ್ರೆ ಹಣ 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 ಹೇಗೆ ಗಳಿಸೋದು, ಈ ರೀತಿ. ಮತ್ತೆ ಒಳ್ಳೆ ರೀತಿಯಲ್ಲಿ ಫ್ಯಾಮಿಲಿ ನೋಡ್ತಾನೆ. ಅದೇದು ಎರಡನೇ ವೇದಿಕೆ, ಇಂದ್ರಿಯ ವೇದಿಕೆ. ಇದಕ್ಕೆ ರಜೋಗುಣ ಅಂತ ಹೇಳ್ತಾರೆ, ಮೋಡ್ ಆಫ್ ಪ್ಯಾಷನ್. ಮೂರನೇದು ಮಾನಸಿಕ ವೇದಿಕೆ. ಮಾನಸಿಕ ವೇದಿಕೆ ಅಂದ್ರೆ ಸತ್ವಗುಣ. ಇದಕ್ಕೆ ಎಕ್ಸಾಂಪಲ್ ಕವಿಗಳು, ವಿಜ್ಞಾನಿಗಳು, ಸೈಂಟಿಸ್ಟ್ಗಳು, ಈ ರೀತಿ. ಅವರೆಂತ ಅಂದ್ರೆ ಅವರಿಗೆ ಓದುವುದು ಇಷ್ಟ ಇರ್ತದೆ, ಮತ್ತೆ ಒಳ್ಳೆ ಈ ಮ್ಯೂಸಿಕ್ ಕೇಳುವುದು ಇಷ್ಟ ಇರ್ತದೆ. ಇದು ಸತ್ವಗುಣ. ಮತ್ತೆ ನೆಕ್ಸ್ಟ್ ಬರುವಂತದ್ದು ಬೌದ್ಧಿಕ ವೇದಿಕೆ. ಬೌದ್ಧಿಕ ವೇದಿಕೆ ಅಂದ್ರೆ ಶುದ್ಧ ಸತ್ವ. ಶುದ್ಧ ಸತ್ವದಲ್ಲಿ ಅಂತಂದ್ರೆ ಅವ ನಾನು ಯಾರು, ನಾನು ಯಾರು, ದೇವರು ಯಾರು, ಪ್ರಕೃತಿ ಅಂತ, ನನಗೆ ಮತ್ತೆ ದೇವರಿಗೆ ಎಂತ ಸಂಬಂಧ, ಇದನ್ನು ತಿಳಿಯುವಂಥದ್ದು ಬೌದ್ಧಿಕ ವೇದಿಕೆ, ಇಂಟೆಲೆಕ್ಚುಯಲ್ ಪ್ಲಾಟ್ಫಾರ್ಮ್. ಮತ್ತೆ ನೆಕ್ಸ್ಟ್ ಬರುವಂಥದ್ದು ಆಧ್ಯಾತ್ಮಿಕ ವೇದಿಕೆ. ಆಧ್ಯಾತ್ಮಿಕ ವೇದಿಕೆ ಅಂದ್ರೆ ಅವ ಅದನ್ನು, ಇಲ್ಲಿ ಜ್ಞಾನ ಸಿಗ್ತದೆ ಅವನಿಗೆ, ಅಲ್ಲಿ ವಿಜ್ಞಾನ. ವಿಜ್ಞಾನ ಅಂದ್ರೆ ಅವನ ಜೀವನಕ್ಕೆ ಅಳವಡಿಸ್ತಾನೆ. ಪ್ರಭುಪಾದ ಹೇಳ್ತಾರೆ, ಕಲಿಯುಗದಲ್ಲಿ ಜನರನ್ನು ದೈಹಿಕ ವೇದಿಕೆ ಮತ್ತು ಇಂದ್ರಿಯ ವೇದಿಕೆ ಮತ್ತೆ ಮಾನಸಿಕ ವೇದಿಕೆಯಿಂದ ಆಧ್ಯಾತ್ಮಿಕ ವೇದಿಕೆ ತರುವಂತದ್ದು ಕೃಷ್ಣ ಪ್ರಜ್ಞೆಯ ಕೆಲಸ. ಇಂದ್ರಿಯಾಣಿ ಪರಾಣಿ ಆಹು ಇಂದ್ರಿಯೇಭ್ಯ ಪರಮಂ ಮನಃ ಮನಸ್ಸಸ್ತು ಪರಾ ಬುದ್ಧೇ ಯೋ ಬುದ್ಧೇ ಪರತಸ್ಸು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿ ಮನಸ್ಸಿಗಿಂತ ಇನ್ನು ಬಹುಶ್ರೇಷ್ಠ, ಮತ್ತು ಆತ್ಮನ ಬುದ್ಧಿಗಿಂತ ಬಹುಶ್ರೇಷ್ಠನು. ಹೇಗಂದ್ರೆ ಇಂದ್ರಿಯಗಳು ಜಡವಸ್ತು. ಜಡವಸ್ತು ಅಂದ್ರೆ ಈಗ ಟೇಬಲ್, ಇದು ಜಡವಸ್ತು. ನಮ್ಮ ಇಂದ್ರಿಯಗಳು ಜಡವಸ್ತುಗಿಂತ ಶ್ರೇಷ್ಠ. ಮತ್ತೆ ಮನಸ್ಸು ಆ ಇಂದ್ರಿಯಗಳಿಗಿಂತ ಶ್ರೇಷ್ಠ. ಇಂದ್ರಿಯಗಳಂದ್ರೆ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತೆ ನಮ್ಮ ಚರ್ಮ. ಆ ಮನಸ್ಸು ಅದಕ್ಕಿಂತ ಶ್ರೇಷ್ಠ. ಬುದ್ಧಿ ಮನಸ್ಸಿಗಿಂತ ಶ್ರೇಷ್ಠ, ಮತ್ತೆ ಆತ್ಮನು ಬುದ್ಧಿಗಿಂತ ಶ್ರೇಷ್ಠ. ಈಗ ಹೇಗಂದ್ರೆ ಪ್ರಭುಪಾದ ಇದಕ್ಕೆ ಎಕ್ಸಾಂಪಲ್ ಕೊಡುವಂಥದ್ದು, ಫಸ್ಟ್ ಇದು ಕನ್ನಡಿ ದೇಹ, ಎರಡನೇ ಕನ್ನಡಿ ಮನಸ್ಸು, ಮೂರನೇ ಕನ್ನಡಿ ಬುದ್ಧಿ, ನಾಲ್ಕನೇ ಕನ್ನಡಿ ಆತ್ಮ, ಐದನೇ ಕನ್ನಡಿ ಪರಮಾತ್ಮ. ಈಗ ದೇಹದ ಕನ್ನಡಿಯಲ್ಲಿ ಧೂಳಿದ್ರೆ ಮತ್ತೆ ನಮಗೆ ನೆಕ್ಸ್ಟ್ ಕನ್ನಡಿ ಕಾಣುವುದಿಲ್ಲ, ಮನಸ್ಸಿನ ಕನ್ನಡಿ ಕಾಣುವುದಿಲ್ಲ. ಧೂಳು ಅಂದ್ರೆ ಎಂತ? ಧೂಳು ಅಂದ್ರೆ ನೋಡಿ, ಪರಮಾತ್ಮ ಇಲ್ಲಿ ಹೇಳ್ತಾನೆ, ಧೂಳು ಅಂದ್ರೆ ಪ್ರಶ್ನೆ. ಫಸ್ಟಿಗೆ ಅರ್ಜುನನ ಪ್ರಶ್ನೆ. ಅರ್ಜುನ ಹೇಳುವಂಥದ್ದು, ಅಥಾಕೇನ ಪ್ರಯುಕ್ತೋ ಅಯಂ ಪಾಪ ಚರದಿ ಪುರುಷ ಅನಿಚ್ಛನಪಿ ವಾಷ್ಣೇಯ ಬಲಾದಿವ ನಿಯೋಜಿತ. ಅರ್ಜುನನು ಹೇಳುತ್ತಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ? ಇದು ಒಳ್ಳೆ ಪ್ರಶ್ನೆ. ಪ್ರಭುಪಾದ ಹೇಳ್ತಾರೆ, ಅವರಿಗೆ ಇಚ್ಛೆ ಇಲ್ಲ, ಆದ್ರೆ ಬಲಾತ್ಕಾರದಿಂದ ಪ್ರಚೋದಿತ. ಇದಕ್ಕೆ ಕಾರಣ ಎಂತ? ಇದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. 32ನೇ ಶ್ಲೋಕ. ಶ್ರೀ ಭಗವಾನ್ ಉವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶಾಣೋ ಮಹಾಪಾಪ ವಿಧೇನಾಂ ವೈರಿನಾಂ. ದೇವೋತ್ತಮ ಪರಮಪುರುಷನು ಹೇಳಿದನು, ಅರ್ಜುನ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ನುಂಗಿ ಆಗ್ತದೆ ಅಂದ್ರೆ ಇದರಲ್ಲಿ ಈಗ ಆ ಧೂಳು ಅಂದ್ರೆ ಕಾಮ. ಕನ್ನಡಿಯ ಧೂಳು ಅದು ಕಾಮ. ಹಾಗಾಗಿ ಈ ದೇಹ ಅನ್ನುವ ಕನ್ನಡದಲ್ಲಿ ಆ ಧೂಳು ಇದ್ರೆ ನಿಮ್ಗೆ ನೆಕ್ಸ್ಟ್ ಕನ್ನಡ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆ ಧೂಳನ್ನು ನಾವು ತೆಗಿಬೇಕು. ಈ ಕಲಿಯುಗದಲ್ಲಿ ಎಲ್ಲರೂ ದೇಹದ ಭಾವನೆಯಲ್ಲಿ ಇದ್ದಾರೆ. ನಾನು ಅಮೇರಿಕನ್, ನಾನು ಭಾರತೀಯ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಅವರ ಮಗ, ನಾನು ಅವನು, ನಾನು ಇವನು, ನಾವೆಲ್ಲ ದೇಹದ ಭಾವನೆಯಲ್ಲಿದ್ದೇವೆ. ಹಾಗಾಗಿ ಈ ದೇಹ ಎನ್ನುವ ಕನ್ನಡಿಯ ಧೂಳು ತೆಗೆದ್ರೆ ನೆಕ್ಸ್ಟ್ ನಿಮ್ಗೆ ಮನಸ್ಸು ಕನ್ನಡಿ ಕಾಣ್ತದೆ. ಆ ಮನಸ್ಸಿನ ಧೂಳು ತೆಗೆದ್ರೆ ನೆಕ್ಸ್ಟ್ ನಿಮ್ಗೆ ಬುದ್ಧಿ ಕಾಣ್ತದೆ. ಆ ಬುದ್ಧಿಯ ಧೂಳು ತೆಗೆದ್ರೆ ನೆಕ್ಸ್ಟ್ ನಿಮ್ಗೆ ಆತ್ಮ ಕಾಣ್ತದೆ. ಆತ್ಮದ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಪರಮಾತ್ಮ ಕಾಣ್ತಾನೆ. ಹಾಗಾಗಿ ನಾವು ಈ ಕೃಷ್ಣ ಪ್ರಜ್ಞೆ ಎಂತ ಮಾಡ್ತಾರೆ ಅಂದ್ರೆ ಈ ಧೂಳು ತೆಗಿಲಿಕ್ಕೆ, ಈ ಕಾಮ ಅನ್ನುವ ಧೂಳನ್ನು ಕೃಷ್ಣ ಪ್ರಜ್ಞೆ ತೆಗೀತದೆ.
ನೋಡಿ, ಈ 5 ಕುದುರೆಗಳು ಇಂದ್ರಿಯಗಳು, ನಮ್ಮ ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ಬಾಯಿ, ಮತ್ತೆ ಕಣ್ಣು, ಕಿವಿ, ಮೂಗು, ಮತ್ತೆ ಈ ನಾಲಿಗೆ, ಮತ್ತೆ ನಮ್ಮ ಚರ್ಮ. ಈ 5 ಇಂದ್ರಿಯಗಳು, ಮತ್ತೆ ಈ ಹಗ್ಗ ಮನಸ್ಸು, ಮತ್ತೆ ಈ ಸಾರಥಿ ಬುದ್ಧಿ, ಮತ್ತೆ ಪ್ಯಾಸೆಂಜರ್ ಆತ್ಮ. ಯಾವಾಗ ಇಂದ್ರಿಯಗಳು ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ ಆಗ ಮನಸ್ಸು ಹತೋಟಿಯಲ್ಲಿ ಇರ್ತದೆ. ಮನಸ್ಸು ಹತೋಟಿಯಲ್ಲಿ ಇದ್ರೆ ಬುದ್ಧಿ ಚುರುಕಾಗ್ತದೆ. ಬುದ್ಧಿ ಚುರುಕಾದಾಗ ಆತ್ಮವು ಅವನ ನಿಜವಾದ ಪೊಸಿಷನ್ ಅಲ್ಲಿ ಇರ್ತಾನೆ. ನಿಜವಾದ ಪೊಸಿಷನ್ ಎಂತ? ಜೀವೇರೆ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್, ನಾವು ಕೃಷ್ಣನ ನಿತ್ಯ ಸೇವಕರು. ಇದು ನಿಜವಾದ ಪೊಸಿಷನ್. ಯದ್ಯದಾಚರತಿ ಶ್ರೇಷ್ಠ ತತ್ತತ್ ಏವ ತರೋ ಜನ ಸ ಯತ್ ಪರಮಾನಂ ಕುರುತೆ ಲೋಕಸ್ತತ್ ಅನುವರ್ತದೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳನ್ನು ಆತ್ಮ ಯಾವುದನ್ನು ಪ್ರಮಾಣವನ್ನಾಗಿ ಮಾಡ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಈಗ ಇದಕ್ಕೆ ಉದಾಹರಣೆ ರಜನಿಕಾಂತ್, ಎಲ್ಲರಿಗೂ ಗೊತ್ತಿರ್ಬೋದು. 20 ವರ್ಷದಿಂದ ರಜನಿಕಾಂತ್ ಅಂತ ಇದ್ರೆ ಅವರು ನಮ್ಮ ಇಸ್ಕಾನಿಗೆ ಅಂದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ. ಮತ್ತೆ ಅಂದ್ರೆ ಅವರಿಗೆ ಇಸ್ಕಾನ್ ಅಂದ್ರೆ ಖುಷಿ. 20 ವರ್ಷದಿಂದ ಅವ್ರು ಎಂತ ಮಾಡಿದ್ರು, ಕಂಟಿ ಮಾಲ ಹಾಕಿದ್ರು, ಈ ತುಳಸಿ ಮಾಲ ನಾವೆಲ್ಲರೂ ಕುತ್ತಿಗೆ ಹಾಕ್ತೇವೆ. ಮತ್ತೆ ಇಡೀ ತಮಿಳುನಾಡು ಅದನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ನಮಗೆ ಅದು ಸ್ಟಾಕ್ ಮುಗಿಯಿತು. ಹಾಗಾಗಿ ಲೀಡರ್ ಮಾಡಿದ್ರೆ ಮಾಮೂಲು ಜನರು ಮಾಡ್ತಾರೆ. ಇಲ್ಲಿ ಕೃಷ್ಣ ಕೂಡ ಹೇಳುವಂತದ್ದು, ನೀನು ಕ್ಷತ್ರಿಯ, ನೀನು ಯುದ್ಧ ಮಾಡು. ನೀನು ಕಾಡಿಗೆ ಹೋದ್ರೆ ಮತ್ತೆ ನಿನ್ನನ್ನು ಫಾಲೋ ಮಾಡ್ತಾರೆ ಎಲ್ಲರೂ. ಹಾಗಾಗಿ ನೀನು ಯುದ್ಧ ಮಾಡು ಅಂತ ಹೇಳ್ತಿದ್ದಾನೆ. ಶ್ರೇಷ್ಠ ಹೇಗೆ ನಡೆದರೆ ಸಾಮಾನ್ಯ ಜನರು ಅನುಸರಿಸ್ತಾರೆ. ಈಗ ಇನ್ನೊಂದು ಎಕ್ಸಾಂಪಲ್, ನಮ್ಮ ಮೋದಿ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೋಡಿ, ಕರಪ್ಷನ್ ಇಲ್ಲ. ಈಗ ಹೆಚ್ಚಿನವರು ಹೊಸ ಪೊಲಿಟಿಷಿಯನ್ಸ್ ಅವರು ಕೂಡ ನಾವು ಮೋದಿಯನ್ನು ನೋಡಿ ಕಲಿತೇವೆ, ನಾವು ಕೂಡ ಕರಪ್ಷನ್ ಮಾಡೋದಿಲ್ಲ. ಹಾಗಾಗಿ ಲೀಡರ್ ಮಾಡಿದ್ರೆ ಮಾಮೂಲು ಜನರು ಕೂಡ ಅದನ್ನು ಫಾಲೋ ಮಾಡ್ತಾರೆ. ಅದೇ ರೀತಿ ಕೃಷ್ಣ ಪ್ರಜ್ಞೆ ಕೂಡ ಲೀಡರ್ ತಗೊಂಡ್ರೆ ಉಳಿದವರೆಲ್ಲ ಕೂಡ ತಗೊಳ್ತಾರೆ ಅನ್ನೋದು ಇದೇ ಉದಾಹರಣೆ. ಧೂಮೇನಾವೃತ್ಯ ವಾಣಿ ಯಥಾ ದರ್ಶೋ ಮಲೇನ ಚ ಯಥಾ ಲೋಭೇನಾವೃತೋ ಗರ್ಭಾಸ್ ತಥಾ ತೇನಾದಂ ಆವೃತಂ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶ ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣ ಕಾಮವು ಜೀವಿಯನ್ನು ಮುಚ್ಚುತ್ತದೆ. ಈಗ ಇದಕ್ಕೆ ಉದಾಹರಣೆ, ಫಸ್ಟಿಗೆ ಈ ಬೆಂಕಿಯಲ್ಲಿ ಹೊಗೆ ಉಂಟು, ಮತ್ತೆ ಕನ್ನಡಿಯಲ್ಲಿ ಧೂಳು ಉಂಟು, ಮತ್ತೆ ಈ ಗರ್ಭದಲ್ಲಿ ಮಗು ಉಂಟು. ಫಸ್ಟಿಗೆ ಆ ಮರಗಳಿಗೆ ಹೋಲಿಸ್ತಾರೆ. ಮರಗಳು ಅಂದ್ರೆ ಅದಕ್ಕೆ ಸ್ವಲ್ಪ ಈ ಪ್ರಜ್ಞೆ ಇರುವಂಥದ್ದು. ಹಾಗಾಗಿ ನೋಡಿ, ಕೃಷ್ಣ ಹೇಳುವಂತ ಪತ್ರಂ ಪುಷ್ಪಂ ಫಲಂ ತೋಯಂ. ಈ ಹೆಚ್ಚಿನವರು ಹೇಳ್ತಾರೆ ಈ ವೆಜಿಟೇಬಲ್ಸ್ ಅಲ್ಲಿ ಕೂಡ ಜೀವ ಉಂಟು, ಆದ್ರೆ ಅದರ ಪ್ರಜ್ಞೆ ಕಡಿಮೆ ಉಂಟು. ಹಾಗಾಗಿ ಆ ಹೊಗೆಗೆ ಹೋಲಿಸ್ತಾರೆ, ಬೆಂಕಿದು ಹೊಗೆಗೆ ಅದಕ್ಕೆ ಹೋಲಿಸ್ತಾರೆ. ನೆಕ್ಸ್ಟ್ ಧೂಳಿಗೆ ಪಶು ಪಕ್ಷಿಗಳಿಗೆ ಹೋಲಿಸ್ತಾರೆ. ಅಂದ್ರೆ ಈ ಇದಕ್ಕಿಂತ ಜಾಸ್ತಿ ಉಂಟು ಯಾವುದು? ಪಶು ಪಕ್ಷಿಗಳಿಗೆ ನಮ್ಮ ಮರಕ್ಕಿಂತ ಜಾಸ್ತಿ ಪ್ರಜ್ಞೆ ಉಂಟು. ಹಾಗಾಗಿ ಅದಕ್ಕೆ ಜಾಸ್ತಿ ಉಂಟು, ಹಾಗಾಗಿ ನಾವು ಅದನ್ನು ಕೊಂದು ತಿನ್ನಬಾರ್ದು. ಹಾಗಾಗಿ ಧೂಳು ಅದಕ್ಕೆ ಹೋಲಿಸಿದ್ದಾರೆ. ಮತ್ತೆ ಲಾಸ್ಟ್ ಇದು ಭ್ರೂಣ, ಇದು ಮನುಷ್ಯರಿಗೆ ಹೋಲಿಸ್ತಾರೆ, ಅಂದ್ರೆ ಜಾಸ್ತಿ ಪ್ರಜ್ಞೆ ಇರುವಂಥದ್ದು. ಈಗ ಈ ಪ್ರಾಣಿಗಳಿಗೆ ದೇವರು ಯಾರು ಅನ್ನೋದು ಅರಿವಿಲ್ಲ, ಯಾಕಂದ್ರೆ ಅವರಿಗೆ ಆ ಪ್ರಜ್ಞೆ ಇಲ್ಲ. ಆದ್ರೆ ಮನುಷ್ಯನಿಗೆ ದೇವರು ಯಾರು ಅನ್ನೋ ಅರಿವು ಉಂಟು. ಇದಕ್ಕೆ ಉದಾಹರಣೆ ಆ ಗರ್ಭದಲ್ಲಿರುವಾಗ ನೋಡಿ, ಇದು ಭಾಗವತಮಲ್ಲಿ ಉಂಟು. ನಾವು ತಾಯಿಯ ಗರ್ಭದಲ್ಲಿ ಇರ್ತೇವೆ. ಗರ್ಭದಲ್ಲಿರುವಾಗ
ಈ 4 ತಿಂಗಳಲ್ಲಿ ಎಂತಾಗ್ತದೆ, 5 ತಿಂಗಳಲ್ಲಿ ಎಂತಾಗ್ತದೆ, 6 ತಿಂಗಳಲ್ಲಿ ಎಂತಾಗ್ತದೆ, 7 ತಿಂಗಳಲ್ಲಿ, 8 ತಿಂಗಳಲ್ಲಿ, 9 ತಿಂಗಳಲ್ಲಿ ಎಂತಾಗ್ತದೆ, ಎಲ್ಲ ಭಾಗವತದಲ್ಲಿ ಉಂಟು, ಉಲ್ಲೇಖ ಉಂಟು. ಹಾಗಾಗಿ 7 ತಿಂಗಳಾಗುವಾಗ ಪೂರ್ತಿ ಪ್ರಜ್ಞೆ ಬರ್ತದಂತೆ ಮಗುವಿಗೆ. ಆಗ ಮಗು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ತಾಯಿಗೆ. ಎಲ್ಲರೂ ಹೆಚ್ಚಿನವರಿಗೆ ತಾಯಿಯರು ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಈಗ ಹೇಗಂದ್ರೆ ನಮ್ಮನ್ನು ಯಾರಾದ್ರೂ ಗೋಣಿ ಚೀಲ ಹಾಕಿದ್ರೆ ನಮ್ಗೆ ಹೇಗಾಗ್ತದೆ, ನಮ್ಗೆ ಸಫೋಕೇಟೆಡ್ ಆಗ್ತದೆ, ಅಲ್ಲಿಂದ ಒಮ್ಮೆ ಹೊರಗೆ ಬರಬಹುದು. ಅದೇ ರೀತಿ ಆ ಗರ್ಭದಲ್ಲಿ, ಯಾಕಂದ್ರೆ ಸುತ್ತ ಇರುವಂತದ್ದು ಈ ಮಲ, ಮೂತ್ರ ಮತ್ತೆ ರಕ್ತ, ಅದರಲ್ಲಿ ಟೋಟಲ್ ಅಂತ ಹೊರಗೆ ಬರಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಲಾಸ್ಟಿಗೆ ಮಗು ಪ್ರೇ ಮಾಡ್ತದಂತೆ. ಎಂತ ಪ್ರೇ ಮಾಡುವಂತದ್ದು? ಓ ಕೃಷ್ಣ, ನನ್ನನ್ನು ಒಮ್ಮೆ ಹೊರಗೆ ಹಾಕು ಇಲ್ಲಿಂದ ಅಂತ ಮಗು ಪ್ರೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೃಷ್ಣ ಅಲ್ಲಿ ಬರ್ತಾನಂತೆ. ಕೃಷ್ಣ ಬರುವಾಗ ಅಡ್ಡ ಬೀಳ್ತಾನಂತೆ ಮಗು ಅಡ್ಡ ಬಿದ್ದು, ಯಾಕೆ ನನಗೆ ಈ ಕಂಡೀಷನ್ ಅಲ್ಲಿ ಹಾಕಿದ್ದೀಯಾ ಅಂತ ಹೇಳ್ತಾನಂತೆ. ಅದಕ್ಕೆ ಕೃಷ್ಣ ಅವನ ಲಾಸ್ಟ್ 100 ಲೈಫ್ ಅನ್ನು ತೋರಿಸ್ತಾನೆ. ತುಂಬಾ ಕೋಟಿಗಟ್ಟಲೆ ಲೈಫ್ ಉಂಟು, ಅದು 100 ಲೈಫ್ ಅನ್ನು ತೋರಿಸ್ತಾನೆ. 100 ಲೈಫ್ ಅನ್ನು ನೋಡುವಾಗ ಎಂತಾಗ್ತದೆ ಅಂದ್ರೆ, ಅವನಿಗೆ ಗೊತ್ತಾಗ್ತದೆ, ಮಗುವಿಗೆ ಗೊತ್ತಾಗ್ತದೆ ಅವ ಮಾಡಿದ ತಪ್ಪು. ಅಲ್ಲಿ ಅಡ್ಡ ಬೀಳ್ತಾನೆ. ಇನ್ನು ನಾನು ಈ ರೀತಿ ತಪ್ಪು ಮಾಡುವುದಿಲ್ಲ ಅಂತ ಹೇಳ್ತಾನಂತೆ. ಮತ್ತೆ ಕೃಷ್ಣ ಹೇಳ್ತಾನೆ, ಆಯ್ತು, ನಾನು ಹೊರಗೆ ಬಂದ ಕೂಡಲೇ ನಿನ್ನ ಸ್ಮರಣೆ ಮಾಡ್ತೇನೆ, ಇನ್ನು ನಾನು ತಪ್ಪು ಮಾಡುವುದಿಲ್ಲ ಅಂತ ಬೇಡ್ತಾನಂತೆ. ಇಮಿಡಿಯೇಟ್ ಅವನನ್ನು ಕೃಷ್ಣ ಹೊರಗೆ ತರಿಸ್ತಾನೆ. ಹೊರಗೆ ಬಂದ ಕೂಡಲೇ ಈ ಭೌತಿಕ ಲೋಕವನ್ನು ನೋಡಿ ವಾಪಸ್ ಅದನ್ನೇ ಮಾಡುವಂಥದ್ದು. ಎಂತ 100 ಲೈಫಲ್ಲಿ ಮಾಡಿದ್ದಾನೆ ಅದನ್ನೇ ಮಾಡುವಂಥದ್ದು. ಪುನಃ ಪುನಃ ಚರ್ವಿತ ಚರ್ವನಾನಾಂ ಚೂಯಿಂಗ್ ದ ಚೂ. ಇದು ನಮ್ಮ ಕಂಡೀಷನ್. ಹಾಗಾಗಿ ನಾವು ಕೃಷ್ಣ ಭಜನೆ ತಗೊಳ್ಬೇಕು. ಇಂದ್ರಿಯ ಸುಖವನ್ನು ನಾವು ತುಂಬಾ ಲೈಫ್ ಮಾಡಿದ್ದೇವೆ, ಇನ್ನು ನಾವು ಅದನ್ನು ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಎಸ್, ಅಧ್ಯಾಯ ಸಾರಾಂಶ: ತೇಜಸ್ವಿಗಾದ ಕ್ರಿಯೆ ಏಕಂವಾದ, ನಿಷ್ಕಾಮ ಕರ್ಮ ಯೋಗ, ಜ್ಞಾನ ಯೋಗ, ನಿಯತಂ ಕುರು ಕರ್ಮ, ಕರ್ಮಕಾಂಡದಿಂದ ಕರ್ಮಯೋಗ, ಪ್ರವೃತ್ತಿಂ ಚಕ್ರಂ. ಉದಾಹರಣೆಯಿಂದ ಹೇಳಿ: ಯದ್ಯದ್ ಆಚರ ಶೇಷ, ಶೇಷಶತ್ರು ಇಹ ವೈರಿನಾಂ ಅಂದ್ರೆ ಕಾಮ. ಎಸ್, ಯಾರ ಪ್ರಶ್ನೆದಲ್ಲಿ ಕೇಳ್ಬೋದು ದಯವಿಟ್ಟು. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆದಲ್ಲಿ ಹೇಳ್ಬೋದು, ಚಾಟ್ ಅಲ್ಲಿ ಕೂಡ ಬರಿಬಹುದು. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಅಲ್ವಾ, ದಯವಿಟ್ಟು ಕೇಳಿ. ಎಸ್, ನಾಗಾರ್ಜುನ್. ಎಸ್, ನಾಗಾರ್ಜುನ್. ನಮಸ್ತೆ. ಹಾ, ಇದು 3 ರೀತಿ ಕರ್ಮಯೋಗಗಳು ಹೇಳಿದ್ರೆ ಅದು ಮತ್ತೆ ಹೇಳ್ಬೋದಾ? 3ನೇದು ಕರ್ಮಕಾಂಡ, ಅಲ್ಲಿ ಕೃಷ್ಣನ ಜೊತೆ ಯಾವುದೇ ಕನೆಕ್ಷನ್ ಇರಲ್ಲ. ಕರ್ಮಕಾಂಡ 3ನೇದಲ್ಲ. ಕರ್ಮಕಾಂಡ ಅಂದ್ರೆ ಅದು ಕೆಳಗಿರುವಂಥದ್ದು. ಕರ್ಮಕಾಂಡ ಅಂದ್ರೆ ಎಲ್ಲರೂ ನಾವು ಕೆಲಸ ಮಾಡ್ತಾ ಇದ್ದೇವೆ, ಹೆಚ್ಚಿನವರು ಕೆಲಸ ಅಂದ್ರೆ ಕೆಲಸ ಮಾಡುದು, ಕೆಲಸ ಅಂತ, ಅಲ್ಲಿ ದೇವರಿಲ್ಲ. ಸಕಾಮ ಕರ್ಮಯೋಗ ಅಂದ್ರೆ ಕೆಲಸ ಮಾಡಿದಲ್ಲಿ ಒಂದು ಸ್ವಲ್ಪ ಭಾಗ ಕೊಡುವಂಥದ್ದು ಕೃಷ್ಣನಿಗೆ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಟೋಟಲ್ ಕೃಷ್ಣನಿಗೋಸ್ಕರ ಕೆಲಸ ಮಾಡುವಂಥದ್ದು. ಸರಿ ಗುರುಜಿ. ಹರೇ. ಎಸ್, ಯಾವ್ದೋ ಪ್ರಶ್ನೆ ಉಂಟಾ? ಹರೇ ಕೃಷ್ಣ, ದಯವಿಟ್ಟು. ಸವಿತಾ. ಎಸ್, ಸವಿತಾ ಅವರೇ. ಎಸ್, ಅನ್ಮ್ಯೂಟ್ ಮಾಡಿ ಮಾತಾಜಿ ಅವರನ್ನು. ಮಾಡಿದೀನಿ. ಎಸ್, ಸವಿತಾ ಅವರು ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ನೈವೇದ್ಯದ ಮಹತ್ವವೇನು? ನೈವೇದ್ಯ ಮಾಡ್ತೀವಲ್ವಾ ನಾವು, ಅದನ್ನ ಯಾವ್ದು ಇವಾಗ ಹೂವ ಮತ್ತೆ ಹಣ್ಣು, ಆಮೇಲೆ ನಾವು ಬೇಯಿಸಿದ ವಸ್ತುಗಳು ಎಲ್ಲ ನೈವೇದ್ಯವನ್ನು ಮಾಡ್ತೀವಿ ನಾವು. ಅದರದ ಮಹತ್ವವೇನು? ಮಹತ್ವ ಎಂತ ಅಂದ್ರೆ ನೋಡಿ, ಕೃಷ್ಣ ಹೇಳುವಂತದ್ದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯಶ್ಯತಿ. ಅಂದ್ರೆ ಪತ್ರ ಅಂದ್ರೆ ವೆಜಿಟೇಬಲ್ಸ್, ಫಲ ಅಂದ್ರೆ ಫ್ರೂಟ್ಸ್, ತೋಯಂ ಅಂದ್ರೆ ನೀರು, ಪುಷ್ಪಂ ಅಂದ್ರೆ ಫ್ಲವರ್ಸ್. ಇದು ನನಗೆ ಕೊಟ್ಟು ಸ್ವೀಕರಿಸು. ಕೃಷ್ಣ ಹೇಳಿದಾನೆ, ಅದು ಅಥಾರಿಟಿ. ಎಷ್ಟು ತಿಳಿದ ಮಾತಾಜಿ? ಹಾ, ತಿಳಿತು. ಆದ್ರೆ ನಾವು ಅದು ಈ ಬೇಯಿಸಿದ ಪದಾರ್ಥಕ್ಕೂ ಮತ್ತೆ ನಾವು ಇವಾಗ ಇದು ಹೂವ ಹಣ್ಣು ಅಂತ ಇದೀವಲ್ಲ, ಅದು ನೈವೇದ್ಯ ಮಾಡೋದಕ್ಕೂ ಡಿಫ್ರೆನ್ಸ್ ಏನು ಅಂತ? ಡಿಫ್ರೆನ್ಸ್ ಏನಿಲ್ಲ, ಎಲ್ಲವೂ ಕೃಷ್ಣ ಕೊಟ್ಟು ತಿನ್ನುವಂಥದ್ದು, ಎಲ್ಲವೂ ಪ್ರಸಾದ.
ಹಬ್ಬ ಹರಿದಿನಗಳಲ್ಲಿ ನಾವು ಬೇಯಿಸಿದ ಪದಾರ್ಥಗಳನ್ನ ನೈವೇದ್ಯ ಮಾಡ್ತೇವೆ. ಹಬ್ಬ ಎಲ್ಲ ದಿವಸ ಹಬ್ಬವೇ. ಈ ಗೋಲೋಕದಲ್ಲಿ ದಿನ ಹಬ್ಬ, ಎವ್ರಿಡೇ ಫೆಸ್ಟಿವಲ್. ನೀವು ಶ್ರೀರಂಗಂಗೆ ಹೋಗಿ, ಈ ತಿರುಚಿನಪಳ್ಳಿಯಲ್ಲಿ ಶ್ರೀರಂಗಂ ಉಂಟು, ಅಲ್ಲಿ 365 ದಿವಸದಲ್ಲಿ 300 ದಿವಸ ಹಬ್ಬ. ದೇವರಿಗೆ ಯಾವಾಗಲೂ ಹಬ್ಬವೇ. ಆದ್ರೆ ನಮ್ಗೆ ಹಬ್ಬ ಇಲ್ಲ, ಯಾಕಂದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆ ಇಲ್ಲ. ಕೃಷ್ಣ ಪ್ರಜ್ಞೆ ಅಂದ್ರೆ ಡೈಲಿ ಹಬ್ಬವೇ. ಜೈ ಕೃಷ್ಣ. ಹರೇ ಕೃಷ್ಣ. ಗುರುಜಿ. ಎಸ್ ಮಾಂತೇಶ್ ಹರೇ ಕೃಷ್ಣ ಗುರುಜಿ. ಹಾ ಹೇಳಿ. ಗುರುಜಿ, ನೀವೀಗ ಸತ್ಯಯುಗದಿಂದ ಕಲಿಯುಗ ತನಕ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಸತ್ಯಯುಗದಿಂದ ಯಾವ ಯುಗ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಿ ನಮಗೆ? ಅಲ್ಲ, ಫಸ್ಟ್ ಈಗ ಸತ್ಯಯುಗ, ಮತ್ತೆ ತ್ರೇತಾಯುಗ, ಮತ್ತೆ ದ್ವಾಪರ ಯುಗ, ಮತ್ತೆ ಈಗ ಕಲಿಯುಗ ಆಗ್ತಾ ಉಂಟು. 4 ಯುಗಗಳು. ಈಗ ಸತ್ಯಯುಗದಲ್ಲಿ ಹೇಳಿದ್ರಿ 1,00,000 ವರ್ಷ ಆಯಸ್ಸು ಅಂತ ಹೇಳಿದ್ರಿ, ಕಲಿಯುಗದಲ್ಲಿ 100 ವರ್ಷ ಅಂತ ಹೇಳ್ತಾ ಇದ್ರಿ. ಹೌದೌದು. ಸತ್ಯಯುಗದಲ್ಲಿ 1,00,000 ವರ್ಷ, ತ್ರೇತಾಯುಗದಲ್ಲಿ 10,000, ಮತ್ತೆ ದ್ವಾಪರ ಯುಗದಲ್ಲಿ 1,000, ಕಲಿಯುಗದಲ್ಲಿ 100. ಈ ರಾಮಾಯಣ ಮಹಾಭಾರತ ಬರುತ್ತಲ್ಲ ದ್ವಾಪರ ಯುಗ ಗುರುಜಿದು. ನೋಡಿ, ರಾಮಾಯಣ ಬಂದದ್ದು ತ್ರೇತಾಯುಗದಲ್ಲಿ, ಮಹಾಭಾರತ ದ್ವಾಪರ ಯುಗದಲ್ಲಿ, ಇದು ಕಲಿಯುಗ. ಈಗ ಕಲಿಯುಗ. ಇನ್ನೊಂದು ಕ್ವಶನ್ ಗುರುಜಿ, ಈಗ ನೀವು ಹೇಳಿದ್ರಲ್ಲ ಈಗ ದೈಹಿಕ ವೇದಿಕೆ ಮತ್ತೆ ಇಂದ್ರಿಯ ವೇದಿಕೆ, ಮಾನಸಿಕ ವೇದಿಕೆ ಅಂತ ಹೇಳಿ. ಈಗ ದೈಹಿಕ ವೇದಿಕೆಗೆ ನೀವು ತಮೋಗುಣ ಅಂತ ಹೇಳಿದ್ರಿ, ಇಂದ್ರಿಯ ವೇದಿಕೆಗೆ ರಜೋಗುಣ ಅಂತ ಹೇಳಿದ್ರಿ, ಮಾನಸಿಕ ವೇದಿಕೆಗೆ ಸತ್ವಗುಣ ಅಂತ ಹೇಳಿದ್ರಿ. ಈಗ ಭೌತಿಕ ವೇದಿಕೆ ಮತ್ತೆ ಆಧ್ಯಾತ್ಮಿಕ ವೇದಿಕೆಗೆ ನನಗೆ ಗೊತ್ತಾಗ್ಲಿಲ್ಲ ಏನಂತ ಹೇಳಿ. ಶುದ್ಧ ಸತ್ವ ಅಂದ್ರೆ ಈ ಸತ್ವಗುಣದಿಂದ ಮೇಲೆ. ಶುದ್ಧ ಸತ್ವ ಅಂದ್ರೆ ಕೃಷ್ಣನ ಕಂಟ್ರೋಲ್ ಅಲ್ಲಿ. ಬೌದ್ಧಿಕ ವೇದಿಕೆ, ಬೌದ್ಧಿಕ ವೇದಿಕೆನಾ? ಮೆಂಟಲ್ ಪ್ಲಾಟ್ಫಾರ್ಮ್, ಇದು ಇಂಟೆಲೆಕ್ಚುಯಲ್ ಪ್ಲಾಟ್ಫಾರ್ಮ್. ಇಂಟೆಲೆಕ್ಚುಯಲ್ ಪ್ಲಾಟ್ಫಾರ್ಮ್ ಅದ್ಯಾವ್ದು ಗುರುಜಿ? ಶುದ್ಧ ಸತ್ವ. ನಂತರ ಅದು ಸೇಮ್ ಶುದ್ಧ ಸತ್ವದಲ್ಲಿ. ಒಮ್ಮೆ ಶುದ್ಧ ಸತ್ವ ಬಂದ ಮೇಲೆ ಅದೇ ಪ್ಲಾಟ್ಫಾರ್ಮ್ ಇರುವಂತದ್ದು ಎರಡು ಕೂಡ. ಹೌದು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸತೀಶ್ ಅವರೇ. ಎಸ್, ಹರೇ ಕೃಷ್ಣ. ಸತೀಶ್ ಅವರೇ ಅನ್ಮ್ಯೂಟ್ ಮಾಡಿ. ಸತೀಶ್ ನೆಕ್ಸ್ಟ್. ಮನೋಹರ್. ಹರೇ ಕೃಷ್ಣ ಗುರುಜಿ. ಈಗ ನೀವು ಇದನ್ನ ಹೇಳಿದ್ರಿ, ಯಾವುದು ಭ್ರೂಣದಿಂದ ಹೊರಗೆ ಬರಕ್ಕೆ ಮಗು ಇದು ಮಾಡ್ತಾ ಇರುತ್ತೆ ಅಂತ. ಸೊ ಅದು ಕೆಲವೆಲ್ಲ ಮಗು ಭ್ರೂಣದಲ್ಲಿ ಇರುವಾಗ್ಲೇ ತೀರ್ ಹೋಗ್ಬಿಡುತ್ತಲ್ವಾ, ಅದಕ್ಕೆ ಎಂತ ಕಾರಣ? ಅದೆಂತ ಅಂದ್ರೆ ಶಾಸ್ತ್ರದಲ್ಲಿ ಉಂಟು. ಈಗ ಯಾರು ಹಸುವನ್ನು ತಿಂತಾನೆ ಇಲ್ಲ ಕೊಲ್ತಾನೆ, ಅವನಿಗೆ ಹಾಗೆ ಅಂತೆ, ಅವ ಬೆಳಕು ನೋಡ್ಲಿಕ್ಕಿಲ್ಲ. ಸಾಯುದು ಹುಟ್ಟುವುದು ಅಂದ್ರೆ ಒಳಗೆ ಭ್ರೂಣದಿಂದ ಹೊರಗೆ ಬರ್ಲಿಕ್ಕಿಲ್ಲ ಅಂತೆ. ಹುಟ್ಟು ಸಾವು ಈ ರೀತಿ. ಅಂದ್ರೆ ಹಸುವನ್ನು ಯಾರು ಕೊಲ್ತಾನೆ, ಹಸುವಿನ ಎಷ್ಟು ದೇಹದಲ್ಲಿ ರೋಮ ಉಂಟು, ಹಸುವನ್ನು ಕೊಲ್ತಾನೆ ತಿಂತಾನೆ, ಅವ ಹಾಗೆ ಅಂತೆ ಹುಟ್ಟು ಸಾವು. ಅಂದ್ರೆ ಅವನಿಗೆ ಬೆಳಕು ನೋಡ್ಲಿಕ್ಕಿಲ್ಲ, ಅದು ಪನಿಷ್ಮೆಂಟ್. ಹಸುವನ್ನು ತಿಂದ್ರೆ ಹಸುವಿನ ಈ ದೇಹದಲ್ಲಿ ಎಷ್ಟು ರೋಮ ಉಂಟು ಅಷ್ಟು ಟೈಮ್ ಅವ ಹುಟ್ಟಿ ಸಾವು, ಅಂದ್ರೆ ಬೆಳಕು ನೋಡ್ಲಿಕ್ಕಿಲ್ಲ, ಒಳಗಿಂದಲೇ ಸಾವು. ಮತ್ತೆ ಕೆಲವರು ಅಂಗವೈಕಲ್ಯದಿಂದ ಹುಟ್ಟುತ್ತಾರಲ್ವಾ, ಅವ್ರಿಗೆ ಅದೆಲ್ಲ ಅಂದ್ರೆ ನಮ್ಮ ಪ್ರೀವಿಯಸ್ ಲೈಫ್ ಕರ್ಮ. ಸರಿ ಗುರುಜಿ. ಮತ್ತೆ ಈಗ 8 ಲೈಫ್ ಅಲ್ಲಿ ಬೇಡದ್ ಮಾಡಿದ್ದು. ಈಗ ನೋಡಿ, ಕೆಲವರು ಹೇಳ್ತಾರೆ, ಅಯ್ಯೋ ಭಿಕ್ಷುಕರು ಅವರನ್ನು ನೋಡಿ ನನ್ಗೆ ಇದಾಗ್ತದೆ. ಅವರ ಕರ್ಮ ಹಾಗೆ ಉಂಟು. ಪ್ರೀವಿಯಸ್ ಲೈಫ್ ಅಲ್ಲಿ ಅಷ್ಟು ಕೆಟ್ಟದ್ದು ಮಾಡಿದ್ದಾರೆ, ಎಲ್ಲ ಕೃಷ್ಣ ಆಗಿ ಕೊಡುದಿಲ್ಲ. ಅದಕ್ಕೆ ನಾವು ಹೇಳುವಂಥದ್ದು, ಅವ್ರಿಗೆ ಈ ಕೃಷ್ಣ ಪ್ರಜ್ಞೆ ಕೊಟ್ರೆ ಅವ್ರ ನೆಕ್ಸ್ಟ್ ಲೈಫ್ ಒಳ್ಳೇದಾಗ್ತದೆ. ಅದನ್ನ ಬಿಟ್ಟು ನಾವು ಅವರಿಗೆ ಹೇಗಂದ್ರೆ, ಮೊನ್ನೆ ಒಬ್ರು ಕೊರೋನಾ ಆಗುವಾಗ ಎಂತಾಯ್ತಂದ್ರೆ, ನಾವು ಈ ಕಾರ್ಮಿಕರಿಗೆ ಮತ್ತೆ ಭಿಕ್ಷುಕರಿಗೆ ಊಟ ಕೊಟ್ಟೆವು 1 ತಿಂಗಳು. ಯಾವಾಗ ಲಾಕ್ಡೌನ್ ಅಲ್ಲಿ. ಹಾಗೆ ಇಲ್ಲಿ ಒಬ್ರು ಶ್ರೀಮಂತರು ಎಂತ ಮಾಡಿದಂದ್ರೆ, ಅವರಿಗೆ 1,000 ರೇಷನ್ ಕೊಟ್ರು. ಒಂದು 50 ಮಂದಿಗೆ ನಾವು ಊಟ ಕೊಟ್ಟೆವು. ನಮ್ದು ಊಟ ಅವ್ರು ತಿಂದ್ರು. ಆದ್ರೆ ಇವ್ರು ಎಂತ ಮಾಡಿದಂದ್ರೆ, ಆ ರೇಷನ್ ಅನ್ನು ಮಾರಿ, ಆ 1,000 ರೇಷನ್ ಅನ್ನು ಮಾರಿ 500 ರೂಪಾಯಲ್ಲಿ ಹೋಗಿ ಅವರು ಕುಡ್ದದ್ದು. ಈಗ ನೋಡಿ, ನಾವು ಕೂಡ ಒಳ್ಳೆ ಕೆಲಸ ಮಾಡಿದ್ದೇವೆ, ಆದ್ರೆ ಅವರು ಕೂಡ ಒಳ್ಳೆ ಕೆಲಸ. ಆದ್ರೆ ಅವರ ಒಳ್ಳೆ ಕೆಲಸ ಎಂತ ಆಯ್ತು, ಅವ್ರು ಕುಡ್ದ ಕಾರಣ ಅವರ ಹಣದಿಂದ ಕುಡಿದ್ರು, ಹಾಗಾಗಿ ಪಾಪ ಅವರಿಗೆ ಸಿಗ್ತದೆ. ಮತ್ತೆ ಎಂತ ಅಂದ್ರೆ, ಇನ್ನೊಬ್ರು ಎಂತ ಮಾಡಿದಂದ್ರೆ, ಈ 10 ಭಿಕ್ಷುಕರನ್ನು ಒಳ್ಳೆ ರೀತಿಯಲ್ಲಿ ಸ್ನಾನ ಎಲ್ಲ ಮಾಡಿಸಿ, ಅವರಿಗೆ ಒಳ್ಳೆ ಬಟ್ಟೆ ಎಲ್ಲ ಕೊಟ್ಟು ಸ್ವಲ್ಪ ಹಣ ಕೊಟ್ಟರು. ಮರು ದಿವಸ ಅವರು ಕೆಟ್ಟ ಬಟ್ಟೆಯಲ್ಲಿ ಕುಡಿತಾ ಇದ್ದಾರೆ ಆ ಹಣದಿಂದ. ಹಾಗಾಗಿ ಅದನ್ನು ನಿಮ್ಗೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಎಣಿಸೋದು. ಆಗ ಕೃಷ್ಣ ಪ್ರಜ್ಞೆ ಕೊಟ್ರೆ ಅವನಿಗೆ ನೆಕ್ಸ್ಟ್ ಲೈಫ್ ಅಲ್ಲಿ ಒಳ್ಳೇದಾಗ್ತದೆ. ಸರಿ ಗುರುಜಿ. ಮತ್ತೆ ಇದು
ಆ 8 8 8 ಅಂತ ಹೇಳಿದ್ರಲ್ಲ, ಇದು ಇನ್ನೊಂದ್ಸಲ ಹೇಳ್ತೀರಾ? ಎಸ್, 8 ದೇಹಕ್ಕೆ. 8 ದೇಹಕ್ಕೆ ಅಂದ್ರೆ ಶಾಸ್ತ್ರ ಪ್ರಕಾರ 6 ಗಂಟೆ ಮಲಗಬೇಕು. ಹೇಗಂದ್ರೆ ರಾತ್ರಿ 9ರಿಂದ 3 ಇದು ಆಕ್ಚುಲಿ ಕರೆಕ್ಟ್ ಟೈಮ್. ಮತ್ತೆ ಅರ್ಧ ಗಂಟೆ ನಮ್ದು ಬೆಳಿಗ್ಗೆದು ಕ್ರಿಯೆಗೆ ಅಂದ್ರೆ ಮಲ ವಿಸರ್ಜನೆ ಮತ್ತು ನಮ್ಮ ಸ್ನಾನಕ್ಕೆ, ಮತ್ತೆ ಸಂಜೆ ಅರ್ಧ ಗಂಟೆ ನಮ್ಮ ಮಲ ವಿಸರ್ಜನೆ ಸ್ನಾನ. ಹಾಗಾಗಿ 7 ಗಂಟೆ ಆಯ್ತು. ಮತ್ತೆ ಬೆಳಿಗ್ಗೆ ಅರ್ಧ ಗಂಟೆ ನಮ್ಗೆ ತಿನ್ಲಿಕ್ಕೆ, ಸಂಜೆ ಅರ್ಧ ಗಂಟೆ ತಿನ್ಲಿಕ್ಕೆ, ಅಲ್ಲಿಗೆ ಎಷ್ಟಾಯ್ತು? 8 ಆಯ್ತು. ಮತ್ತೆ 8 ಕೆಲಸ ಮಾಡ್ಬೇಕು ನಾವು. ಮನಸ್ಸಿಗೆ ನಾವು ಎಂತಾದ್ರು ಕೆಲಸ ಮಾಡಲೇಬೇಕು, ಸುಮ್ಮನೆ ಇರುವುದಲ್ಲ. 8 ಗಂಟೆ. ಮತ್ತೆ 8 ಗಂಟೆ ಆತ್ಮಕ್ಕೆ. 8 ಗಂಟೆ ಆತ್ಮಕ್ಕೆ 2 ಗಂಟೆ ಜಪ ಮಾಡುವಂಥದ್ದು, 2 ಗಂಟೆ ಓದುವಂಥದ್ದು, 1 ಗಂಟೆ ಕೀರ್ತನೆ ಮಾಡುವಂಥದ್ದು, 3 ಗಂಟೆ ಕೃಷ್ಣನ ಸೇವೆ ಮಾಡುವಂಥದ್ದು. ಇನ್ನೊಂದು ಗುರುಜಿ, ಈಗ ಇಂದ್ರಿಯಗಳು ಮತ್ತೆ ಮನಸ್ಸು, ಇದು ಎರಡು ಇಂದ್ರಿಯಗಳು ಅಂತಂದ್ರೆ ನಮ್ಗೆ ಭೌತಿಕವಾಗಿ ಗೊತ್ತಾಗುತ್ತೆ. ಮನಸ್ಸು ಯಾವ ರೀತಿ ಇರುತ್ತೆ, ಅದರ ಸ್ಥಿತಿ ಹೇಗಿರುತ್ತೆ? ನೋಡಿ, ಮನಸ್ಸಂದ್ರೆ ನಾವೀಗ ಮನಸ್ಸಿನ ಗುಲಾಮ ಆಗಿದ್ದೇವೆ. ಮನಸ್ಸು ನಮ್ಗೆ ಬೇಡದೆಲ್ಲ ಬೇಕಂತ ಹೇಳುವಂಥದ್ದು. ಇಂದ್ರಿಯಗಳಂದ್ರೆ ಕಣ್ಣು, ಕಣ್ಣಿನಿಂದ ಕೃಷ್ಣನ ನೋಡ್ಬೇಕು, ಕಿವಿಯಿಂದ ಕೃಷ್ಣನ ಬಗ್ಗೆ ಕೇಳ್ಬೇಕು, ಮೂಗಿನಿಂದ ಕೃಷ್ಣನು ಹಾಕಿದ ಹೂಗಳನ್ನು ಸ್ಮರಣೆ ಮಾಡ್ಬೇಕು, ಮತ್ತೆ ಬಾಯಿಯಿಂದ ಕೃಷ್ಣನ ಪ್ರಸಾದ ತಿನ್ಬೇಕು, ಮತ್ತೆ ಈ ಚರ್ಮದಿಂದ ಕೃಷ್ಣನ ಭಕ್ತರನ್ನು ಸ್ಪರ್ಶ ಮಾಡಬೇಕು. ಹಾಗಾಗಿ ಯಾವಾಗ ನಮ್ಮ ಇಂದ್ರಿಯಗಳನ್ನು ಕೃಷ್ಣನಿಗೆ ಯೂಸ್ ಮಾಡ್ತೇವೆ ಆಗ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಮ್ಮ ಸ್ವ ಇಚ್ಛೆಗೆ ಮಾಡಿದ್ರೆ ಅಲ್ಲಿ ಎಲ್ಲ ಪ್ರಾಬ್ಲಮ್ ಬರುವಂಥದ್ದು. ಆದ್ರೆ ಮನಸ್ಸಿನ ಬಗ್ಗೆ ಗೊತ್ತಾಗ್ಲಿಲ್ಲ ಗುರುಜಿ. ಅದೇ ಮನಸ್ಸು ಯಾವ ನೋಡಿ, ಈಗ ಇಂದ್ರಿಯಗಳು ಈ ಪೊಸಿಷನ್ ಅಲ್ಲಿ ಇದ್ರೆ, ಕೃಷ್ಣನ ಸೇವೆಯಲ್ಲಿ ಇದ್ರೆ ಮನಸ್ಸು ಕಂಟ್ರೋಲ್ ಅಲ್ಲಿ ಇರ್ತದೆ. ಮನಸ್ಸನ್ನು ಯಾಕಂದ್ರೆ ಈಗ ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ, ಇಮಿಡಿಯೇಟ್ ನಿಮ್ಮ ಮನಸ್ಸು ಅಮೆರಿಕಕ್ಕೆ ಹೋಗ್ಬೋದು, ಬೇರೆ ಎಲ್ಲಿ ಹೋಗ್ತದೆ. ಕ್ಲಾಸ್ ಆಗುವ ನಿಮ್ಗೆ ಅನುಭವ ಅಂದ್ರೆ, ಈಗ ನನ್ನದು 1 ಗಂಟೆ ನೀವು ಕ್ಲಾಸ್ ಕೇಳಿದ್ದೀರಿ, ಆಗ ನಿಮ್ಮ ಮನಸ್ಸು ಬೇರೆ ಬೇರೆ ಕಡೆ ಹೋಗ್ಲಿಲ್ವಾ? ಸರಿ, ಹೌದು ಜಿ, ಹೋಗ್ಲಿಲ್ವಾ? ಹಾ, ಯಾಕಂದ್ರೆ ಮನಸ್ಸನ್ನು ಹಿಡಿತದಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಯಾವಾಗ ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೀರಿ ಆಗ ಮನಸ್ಸು ಹಿಡಿತದಲ್ಲಿ ಬರ್ತದೆ. ಇದೊಂದು ಒಳ್ಳೆ ಪಾಯಿಂಟ್. ಮನಸ್ಸು ಅಂತಂದ್ರೆ ಯೋಚನಾ ಶಕ್ತಿ ಅಂತ ಅನ್ಬೋದಾ, ಹೇಗೆ ಗುರುಜಿ? ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಹೇಗೆ? ಮೈಂಡ್ ಹೌದು, ಆದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಹೇಗೆ ಅಂದ್ರೆ ನಮ್ಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಡಿ. ಮನಸ್ಸನ್ನು ನೀವು ನಿಮ್ಮ ಗುಲಾಮರಾಗಿ ಮಾಡಿ. ಮನಸ್ಸು ನಿಮ್ಮ ಅಂದ್ರೆ ಈಗ ಎಂತಾಗಿದೆ ಅಂದ್ರೆ, ನಾವು ಮನಸ್ಸಿನ ಗುಲಾಮ ಆಗಿದ್ದೇವೆ. ಮನಸ್ಸು ಹೇಳಿದನ್ನು ನಾವು ಮಾಡ್ತಾ ಇದ್ದೇವೆ, ಹಾಗೆ ಮಾಡಬಾರ್ದು. ಮನಸ್ಸು ಕಂಟ್ರೋಲ್ ಅಲ್ಲಿ ಇರ್ಬೇಕು. ಮನಸ್ಸನ್ನು ನೀವು ಬದಿಯಲ್ಲಿ, ಹೇಗಂದ್ರೆ ಮನೆಯಲ್ಲಿ ಇಡಿಸುಡಿ ಉಂಟಲ್ಲ, ಆ ರೀತಿ ನಿಮ್ಗೆ ಅಲ್ಲಿ ಇರ್ಲಿಕ್ಕೆ ಗೊತ್ತಿರ್ಬೇಕು. ಮನಸ್ಸು ಹೇಳಿದಾಗೆ ಅಲ್ಲಿ ಹೋಗು ಹಾಗೆಲ್ಲ, ಮನಸ್ಸಿಗೆ ಕಡಿವಾಣ ಹಾಕ್ಬೇಕು. ಗೊತ್ತಾಯ್ತಾ? ಮನಸ್ಸಿಗೆ ಕಡಿವಾಣ ಹಾಕುದು ಯಾವಾಗ ಅಂದ್ರೆ, ಯಾವಾಗ ನೀವು ನಿಮ್ಮ ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೀರಿ ಆಗ ಮನಸ್ಸು ಏನು ಶಾಂತವಾಗಿ ಇರ್ತದೆ. ಅದರದೇ ಪೊಸಿಷನ್ ಅಲ್ಲಿ, ಅದರ ಡ್ಯೂ ಪೊಸಿಷನ್ ಅಲ್ಲಿ, ಅಲ್ಲಿ ಮೂಲೆಯಲ್ಲಿ ಇರ್ತದೆ. ಇಲ್ಲದ್ರೆ ಅದು ಮೇಲೆ ಬಂದು ಎಲ್ಲ ನಮ್ಮನ್ನು ಆಟವಾಡಿಸ್ತದೆ. ಅಂದ್ರೆ ಮನಸ್ಸಿಗೆ ಕಡಿವಾಣ ಹಾಕೋದು ಅಂತಂದ್ರೆ ಅದಕ್ಕೆ ಯಾವುದೇ ಕೆಲಸ ಕೊಡಬಾರ್ದು ಅಂತ? ಅಲ್ಲ, ಯಾವುದೇ ಕೆಲಸ ಅಲ್ಲ. ಮನಸ್ಸಿಗೆ ಕೆಲಸ ಕೊಡ್ಬೇಕು, ಕೃಷ್ಣ ಪ್ರಜ್ಞೆ ಕೊಡ್ಬೇಕು. ಯಾವುದೇ ಕೆಲಸ ಕೊಡುದು ಅದು ತಪ್ಪು, ಅದು ಮಾಯಾವಾದಿಗಳ ಭಾಷೆ. ಯಾವುದೇ ಕೆಲಸ ಬಂದ್ರೆ ಪ್ರಭುಪಾದ ಹೇಳ್ತಾರೆ, ಸತ್ತಾಗ ಸಾಯುವಾಗ ಯಾವುದೇ ಕೆಲಸ ಇಲ್ಲ ಮನಸ್ಸಿಗೆ. ಆಗ ಕೂಡ ಎಂತಾಗ್ತದೆ, ಮನಸ್ಸು ಆತ್ಮವನ್ನು ಇನ್ನೊಂದು ದೇಹಕ್ಕೆ ಕೊಂಡೋಗ್ತದೆ. ಮನಸ್ಸು ಸುಮ್ಮನೆ ಇರುವುದಿಲ್ಲ. ಮನಸ್ಸಿಗೆ ಕೃಷ್ಣ ಪ್ರಜ್ಞೆ ಕೊಡ್ಬೇಕು, ನೆಗೆಟಿವ್ ತೆಗೆದು ಪಾಸಿಟಿವ್ ಕೊಡ್ಬೇಕು. ನನ್ನ ಪ್ರಶ್ನೆ ಇನ್ನೊಮ್ಮೆ ಕೇಳ್ತೀನಿ ಗುರುಜಿ. ಈಗ ಇಂದ್ರಿಯಗಳು ಗೊತ್ತು, ಇಂದ್ರಿಯಗಳು ಮತ್ತೆ ಇಂದ್ರಿಯಗಳಿಗಿಂತ ಮನಸ್ಸು ದೊಡ್ಡದು, ಅಂದ್ರೆ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಆತ್ಮ ಶ್ರೇಷ್ಠ ಅಂತ ಗೊತ್ತಾಯ್ತು. ಆದ್ರೆ ಇಂದ್ರಿಯಗಳ ಬಗ್ಗೆ ಗೊತ್ತು, ಬುದ್ಧಿ ಬಗ್ಗೆ ಗೊತ್ತು. ಆತ್ಮನನ್ನ ಕಾಣ್ಲಿಕ್ಕೆ ತುಂಬಾ ಸಾಕ್ಷಾತ್ಕಾರ ಬೇಕಾಗತ್ತೆ ಅನ್ಸುತ್ತೆ, ಆದ್ರೆ ತುಂಬಾ ಪ್ರಯತ್ನ ಬೇಕಾಗತ್ತೆ ಅನ್ಸುತ್ತೆ. ಆದ್ರೆ ಈ ಮನಸ್ಸು ಬುದ್ಧಿ ಬಗ್ಗೆನೂ ಗೊತ್ತು, ಬಟ್ ಮನಸ್ಸಿನ ಬಗ್ಗೆ ಪೂರ್ತಿ ಗೊತ್ತೇ ಆಗ್ಲಿಲ್ಲ ಗುರುಜಿ. ಯಾವ ತರ, ಎಲ್ಲಿ, ಹೇಗೆ ಎಕ್ಸ್ಪೀರಿಯನ್ಸ್? ದಯವಿಟ್ಟು ತಿಳ್ಕೊಳ್ಳಿ, ಈಗ ಬುದ್ಧಿ ಚುರುಕಾಗುದು ಯಾವಾಗ? ಮನಸ್ಸು ಕಂಟ್ರೋಲ್ ಇಲ್ದ್ರೆ ಮಾತ್ರ ಬುದ್ಧಿ ಚುರುಕಾಗುವಂಥದ್ದು. ಎಲ್ಲರೂ ಮಾಡುವಂತ ಬೇಡದು ಯಾಕೆ? ಯಾವಾಗ ಬುದ್ಧಿ ಚುರುಕಾಗ್ಲಿಲ್ಲ, ಯಾಕಂದ್ರೆ ಅದು ಮನಸ್ಸು ಕಂಟ್ರೋಲ್ ಇಲ್ಲ. ಮನಸ್ಸು ನಿಗ್ರಹದಲ್ಲಿ ಬರುವುದು, ನೀವು ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಮನಸ್ಸು ನಿಗ್ರಹದಲ್ಲಿ ಬರ್ತದೆ. ಸಿಂಪಲ್. ನಿಮ್ಗೆ ಇದು ಸುಲಭದಲ್ಲಿ ಅರ್ಥ ಆಗುದಿಲ್ಲ, ನೀವು ಕೃಷ್ಣ ಪ್ರಜ್ಞೆ ತಗೊಳ್ಬೇಕು. ಇಲ್ಲದ್ರೆ ಇದು ನಿಮ್ಗೆ ಹೀಗೆ ಇರ್ತದೆ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ತಗೊಳ್ಳದೆ ಆ ನೆಗೆಟಿವ್ ಹೋಗುದಿಲ್ಲ. ನೆಗೆಟಿವ್ ಹೋಗ್ಬೇಕಿದ್ರೆ ಕೃಷ್ಣ ಪ್ರಜ್ಞೆ ತಗೊಳ್ಬೇಕು. ಸರಿ ಗುರುಜಿ, ಹರೇ ಕೃಷ್ಣ. ಜಯಲಕ್ಷ್ಮಿ, ಎಸ್, ಅನ್ಮ್ಯೂಟ್ ಮಾಡಿ ಜಯಲಕ್ಷ್ಮಿ ಅವರೇ. ಪುಷ್ಪ,
ನನಗೆ ಜಯಲಕ್ಷ್ಮಿ ಮಾತಾಡೋದು. ನನಗೆ ಆ ವೃಷಭ ಮಹಾರಾಜನ ಕತೆ ಹೇಳಿದ್ದು ಕೇಳಬೇಕಿತ್ತು. ಪುನೊಮ್ಮೆ ಹೇಳಿದ್ರೆ ಆಗ್ಬೋದಿತ್ತು. ಋಷಭ ಮಹಾರಾಜ. ಹಾ, ಎಸ್, ಋಷಭ ವೃಷಭ ಮಹಾರಾಜ ಮಹಾರಾಜ. ನೋಡಿ, ಋಷಭದೇವ ಒಂದು ಅದು ಭಾಗವತಂ, ನೀವು ಭಾಗವತಂ ಕ್ಲಾಸಿಗೆ ಬರ್ತೀರಲ್ಲ, ಅಲ್ಲಿ ಹೇಳ್ತೇನೆ. ಋಷಭದೇವ ಒಂದು ಮಗು, ಭರತ್ ಮಹಾರಾಜ್ ಮಗ. ಅದು ಹೇಳಿದ್ದೇನೆ ಭಾಗವತಂ ಕ್ಲಾಸಲ್ಲಿ ಹೇಳಿದ್ದೇನೆ ಮಾತಾಜಿ. ನನಗೆ ಗೊತ್ತಿಲ್ಲ. ಇನ್ನೊಮ್ಮೆ ಹೇಳ್ತೇನೆ, ಭಾಗವತಂ ಕ್ಲಾಸಲ್ಲಿ ಹೇಳ್ತೇನೆ. ನೀವು ಬರ್ತೀರಲ್ಲ, ಅಲ್ಲಿ ಹೇಳ್ತೇನೆ. ಆಯ್ತು ಆಯ್ತು. ಎಸ್, ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ. ಎಸ್, ಪುಷ್ಪ ಅವರೇ ಅನ್ಮ್ಯೂಟ್ ಮಾಡಿ. ಎಸ್, ಪುಷ್ಪ ಅವರೇ ಅನ್ಮ್ಯೂಟ್ ಮಾಡಿ. ಓಕೆ, ಅರುಣ್. ನಮಸ್ಕಾರ ಸರ್. ನಮಸ್ತೆ. ಹಾ, ಹೇಳಿ. ಬೇಸಿಕಲಿ ಐ ವಾಂಟೆಡ್ ಟು ನೋ, ಇದು ಬುದ್ಧಿ ಮನಸ್ಸು, ಈಗ ತಾನೇ ಒಬ್ರು ಹೇಳಿದ್ರು ಬುದ್ಧಿ ಮತ್ತು ಮನಸ್ಸು ಬಗ್ಗೆ. ಆಗ ತಾವಂದ್ರೆ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಕೃಷ್ಣ ಪ್ರಜ್ಞೆ ತಗೊಳ್ಬೇಕಂತ. ಕೃಷ್ಣ ಪ್ರಜ್ಞೆ ತಗೊಳ್ಬೇಕಂದ್ರೆ ಅರ್ಥ ಆಗಿರೋದು. ಕೃಷ್ಣ ಪ್ರಜ್ಞೆ ತಗೊಳ್ಬೇಕಂದ್ರೆ ಜಪ ಸ್ಟಾರ್ಟ್ ಮಾಡ್ಬೇಕು. ಕೃಷ್ಣ ಹೇಳಿದ್ದು 10ನೇ ಅಧ್ಯಾಯ 25 ಶ್ಲೋಕದಲ್ಲಿ, ಯಜ್ಞದಲ್ಲಿ ಜಪ ಯಜ್ಞ ಅಂತ ಜಪ ಮಾಡ್ಬೇಕು ಕೃಷ್ಣನ ಹೆಸರನ್ನು. ಸೇಮ್ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ, ಅದನ್ನು ಜಪ ಮಾಡ್ಬೇಕು. ಮತ್ತೆ ಈ ಕೀರ್ತನೆ ಮಾಡ್ಬೇಕು ಮನೆಯಲ್ಲಿ ಎಲ್ಲರೂ ಸೇರಿ, ಮತ್ತೆ ಓದ್ಬೇಕು. ಈ ರೀತಿ ನಾವು ಮಾಡಿದಲ್ಲಿ ಎಂತಾಗ್ತದೆ, ಮನಸ್ಸು ಕಂಟ್ರೋಲಿಗೆ ಬರ್ತದೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಎಸ್, ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಪ್ರವೀಣ್ ಅವರೇ ಅನ್ಮ್ಯೂಟ್ ಮಾಡಿ. ಎಸ್, ಪ್ರವೀಣ್ ಅವರೇ, ಎಸ್ ಹೇಳಿ. ಎಸ್, ಹರೇ ಕೃಷ್ಣ. ಓಕೆ, ಮಹಂತೇಶ್ ಅವ್ರು ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹರೇ ಕೃಷ್ಣ ಗುರುಜಿ. ಹೇಳಿ. ನೀವು ಭ್ರೂಣದಲ್ಲಿ ಹೇಳಿದ್ರಿ, ಭ್ರೂಣದಲ್ಲಿ ಮಗು ಹೊರಗಡೆ ಬರ್ಲಾರ್ದೇನೆ ಅಲ್ಲಿ ಸತ್ತು ಹೋಗುತ್ತೆ. ಅದಕ್ಕೆ ನೀವು ಹುಟ್ಟು ಸಾವು ಅದೇ ಹೇಳಿದ್ರಲ್ಲ, ಈ ಹಸುವನ್ನು ಕೊಂದುದರಿಂದ ಆಗುತ್ತಂತ ಹೇಳಿದ್ರಿ. ಕೆಲವೊಂದು ಮಕ್ಕಳು ಹೊರಗಡೆ ಬಂದು 2 ಸೆಕೆಂಡ್ 3 ಸೆಕೆಂಡ್ 1 ಗಂಟೆ 2 ಗಂಟೆಲಿ ಹೋಗ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ? ನೋಡಿ, ಪ್ರೀವಿಯಸ್ ಕರ್ಮ, ನಮ್ದು ಪ್ರೀವಿಯಸ್ ಕರ್ಮ ಹಾಗೆ ಉಂಟು. ಪ್ರೀವಿಯಸ್ ಲೈಫಲ್ಲಿ ನಾವು ಹಾಗೆ ಮಾಡಿದ್ದೇವೆ, ಹಾಗಾಗಿ ನಮ್ಗೆ ಸಿಗ್ತದೆ. ಎಲ್ಲಿ ಹೋಗುದಿಲ್ಲ. ಮಾಡಿದ್ದು ಅಂದ್ರೆ ತಲೆಗೆ ಹಾಕಿದ ನೀರು ಕಾಲಿಗೆ ಇಳಿಲೇಬೇಕು. ಎಲ್ಲ ನಮ್ಮ ಪ್ರೀವಿಯಸ್ ಲೈಫಲ್ಲಿ ನಾವು ಅಷ್ಟು ಹಾರಿಬಲ್ ಮಾಡಿದ್ದೇವೆ. ಎಲ್ಲದ ಅಂತ ಪನಿಷ್ಮೆಂಟ್ ಸಿಗುದಿಲ್ಲ. ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ಅರುಣ್ ಅವ್ರು ಮತ್ತೆ ಮಾಡಿದ್ದಾರೆ. ಪ್ರವೀಣ್ ಆವಾಟಿ ಅವರಿಂದ ಆಯ್ತು. ಎಸ್, ಅರುಣ್ ಅವ್ರು ಹೇಳಿ. ಸರ್, ಇವಾಗ ತಾನು ಹೇಳಿದ್ರೆ ಪ್ರೀವಿಯಸ್ ಕರ್ಮದಿಂದಾಗಿ ಪನಿಷ್ಮೆಂಟ್ ಆಯ್ತು ಭ್ರೂಣದಿಂದ ಹೊರಗಿದ ತಕ್ಷಣ. ಪನಿಷ್ಮೆಂಟ್ ಆಗಿರೋದು ಭ್ರೂಣದ ಒಳಗಿರೋ ಮಗುವಿಗೆ ಅಥವಾ ತಂದೆ ತಾಯಿಗೆ? ಮಗುವಿಗೆ ಅಂದ್ರೆ ಆತ್ಮ ಲಾಸ್ಟ್ ಲೈಫ್ ಅಲ್ಲಿ ಹಾಗೆ ಮಾಡಿದೆ, ಪ್ರೀವಿಯಸ್ ಲೈಫ್ ಅಲ್ಲಿ ಅವನು. ಬಟ್ ಅದು ಸೇಮ್ ರಿಪಿಟೇಷನ್ ತಂದೆ ತಾಯಿಗೆ ಅದಕ್ಕಿಂತ ಜಾಸ್ತಿ ಕಷ್ಟ ತಾನೆ? ಅವ ಕೂಡ ಹಾಗೆ ಮಾಡಿದ್ದಾನೆ. ಅವ ಕೂಡ ಪ್ರೀವಿಯಸ್ ಲೈಫ್ ಅಲ್ಲಿ ಎಂತ ಮಾಡಿದ, ಹಾಗಾಗಿ ಅವನಿಗೆ ಅದು ಕನೆಕ್ಷನ್ ಆಗಿದೆ. ಕೃಷ್ಣನ ಹೇಗಂದ್ರೆ ಎಲ್ಲ ಲೆಕ್ಕ ಕರೆಕ್ಟ್ ಉಂಟು. ಕೃಷ್ಣನ ಲೆಕ್ಕದಲ್ಲಿ ಒಂದು ಆಚೀಚೆ ಆಗುದಿಲ್ಲ. ನೀವು ಎಂತೆಲ್ಲ ಪಾಪ ಮಾಡ್ತಿದ್ದ ಎಲ್ಲ ಅಲ್ಲಿ ಯಮರಾಜರು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೊಂದು ಸರ್, ಇವಾಗ ಕೆಲವೊಮ್ಮೆ ಡಾಕ್ಟರ್ ಹೇಳ್ತಾರೆ ಅವಕ್ಕೆ ಸರಿ ಇರೋಲ್ಲ ಮಕ್ಕಳು ಅಂತ, ಏನ ಚಿಕ್ಕದಿರ್ಬೇಕಾದ್ರೆ ಟರ್ಮಿನೇಟ್ ಮಾಡಿ ಅಂತ. ಇಸ್ ಇಟ್ ಕರೆಕ್ಟ್ ಆರ್ ರಾಂಗ್? ರಾಂಗ್. ಅವನಿಗೆ ಕೂಡ ಸಿಗ್ತದೆ. ಈ ಎಂತಂದ್ರೆ ಅಬೋರ್ಷನ್ ಪ್ರೊಪೋಸ್ ಹೇಳ್ತಾರೆ, ಇಟ್ಸ್ ಅ ಬಿಗ್, ಅಂದ್ರೆ ಇಟ್ಸ್ ಲೈಕ್ ಎ ಮರ್ಡರ್ ಓನ್ಲಿ. ಈ ವಿಲ್ ಗೆಟ್, ಡೆಫಿನೆಟ್ಲಿ ದ ಡಾಕ್ಟರ್ ವಿಲ್ ಗೆಟ್ ನೆಕ್ಸ್ಟ್ ಲೈಫ್ ಅಲ್ಲಿ ಅವನಿಗೆ ಅದರ ಶಿಕ್ಷೆ ಸಿಗ್ತದೆ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹೇಳಿ. ನೀವು ಹೇಳಿದ್ರಲ್ಲ 8 ಅವರ್ಸ್ ಹೀಗೆ ಮಾಡ್ಬೇಕಂತ. ಸೊ ಸ್ವಲ್ಪ ಯಾವ ಟೈಮಲ್ಲಿ ಊಟ ಮಾಡ್ಬೇಕು, ಈಗ ಯಾವ ಟೈಮಲ್ಲಿ ಮಲ್ಗಬೇಕು, ಇನ್ನು ಅಮಾವಾಸ್ಯೆಗೆ ಪೂರ್ಣಿಮೆ ಬಂದಾಗ ಹೇಗೆ ಯಾವಾಗ ಊಟ ಮಾಡ್ಬೇಕು? ಊಟ ನಾರ್ಮಲ್ ಜನರಲ್ ಆಗಿ ನಮ್ಗೆ ಬೆಳಿಗ್ಗೆ 9 ಗಂಟೆ, ಸಂಜೆ 4:15 ನಮ್ಗೆ ಆಚಾರ್ಯರು ಕೊಟ್ಟದ್ದು. ಯಾಕೆಂದ್ರೆ ನಾವು 9 ಗಂಟೆ ಮಲಗ್ತೇವೆ. 9 ಗಂಟೆ ಮಲಗಬೇಕಿದ್ರೆ 4 ಗಂಟೆ ಮೊದಲು ತಿಂದಿರ್ಬೇಕಂತ ಉಂಟು. ಯಾಕಂದ್ರೆ
ಮಲಗಿದ 4 ಗಂಟೆ ನಂತರ, ಸಾರಿ, ಊಟ ಆದ 4 ಗಂಟೆ ನಂತರ ಮಲಗಬೇಕು. ಹಾಗಾಗಿ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ. ಮತ್ತೆ ಬೆಳಿಗ್ಗೆ 2 ಹೊತ್ತು ತಿಂದು ಸಾಕು, ಎಷ್ಟು ಬೇಕು. ಅಂದ್ರೆ ದೇಹವನ್ನು ನಾವು ಜನರೆಂತ ಮಾಡಿದ್ದಾರೆ ಅಂದ್ರೆ ಈಟಿಂಗ್ ಫಾರ್ ಲಿವಿಂಗ್, ಹಾಗೆ ಅಲ್ಲ, ಲಿವಿಂಗ್ ಫಾರ್ ಈಟಿಂಗ್. ಅಂದ್ರೆ 2 ವಿಷಯ ಉಂಟು, ಈಟಿಂಗ್ ಫಾರ್ ಲಿವಿಂಗ್ ಮತ್ತೆ ಲಿವಿಂಗ್ ಫಾರ್ ಈಟಿಂಗ್. ಅಂದ್ರೆ ಬದುಕಲಿಕ್ಕೋಸ್ಕರ ತಿನ್ನುವಂಥದ್ದು ಸ್ವಲ್ಪ, ಅದು ತಿನ್ಲಿಕ್ಕೋಸ್ಕರ ಬದುಕುವಂಥದ್ದಲ್ಲ. ಹಾಗೆ ಮಾಡಬಾರ್ದು. ಎಷ್ಟು ಬೇಕು ಅಷ್ಟು, ದೇಹವನ್ನು ಒಳ್ಳೆದೇಳಲಿಕ್ಕೆ ನಾವು ತಿನ್ಬೇಕು ಅಷ್ಟೇ, ಒಟ್ಟು ತಿನ್ನುವುದಲ್ಲ. ಮತ್ತೆ 8 ಗಂಟೆ ನಾವು ಕೆಲಸ ಮಾಡಬೇಕು, ಮತ್ತೆ 8 ಗಂಟೆ ನಾವು ಆತ್ಮಕ್ಕೆ ಕೊಡ್ಬೇಕು. ಶಾಸ್ತ್ರದಲ್ಲಿ ಮಲಗುವುದು 6 ಗಂಟೆ ಮಲಗಬೇಕು ನಾವು, 6 ಗಂಟೆ ಸಾಕು. ಎಸ್, ನೆಕ್ಸ್ಟ್ ಮನೋಹರ್ ಅವರೇ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ದೊನ್ನಸ್ವಾಮಿ. ಎಸ್, ದೊನ್ನಸ್ವಾಮಿ. ನಮಸ್ತೆ, ಹರೇ ಕೃಷ್ಣ ಗುರುಜಿ. ಹಾ, ಹೇಳಿ ಗುರುಜಿ. ಈಗ ಅಂದ್ರೆ ಈ ಪಾಪ ಕರ್ಮದಿಂದ ನಮ್ಗೆ ಫಲ ಸಿಗುತ್ತೆ ಅಂತ ಹೇಳ್ತಿದ್ರಲ್ಲ. ಈಗ ಯಾವ್ದಾದ್ರು ನಾವು ಈಗ ಅಂದ್ರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಆಕ್ಸಿಡೆಂಟ್ ಜನ, ಸುಮಾರು ಜನ ಸಾಯ್ತಾರೆ. ಕೇಳಿದ ನಿಮ್ದು ಮಾತು ಕೇಳುವುದಿಲ್ಲ ಎಂತ ಅಂತ. ಸರಿ, ಡಿಸ್ಟರ್ಬೆನ್ಸ್ ಉಂಟು. ಯಾವ್ದಾದ್ರು ಈಗ ಆಕ್ಸಿಡೆಂಟ್ ಆದಾಗ ಬಹಳ ಜನ ಒಂದು ಬಸ್ಸಲ್ಲಿ ಇರ್ತಕ್ಕಂಥ ಸತ್ತೋಗ್ತಾರೆ. ಅದು ಒಬ್ರು ಕರ್ಮ ಆಗಿರತ್ತ, ಅದ್ರಲ್ಲಿ ಇರ್ತಕ್ಕಂಥದ್ದು ಎಲ್ಲರದು ಇರುತ್ತದೆ. ಕೃಷ್ಣ ಎಂತ ಮಾಡ್ತಾನೆ, ಎಲ್ಲರಿಗೂ ಒಟ್ಟಿಗೆ ವ್ಯವಸ್ಥೆ ಮಾಡಿ ಕೊಡ್ತಾನೆ. ಅಲ್ಲ, ಒಂದು ಈಗ ಏನಾದ್ರು ಈ ಪ್ರವಾಹ, ಸುನಾಮಿ ಆತರ ಬಂದಾಗ ಇಲ್ಲ, ಕೃಷ್ಣ ಎಂತ ಅಂದ್ರೆ ಎಲ್ಲರೂ ಅದೇ ತರ ಎಲ್ಲರಿಗೂ ಕೃಷ್ಣ ವ್ಯವಸ್ಥೆ ಮಾಡಿ ಕೊಡ್ತಾನೆ. ಕೃಷ್ಣನ ಇದರಲ್ಲಿ ಎಲ್ಲ ಅಂದ್ರೆ ಪನಿಷ್ಮೆಂಟ್ ಅಲ್ಲಿ ಒಬ್ಬನಿಗೆ ಜಾಸ್ತಿ, ಒಮ್ಮೆ ಕಡಿಮೆ ಇಲ್ಲ, ಕರೆಕ್ಟ್ ಉಂಟು ಎಲ್ಲ ಕೃಷ್ಣ. ಕೆಲವರು ಹೇಳ್ತಿರ್ತಾರೆ ಅವ್ನು ಬಹಳ ಒಳ್ಳೆನಿದ್ದ. ಅದು ನಾವು ನೋಡಿ, ಒಳ್ಳೆಯವನ ಅಂದ್ರೆ ನೋಡಿ, ಪ್ರಭುಪಾದ ಹೇಳುವಂಥದ್ದು, ಒಳ್ಳೆ ಅಂದ್ರೆ ಕೃಷ್ಣ ಪ್ರಜ್ಞೆ ಇದ್ರೆ ಮಾತ್ರ ಒಳ್ಳೆಯದಂದ್ರೆ ಕೃಷ್ಣ ಪ್ರಜ್ಞೆ. ಉಳಿದದ ಎಷ್ಟೇ ಇರ್ಲಿ. ನಾರದ ಮುನಿ ಹೇಳ್ತಾರೆ, ಒಬ್ಬ ತುಂಬಾ ಒಳ್ಳೆಯವ, ನಮ್ಮ ಲೆಕ್ಕ ಪ್ರಕಾರ ಒಳ್ಳೆಯವ, ಆದ್ರೆ ಅವನಿಗೆ ಕೃಷ್ಣ ಪ್ರಜ್ಞೆ ಇಲ್ಲ. ನಾರದ ಮುನಿ ಹೇಳ್ತಾರೆ, ಏನು ಪ್ರಯೋಜನ ಇಲ್ಲ. ಇನ್ನೊಬ್ಬ ಭಕ್ತ ಕೃಷ್ಣ ಪ್ರಜ್ಞೆ ಇರುವವ, ಅವನಿಗೆ ಏನು ಗತಿ ಇಲ್ಲ, ಅವ ಒಳ್ಳೆಯವ ಅಂತ ಹೇಳ್ತಾರೆ ನಾರದ ಮುನಿ. ಆ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡೋದು, ಕೃಷ್ಣ ಪ್ರಜ್ಞೆ ಅವನಿಗೆ ಎಷ್ಟು ಉಂಟು ಅದರಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡುವಂತ. ಎಸ್, ಹರೇ ಕೃಷ್ಣ. ಚೈತನ್ಯ. ಎಸ್, ಚೈತನ್ಯ ಅವರೇ, ಎಸ್ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಇದು ಭಕ್ತಿಯಲ್ಲಿ 8 ವಿಧ: ಶ್ರದ್ಧೆ, ಭಾವ, 8 ಅಲ್ಲ 9. ಅದನ್ನ ಇನ್ನೊಂದ್ಸರಿ ಹೇಳ್ತೀರಾ? ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಎಸ್, ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಪ್ರತೀಕ್ಷಾ. ಎಸ್ ಹೇಳಿ. ಸರ್, ನೀವ್ ಹೇಳಿದ್ರಿ ಹಳೆ ಜನ್ಮದಲ್ಲಿ ಇರೋ ಪಾಪನ ಈ ಜನ್ಮದಲ್ಲಿ ನಮ್ಗೆ ಅಂದ್ರೆ ಹುಟ್ಟೋದು ಸಾಯೋದು ಮೂಲಕ ಈ ತರ ಆಗುತ್ತೆ ಅಂತ. ಬಟ್ ಕೆಲವು ಜನ ಹೇಳ್ತಾರೆ, ಈ ಜನ್ಮದಲ್ಲಿ ಮಾಡಿದ ಪಾಪನ ಕಲಿಯುಗದಲ್ಲಿ ಈ ಜನ್ಮದಲ್ಲೇ ನಮ್ಗೆ ಪಾಪ ಪ್ರಜ್ಞೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನೀವೇನ್ ಹೇಳ್ತೀರಾ? ಇಲ್ಲಪ್ಪ, ಎಂತ ಅಂದ್ರೆ ನೋಡಿ, ನಾವು ಶಾಸ್ತ್ರದ ಪ್ರಕಾರ ಹೋಗ್ಬೇಕು. ಶಾಸ್ತ್ರದ ಪ್ರಕಾರ ಹೋಗ್ಬೇಕು. ನಾವು ಕೆಲವು ಜನ ಹೇಳ್ತಾರೆ, ಅವು ಎಲ್ಲಿ ಶಾಸ್ತ್ರದ ಹೇಳಿದ್ದಾರೆ ಅದು ನೋಡ್ಬೇಕು. ಅಲ್ಲ, ತುಂಬಾ ದೊಡ್ಡವರು ಹೇಳ್ತಾ ಇದ್ರು ಈ ಜನ್ಮದಲ್ಲಿ. ದೊಡ್ಡವರು ಎಷ್ಟೇ ದೊಡ್ಡವರು ಇರಲಿ, ಅವನಿಗೆ ಶಾಸ್ತ್ರದ ಬಗ್ಗೆ ಎಷ್ಟು ಗೊತ್ತುಂಟು. ಹಾಗೆ ಶಾಸ್ತ್ರದ ಅಂದ್ರೆ ನಾವು ನಮ್ಮ ಪ್ರಮಾಣ ಅಲ್ಲ, ಶಾಸ್ತ್ರ ಪ್ರಮಾಣ ಹೋಗುವಂತದ್ದು. ಇವಾಗ ನಿಮ್ ಪ್ರಕಾರ ಕಳೆದ ಜನ್ಮದಲ್ಲಿ ಯಾವ್ದು ಪಾಪ ಮಾಡಿರ್ತೀವಿ ಆ ಜನ್ಮದ್ದು ಪಾಪ ಈ ಜನ್ಮಗೆ ಬಂದಾಗ ಬರುತ್ತೆ ಅಂತನಾ? ಹೌದು, ಬರ್ತದೆ. ಆದ್ರೆ ಕೃಷ್ಣ ಪ್ರಜ್ಞೆ ನೀವು ತಗೊಂಡ್ರೆ ಕೃಷ್ಣ ಎಲ್ಲವನ್ನು 0 ಮಾಡುವುದಿಲ್ಲ, ಕಡಿಮೆ ಮಾಡ್ತಾನೆ. ಈಗ ನಿಮ್ಮ ಪ್ರಕಾರ, ಕರ್ಮ ಪ್ರಕಾರ ನಿಮಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗುವುದುಂಟು. ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಕೃಷ್ಣ ಎಂತ ಮಾಡ್ತಾನೆ, ನೀವು ಅಡಿಗೆ ಮಾಡುವಾಗ, ನೀವು ತರಕಾರಿ ಕಟ್ ಮಾಡುವಾಗ ಸಣ್ಣ ಒಂದು ಕೈಗೆ ಗಾಯ ಮಾಡ್ತಾನೆ. ಕಡಿಮೆ ಮಾಡ್ತಾನೆ, ಕೃಷ್ಣ ಕಡಿಮೆ ಮಾಡ್ತಾನೆ. ಕರ್ಮವನ್ನು ಸ್ಟಾಪ್ ಮಾಡ್ಲಿಕ್ಕೆ ಕೃಷ್ಣನಿಗೆ ಆಗುದು, ಅಂದ್ರೆ ಅನುಭವಿಸಬೇಕು.
ಆದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತಾನೆ ಕೃಷ್ಣ. ಇವಾಗ ಅವರು ಈ ಜನ್ಮದಲ್ಲಿ ತುಂಬಾ ಒಳ್ಳೆಯವರಾಗಿರ್ತಾರೆ ಅಲ್ವಾ? ಒಳ್ಳೆಯವರಂದ್ರೆ ನೋಡಿ, ಒಳ್ಳೆಯವರಂದ್ರೆ ಕೃಷ್ಣ ಪ್ರಜ್ಞೆ ಅವರಿಗೆ ಉಂಟಾ? ನಿಮ್ಮ ತುಂಬಾ ಒಳ್ಳೆಯವರು ಕೊಡೋದು ಕೃಷ್ಣ ಪ್ರಜ್ಞೆ ಇಲ್ಲ ಯಾವ್ದು ಅಂತಾನಾ? ಯಾವ್ದು ತುಂಬಾ ಅವರಿಗೆ ಕಷ್ಟ ಅಂದ್ರೆ ಆರೋಗ್ಯ ಕಷ್ಟಗಿಷ್ಟ ನೋಡಿ, ಕಷ್ಟಗಿಷ್ಟ ಅಲ್ಲ ನೋಡಿ. ಪ್ರಭುಪಾದ ಹೇಳೋ ಸಿಂಪಲ್ ಡೆಫಿನೇಷನ್. ನೀವು ಈಗ ನಿಮ್ಮ ಪ್ರಕಾರ ಒಳ್ಳೆವ, ಆದ್ರೆ ಕೃಷ್ಣ ಪ್ರಜ್ಞೆ ಉಂಟಾ? ಹಾಗೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ ನಾರದ ಮುನಿ ಆಗ್ಲಿ ಪ್ರಭುಪಾದ ಅವ್ರು ಹೇಳ್ತಾರೆ ಯಾವುದೇ ಒಳ್ಳೆ ಗುಣ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಪ್ರಕಾರ ಯಾರು ತುಂಬಾ ದೇವ್ರ ಜ್ಞಾನ ಮಾಡ್ತಾರೆ ಅವರಿಗೆ ಅನಾರೋಗ್ಯದಿಂದ ಬರಳಲ್ಲ ಅಂತೀರಾ? ಅಲ್ಲ ಅಲ್ಲ, ಅನಾರೋಗ್ಯ ಅಲ್ಲ ನೋಡಿ. ಎಂತಂದ್ರೆ ನಿಮ್ಗೆ ನೀವೀಗ ರೋಗದ ಭೌತಿಕ ಇದರಲ್ಲಿ ಇದ್ದೀರಿ. ಎಂತಂದ್ರೆ 8ನೇ ಅಧ್ಯಾಯ ಮೊದಲ ಸ್ಕಂದ ಭಾಗವತಂ 8ನೇ ಅಧ್ಯಾಯದಲ್ಲಿ ಕುಂತಿಮಾರನ್ ಹೇಳುವಂತದ್ದು, ನನಗೆ ಇನ್ನಷ್ಟು ಕಷ್ಟ ಕೊಡು, ಶುದ್ಧ ಭಕ್ತರ ಕಷ್ಟವನ್ನು ಕೇಳುವಂಥದ್ದು. ಈಗ ಇದಕ್ಕೆ ಇನ್ನೊಂದು ಉದಾಹರಣೆ, ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ವಸುದೇವ ದತ್ತ ಅಂತ ಇದ್ದ. ಚೈತನ್ಯ ಮಹಾಪ್ರಭು ಕೃಷ್ಣ, ವಸುದೇವ ದತ್ತ ಪ್ರಹ್ಲಾದ್ ಮಹಾರಾಜ್. ವಸುದೇವ ದತ್ತನಿಗೆ ಚೈತನ್ಯ ಮಹಾಪ್ರಭು ಬರ್ತಾರೆ, ಬಂದು ಹೇಳ್ತಾರೆ, ವಸುದೇವ ದತ್ತ ನಿನ್ನ ಭಕ್ತಿಯಿಂದ ನಾನು ತುಂಬಾ ಪ್ಲೀಸ್ ಆಗಿದ್ದೇನೆ, ನಿನ್ಗೆ ಎಂತ ಬೇಕು? ಅದಕ್ಕೆ ವಸುದೇವ ದತ್ತ ಹೇಳುವಂತದ್ದು, ಈ ಬ್ರಹ್ಮಾಂಡದ ಎಲ್ಲ ಜೀವಿಗಳ ಪಾಪವನ್ನು ನನಗೆ ಕೊಡು. ಅದಕ್ಕೆ ಚೈತನ್ಯ ಮಹಾಪ್ರಭುಗೆ ತುಂಬಾ ಖುಷಿ ಆಗ್ತದೆ, ಹೋಗಿ ಅವನನ್ನು ಆಲಿಂಗನ ಮಾಡ್ತಾನೆ. ವಸುದೇವ ದತ್ತನ ಮೈಯಲ್ಲಿ ಪೂರ್ತಿ ಗಜ್ಜಿ ಇರ್ತದೆ, ಆಲಿಂಗನ ಮಾಡುವಾಗ ಈ ಗಜ್ಜಿ ಎಲ್ಲ ಹೋಗ್ತದೆ. ಆಗ ವಸುದೇವ ದತ್ತ ಹೇಳುವಂತದ್ದು, ಮಹಾಪ್ರಭು ನನಗೆ ನನ್ನ ಮುಂಚೆ ದೇಹ ಕೊಡು, ಈ ಒಳ್ಳೆ ಸುಂದರ ದೇಹ ನನಗೆ ಬೇಡ, ನನ್ನ ಗಜ್ಜಿ ಇದ್ದ ದೇಹದಲ್ಲಿ ನನಗೆ ನಿನ್ನ ಭಕ್ತಿ ಮಾಡ್ಲಿಕ್ಕೆ ಆಗ್ತದೆ, ಹಾಗಾಗಿ ನನಗೆ ಕಷ್ಟ ಕೊಡು, ಕಷ್ಟ ಕೊಡು. ಕುಂತಿಮಾರನಿ ಕೂಡ ಹೇಳುವಂತದ್ದು, ಕೃಷ್ಣ ನನಗೆ ವಿಪದ ಕೊಡು, ಕಷ್ಟ ಕೊಡು, ಕಷ್ಟ ಕೊಡುವಾಗ ನನಗೆ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಭಕ್ತಿಯಲ್ಲಿ ಬರದೆ ನಮ್ಗೆ ಕಷ್ಟ ಎಂತ ಸುಖ ಎಂತ ಗೊತ್ತಾಗುದಿಲ್ಲ. ಗೊತ್ತಾಯ್ತಾ? ಓಕೆ ಸರ್, ಥ್ಯಾಂಕ್ ಯು. ನಾವೀಗ ಭೌತಿಕ ಕ್ಯಾಲ್ಕುಲೇಷನ್ ಅಲ್ಲಿ ಇದ್ದೇವೆ. ಎಸ್ ಮಾಂತೇಶ್ ಅವರು, ಎಸ್ ಹೇಳಿ. ಹರೇ ಕೃಷ್ಣ ಗುರುಜಿ. ಹೇಳಿ. ಭಕ್ತಿಯಲ್ಲಿ 3 ಸ್ಟೇಜ್ ಹೇಳಿದ್ರಿ: ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ ಮತ್ತು ಪ್ರೇಮ. ಈಗ ನೀವು ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ ಗೊತ್ತಾಯ್ತು. ಅನರ್ಥ ನಿವೃತ್ತಿ ಅಂದ್ರೆ ಕಾಮ, ಕ್ರೋಧ, ಮದ, ಮತ್ಸರ ಬಗ್ಗೆ. ನಿಷ್ಠೆಯಿಂದ ಸ್ವಲ್ಪ ನಮ್ಗೆ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ಬೇಕು. 5ನೇ ಸ್ಟೇಜ್ ನೋಡಿ. ಫಸ್ಟ್ ಇದು ಶ್ರದ್ಧಾ, ನೀವು ಶ್ರದ್ಧೆ ಹಿಡ್ಕೊಂಡು ಇಲ್ಲಿ ಬಂದಿದ್ದೀರಿ. ಸಾಧು ಸಂಘ, ಭಕ್ತರ ಸಂಘ ಮಾಡ್ತಾ ಇದ್ದೀರಿ. ಭಜನೆ ಕ್ರಿಯಾ, ಭಜನೆ ಕ್ರಿಯಾ ಅಂದ್ರೆ ಈ ಕ್ಲಾಸ್ ಕೇಳುವಂತದ್ದು, ಓದುವಂತದ್ದು, ಜಪ ಮಾಡುವಂತದ್ದು, ಕೀರ್ತನೆ ಮಾಡುದು, ಇದು ಭಜನೆ ಕ್ರಿಯೆ. ಇದು ಮಾಡಿದಲ್ಲಿ ಒಳಗಿದ್ದ ಅನರ್ಥ ನಿವೃತ್ತಿ. ಒಳಗಿದ್ದ ಅನರ್ಥ ನಿವೃತ್ತಿ ಅಂದ್ರೆ ಎಲ್ಲ ಕಾಮ, ಮತ, ಲೋಭ, ಮತ್ಸರ ಇದೆಲ್ಲ ಹೊರಗೆ ಬರ್ತದೆ. ಪ್ರಭುಪಾದ ಹೇಳ್ತಾರೆ, ಮೈಲುಗಟ್ಲೆ ದೂರ ಓಡ್ತದೆ ಅಂತದ್ದು, ಮತ್ತೆ ಹತ್ತಿರ ಬರುದಿಲ್ಲ. ಮತ್ತೆ ನಿಷ್ಠ, ನಿಷ್ಠ ಅಂದ್ರೆ ಎಸ್ ಫೋನ್ ಫೇತ್, ನಾನು ಹೀಗೆ ಮಾಡ್ತೇನೆ, ಎಸ್ ಈ ಜನ್ಮದಲ್ಲಿ ನಾನು ಕೃಷ್ಣನ್ ನೋಡ್ತೇನೆ, ಮುಖತ ನೋಡ್ತೇನೆ, ಇದಕ್ಕೆ ನಿಷ್ಠ. ರುಚಿ, ರುಚಿ ಅಂದ್ರೆ ಈಗ ಎಲ್ಲ ಹೆಚ್ಚಿನವ್ರು ಹೇಳ್ತಾರೆ, ನೀವು ಬೆಳಿಗ್ಗೆ ಬೇಗ ಹೇಳ್ತೀರಿ 3:30ಗೆ, ಮತ್ತೆ ನೀವು ಜಪ ಮಾಡ್ತೀರಿ, ನೀವು ಕೀರ್ತನೆ ಮಾಡ್ತೀರಿ, ನೀವು ಓದ್ತೀರಿ, ನಿಮ್ಗೆ ಇದು ಖುಷಿ ಆಗ್ತದ? ಹೌದು, ಯಾಕೆ ಖುಷಿ ಆಗುದು? ನಮ್ಗೆ ಇದರಲ್ಲಿ ಟೇಸ್ಟ್ ಉಂಟು, ರುಚಿ. ಹೇಗಂದ್ರೆ ಕುಡಿಯುವವನಿಗೆ ನೀವು ಹೋಗಿ ಅವನಿಗೆ ಹೇಳಿ, ನೀನ್ ಯಾಕೆ ಕುಡಿತಾ ಇದೀಯಾ? ನನಗೆ ಅದರಲ್ಲಿ ಟೇಸ್ಟ್ ಉಂಟು, ರುಚಿ. ಅದೇ ರೀತಿ ನಮಗೆ ಕೂಡ ಇದರಲ್ಲಿ ಟೇಸ್ಟ್ ಉಂಟು, ರುಚಿ. ಮತ್ತೆ ಆಸಕ್ತಿ, ಆಸಕ್ತಿ ಅಂದ್ರೆ ಪ್ರಿಲಿಮಿನರಿ ಲವ್, ನಾವು ಪ್ರೀತಿ ಆಗುವ ಸ್ಟಾರ್ಟಿಂಗ್ ಸ್ಟೇಜ್ಗೆ ಆಸಕ್ತಿ ಅಂತ ಹೇಳ್ತಾರೆ. ಮತ್ತೆ ಭಾವ ಅಂದ್ರೆ ಆಲ್ಮೋಸ್ಟ್ ಲವ್. ಮತ್ತೆ ಲಾಸ್ಟ್ಗೆ ಪ್ರೇಮ, ಪ್ರೇಮ ಅಂದ್ರೆ ಪ್ಯೂರ್ ಲವ್. ಎಸ್, ತಿಳಿದ ಸರ್? ಹರೇ ಕೃಷ್ಣ ಗುರುಜಿ. ಎಸ್, ಹರೇ ಕೃಷ್ಣ. ಎಸ್ ಮನೋಹರ್ ಅವರೇ, ಹರೇ ಕೃಷ್ಣ, ಹೇಳಿ ಸರ್. ಎಸ್ ಮನೋಹರ್. ಹಾ ನಮಸ್ತೆ ಗುರುಜಿ. ಇದು ಇನ್ನೊಮ್ಮೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಬೇಜಾರಾಗ್ಬಿಡಿ. ಇದು ಮನಸ್ಸಿನ ಬಗ್ಗೆ ಹೇಳಿದ್ರಲ್ಲ ನೀವು. ನೋಡಿ, ನೀವು ಬೇಜಾರು ಮಾಡಬೇಡಿ, ನೀವು ಕೃಷ್ಣ ಪ್ರಜ್ಞೆ ತಗೊಳ್ಳಿ. ನಿಮ್ಗೆ ನಾನು ಹೇಗೆ ಹೇಳಿದ್ರು ಕೂಡ ನಿಮ್ಗೆ ಅರ್ಥ ಆಗುದಿಲ್ಲ, ಯಾಕಂದ್ರೆ ನೀವು ಕೃಷ್ಣ ಪ್ರಜ್ಞೆ ತಗೊಳ್ಬೇಕು. ನೀವು ಒಂದು ವಾರ ನಾಳೆಯಿಂದ ಜಪ ಸ್ಟಾರ್ಟ್ ಮಾಡಿ, ಮತ್ತೆ ಈ ಪ್ರಶ್ನೆ ನನಗೆ ಕೇಳಿ. ಆಯ್ತು ಗುರುಜಿ. ಆಟೋಮೆಟಿಕ್ ನಿಮ್ಮ ಮನಸ್ಸು ಹಿಡಿತದಲ್ಲಿ ಬರ್ತದೆ. ಹೇಗೆ ಅಂತಂದ್ರೆ ಮನಸ್ಸು ಅಲ್ಲಿ ಇಲ್ಲಿ ಯಾಕಂದ್ರೆ ನಮ್ಮಲ್ಲಿ ಕಂಟ್ರೋಲ್ ಇಲ್ಲ. ಕೃಷ್ಣ ಪ್ರಜ್ಞೆ ಕೊಟ್ಟ ಕೂಡಲೇ ಮನಸ್ಸು ಹಿಡಿತದಲ್ಲಿ ಬರ್ತದೆ. ನೀವು ಮಾಡದೆ ನಿಮ್ಗೆ ಅದು ಗೊತ್ತಾಗುದಿಲ್ಲ, ನೀವು ಮಾಡಿ. ಹರೇ ಕೃಷ್ಣ ಜಪವನ್ನು ಮಾಡಿ. ಆಯ್ತು ಗುರುಜಿ. ನನ್ಗೆ ಮನಸ್ಸನ್ನ ಹಿಡಿತಕ್ಕೆ ತರೋದಲ್ಲ, ಮನಸ್ಸಿನ ಅನುಭವ ಅದು ಹೇಗಿರುತ್ತೆ ಅಂತ. ಅನುಭವ ಅಲ್ಲ, ನೀವು ಹಿಡಿತಕ್ಕೆ ತರಬೇಕು. ಮನಸ್ಸಿನ ಅನುಭವ ಅಂತಂದ್ರೆ ಅದು ನೀವು ಹಿಡಿತಕ್ಕೆ ತಂದ್ರೆ ಮಾತ್ರ ಅದು ಇರುವಂತದ್ದು. ನಿಮ್ಮ ಆತ್ಮದ ಅನುಭವ ಬೇಕು, ಮನಸ್ಸಿನ ಅನುಭವ ಯೂಸ್ಲೆಸ್. ಮನಸ್ಸನ್ನು ಯಾವಾಗ ಹಿಡಿದು ತರ್ತೀರಿ ಆಗ ಆತ್ಮದ ಅನುಭವ ಆಗ್ತದೆ. ಸರಿ ಗುರುಜಿ. ಈಗ ಆತ್ಮ ಮತ್ತೆ ಪರಮಾತ್ಮ ಎರಡು ಒಂದೇ ಅಲ್ವಾ ಗುರುಜಿ? ಅಲ್ಲ, ಒಂದೇ ಅಲ್ಲ, ಎರಡು ಬೇರೆ ಬೇರೆ.
ಆ ಪರಮಾತ್ಮನ ಅಂಶವೇ ಆತ್ಮ ಅಂತ ಹೇಳ್ತಾರಲ್ಲ. ಅಲ್ಲ, ಪರಮಾತ್ಮನ ಅಂಶ ಆದ್ರೆ ಪರಮಾತ್ಮ ಬೇರೆ, ಆತ್ಮ ಬೇರೆ. ಪ್ರಭುಪಾದ ಹೇಳ್ತಾರೆ, ಈ DOG ಡಾಗ್, GOD ಗಾಡ್, ಸ್ಪೆಲ್ಲಿಂಗ್ ಸೇಮ್, ಆದ್ರೆ ನಾಯಿ ಯಾವಾಗ್ಲೂ ನಾಯಿಯೇ, ದೇವರು ಯಾವಾಗ್ಲೂ ದೇವರೇ. ಪ್ರಭುಪಾದ ಹೇಳುವಂಥದ್ದು. ಸರಿ ಗುರುಜಿ, ಈಗ ಆತ್ಮಕ್ಕೆ ಆತ್ಮವನ್ನ ಛೇದಿಸಲಾಗುದಿಲ್ಲ, ಮತ್ತೆ ನೆನೆಸಲಾಗೋದಿಲ್ಲ, ಒಣಗಿಸಲಾಗೋದಿಲ್ಲ ಅಂತೆಲ್ಲ ಹೇಳಿದಿರ. ಅದೇ ತರ ಆತ್ಮಕ್ಕೆ ಪಾಪ ಎಲ್ಲ ಉಂಟಾ? ಎಲ್ಲ ಉಂಟು. ಇಲ್ಲ, ಆತ್ಮ ಅಂದ್ರೆ ಮನಸ್ಸು. ನಿಮ್ಮ ಮನಸ್ಸಲ್ಲಿ ಆ ಮೂಮೆಂಟ್ ಅಲ್ಲಿ ಈ ದೇಹದಲ್ಲಿ ಎಂತ ಉಂಟು ಅದು ಆ ದೇಹಕ್ಕೆ ಕೊಂಡು ಹೋಗುವಂತದ್ದು ಎಲ್ಲ ಉಂಟು. ಸರಿ ಗುರುಜಿ, ಈಗ ಯಾರೋ ಒಬ್ರು ಏನೋ ಅವ್ರ ಕರ್ಮದ ಅನುಸಾರ ಏನೋ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಆ ಟೈಮ್ನಲ್ಲಿ ಕೃಷ್ಣನೇ ಎಲ್ಲ ನೋಡ್ಕೊಂತಿರ್ತಾನೆ. ಕೃಷ್ಣನೇ ಅಂದ್ರೆ ಅದು ಕರ್ಮ ಫಲ ಅವರು ಅನುಭವಿಸ್ತಿರ್ತಾರೆ. ನಾವು ಅವ್ರಿಗೆ ಸುಮ್ನೆ ಬಿಡ್ಬೋದಾ? ಅವನ್ ಕರ್ಮ ಫಲ ಅವನು ಅನುಭವಿಸ್ತಾ ಇದ್ದಾನೆ ಅಂತ ಅವ್ನಿಗೇನು ಸಹಾಯ ಮಾಡ್ದೇನೆ ಬಿಡ್ಬೋದಾ ಅಂತ? ನೋಡಿ, ಸಹಾಯ ಮಾಡುದು ಅಂದ್ರೆ ಎಂತ ಸಹಾಯ ಮಾಡುದು ನೀವು ಅವರಿಗೆ? ಎಂತದು ಇಲ್ಲ ಗುರುಜಿ. ಈಗ ನೋಡಿ, ಅವನೇನೋ ಕಷ್ಟದಲ್ಲಿ ಇರ್ತಾನೆ ಅಂತ ಅನ್ಕೊಳ್ಳಿ. ಅವನ ಕಷ್ಟ ಅವನು ಅನುಭವಿಸ್ಲೇಬೇಕು. ಇವಾಗ ಈಗ ನೀವು ಕೂಡ ಕಷ್ಟದಲ್ಲಿ ಇದ್ದೀರಿ. ಹೌದು. ಕಷ್ಟ ಅಂದ್ರೆ ಎಂತ? ಕಷ್ಟ ಅಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ. ಜನ್ಮ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಮೃತ್ಯುವನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ನಿಮ್ಮ ಮೃತ್ಯು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ನೀವು ಅವನ್ ಬೇಡಿ, ನಿಮ್ಮ ಮೃತ್ಯು. ಅವನಿಗೆ ಈಗ ಓಲ್ಡ್ ಏಜ್ ಬರ್ತದೆ, ಅದನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ಅವನಿಗೆ ರೋಗ ಬರ್ತದೆ, ಅದು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ನಿಮ್ಗೆ ರೋಗ ಬರ್ತದೆ, ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ಕಷ್ಟ ಅನ್ನೋದು ಇದು. ಹಾಗಾಗಿ ನಿಜವಾಗಿ ಹೆಲ್ಪ್ ಮಾಡುದು ಅಂದ್ರೆ ಅವನಿಗೆ ಕೃಷ್ಣ ಪ್ರಜ್ಞೆ ಕೊಡುವಂತದ್ದು. ಕೃಷ್ಣ ಪ್ರಜ್ಞೆ ಯಾವಾಗ ನಾವು ಕೊಡ್ತೇವೆ, ಆಗ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನ, ಇದರಿಂದ ಬಿಡುಗಡೆ ಸಿಗಬಹುದು. ಹಾಗಾಗಿ ನಮ್ಗೆ ಫಸ್ಟ್ ಗೊತ್ತಾಗ್ಬೇಕು, ನಾವು ಉಪಕಾರ ಅನ್ನೋದು ಎಂತ, ಕಷ್ಟ ಅನ್ನೋದು ಎಂತ ನಮ್ಗೆ ಗೊತ್ತಾಗ್ಬೇಕು. ಈಗ ಅವನಿಗೆ ಏನೋ ಅದು ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ, ಅವನು ಕರ್ಮಫಲ ಅನುಭವಿಸ್ತಿರ್ತಾನೆ. ಆಗ ನಾವು ಹೋಗಿ ಅದು ಅವನಿಗೆ ಎಲ್ಲ ನೋಡ್ಕೊಳಕ್ ಹೋದ್ರೆ ಅದು ಕರ್ಮಫಲ ನಾವು ತಪ್ಪಿಸ್ದಂಗ ಆಗಲ್ವಾ? ನೋಡಿ, ಹೇಗಂದ್ರೆ ನೀವು ಈ ರೀತಿ ಇದಕ್ಕೆಲ್ಲ ಹೇಳೋದಂತೂ ಉಪಧರ್ಮ. ಉಪಧರ್ಮ ಯಾವುದು ಪ್ರಯೋಜನ ಇಲ್ಲ. ನಿಮ್ಗೆ ಮಾಡಿದಕ್ಕೆ ಪುಣ್ಯ ಸಿಗ್ತದೆ ಅಷ್ಟೇ, ಪುಣ್ಯದಲ್ಲಿ ಏನು ಪ್ರಯೋಜನ ಇಲ್ಲ. ಏಕೆಂದ್ರೆ ಪುಣ್ಯದಿಂದ ನಿಮ್ಗೆ ಜನ್ಮ ಮೃತ್ಯು ಜರ ವ್ಯಾಧಿಯನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೀವು ದಯವಿಟ್ಟು ನೀವು 1 ವಾರ ಜಪ ಮಾಡಿ ಮತ್ತೆ ನನಗೆ ಪ್ರಶ್ನೆ ಕೇಳಿ ಸರ್, ನಿಮ್ಗೆಲ್ಲ ಉತ್ತರ ಕೊಡ್ತೇನೆ. ಈಗ ಹೇಗಂದ್ರೆ ನಾನು ಉತ್ತರ ಕೊಟ್ಟರು ಕೂಡ ನೀವು ಅದನ್ನು ಸ್ವೀಕರಿಸುವ ಇದು ನಿಮ್ಗೆ ಈಗ ಮನಸ್ಸು ಕೊಡ್ಲಿಲ್ಲ. ಹಾಗಾಗಿ ಮನಸ್ಸನ್ನು ನೀವು ಇದು ಬರ್ಬೇಕಿದ್ರೆ ನೀವು ಜಪ ಮಾಡ್ಬೇಕು. ಉತ್ತರ ಉಂಟು ಅದರಲ್ಲಿ. ನೀವು ನೋಡಿ, ಹೇಗೆ ನನ್ನ ಕ್ಲಾಸ್ಗೆ ಬರ್ತಾ ಇದ್ದೀರಿ, 3ನೇ ಕ್ಲಾಸ್, 10ನೇ ಕ್ಲಾಸಲ್ಲಿ ನೀವು ಜಪ ಮಾಡಿ 10ನೇ ಕ್ಲಾಸಲ್ಲಿ ಪ್ರಶ್ನೆ ಕೇಳಿ, ನಾನು ನಿಮ್ಗೆ ಉತ್ತರ ಕೊಡ್ತೇನೆ. ಆಯ್ತು ಗುರುಜಿ, ನಮಸ್ತೆ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾಕೆ ನನಗೆ ಉತ್ತರ ಎಷ್ಟು ಕೂಡ ಕೊಡ್ಬೋದು, ಆದ್ರೆ ನಿಮ್ಗೆ ಅಂತ ಅಂದ್ರೆ ಅದು ಸವಿತಾ 80 ಹೇಳಿ. ನಾವು ನಾಮಸ್ಮರಣೆ ಮಾಡ್ತೇವೆ, ಅದ್ರ ಜೊತೆಗೆ ಯಾತ್ರೆಗಳನ್ನು ಮಾಡ್ತೇವೆ. ಯಾತ್ರೆಗಳು ಮಾಡಿದಾಗ ಫಲ ಸಿಗತ್ತಾ? ನಾಮಸ್ಮರಣೆಯಿಂದ ಜಾಸ್ತಿ ಫಲ ಸಿಗತ್ತಾ? ಆಮೇಲೆ ಕೋಶ ಓದು ಮತ್ತೆ ದೇಶ ಸುತ್ತುವಂತ ಒಂದು ಮುನ್ನುಡಿ ಇದು ಇದೆ, ನನ್ನುಡಿ ಇದೆ. ಇವಾಗ ನಾವು ಕಲ್ಕತ್ತಾ ಹೋದ್ವಿ, ಇದು ಪ್ರಭುಪಾದರ ಮನೆಗೆಲ್ಲ ಹೋಗಿ ಎಲ್ಲ ನೋಡಿಕೊಂಡು ಬಂದ್ವಿ. ನಮಗೆ ಅದ್ರಲ್ಲೂ ಪುಣ್ಯ ಸಿಗತ್ತಾ ಅಥವಾ ನಾಮಸ್ಮರಣೆ ಮಾಡೋದ್ರಿಂದ ಮಾತ್ರ ಪುಣ್ಯ ಸಿಗತ್ತಾ ಅಂತ? ನೋಡಿ, ಮೊದಲು ಸಿಗ್ತದೆ ಪುಣ್ಯ, ಅದು ಬೇರೆ ವಿಷಯ. ಆದ್ರೆ ಈ ನಾಮಸ್ಮರಣೆಯಿಂದ ಎಂತ ಅಂದ್ರೆ, ಈ ರಘುನಾಥ್ ದಾಸ್ ಗೋಸ್ವಾಮಿದು ತಂದೆ ಹಿರಣ್ಯ ಮಜುಮ್ದಾರ್ ಅವರು ಒಮ್ಮೆ ಹರಿದಾಸ್ ಠಾಕೂರ್ ನಾಮಾಚಾರ್ಯ ಅಂದ್ರೆ ಅವ್ರು 192 ಮಾಲೆ ಮಾಡ್ತಾ ಇದ್ರು ದಿವಸದಲ್ಲಿ 20 ಗಂಟೆ. ಅವರನ್ನು ಕರೆದಿದ್ರು ಮನೆಗೆ. ಮತ್ತೆ ಮನೆ ಕರೆದು ಅವರು ಅಲ್ಲಿ ಹಿರಣ್ಯ ಮಂಜು ಅವರು ಲ್ಯಾಂಡ್ ಲಾರ್ಡ್, ದೊಡ್ಡ ಲ್ಯಾಂಡ್ ಲಾರ್ಡ್, ಜಮೀನ್ದಾರು. ಹಾಗಾಗಿ ಎಲ್ಲರಿಗೂ ಊಟ ಹಾಕಿದ್ರು. ಅಲ್ಲಿ ಅವ್ರು ಹೇಳ್ತಾರೆ, ಹಿರಣ್ಯ ಮಂಜುದಾರ್ ಅಂದ್ರೆ ಈ ಹರೇ ಕೃಷ್ಣ ಮಂತ್ರದಿಂದ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ತದೆ, ನಿಮ್ಗೆ ಇದು ಸಿಗ್ತದೆ ಹಾಗೆ. ಆಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ಹರೇ ಕೃಷ್ಣ ಮಹಾಮಂತ್ರದಿಂದ ಅದರಲ್ಲಿ 3 ಸ್ಟೇಜ್ ಉಂಟು: ನಾಮ ಅಪರಾಧ, ನಾಮಭಾಸ, ಶುದ್ಧ ನಾಮ. ಈ ನಾಮ ಅಪರಾಧ ಸ್ಟೇಜ್ ಅಲ್ಲೇ ನಿಮ್ಗೆ ಎಲ್ಲವೂ ಈ ಭೌತಿಕ ಇಚ್ಛೆ ಯಾವುದೆಲ್ಲ ಉಂಟು ಅದೆಲ್ಲ ಸಿಗ್ತದಂತೆ. ನೆಕ್ಸ್ಟ್ ನಾಮಭಾಸ ಸ್ಟೇಜ್ ಅಂದ್ರೆ ಅಪರಾಧವೆಲ್ಲ ಸ್ಟಾಪ್ ಮಾಡಿ, 10 ಅಪರಾಧ ಉಂಟು ಅದನ್ನು ಸ್ಟಾಪ್ ಮಾಡಿ ನೆಕ್ಸ್ಟ್ ಸ್ಟೇಜ್ ಬರುವಂತದ್ದು ನಾಮಭಾಸ. ನೆಕ್ಸ್ಟ್ ಸ್ಟೇಜ್ ಶುದ್ಧ ನಾಮ ಅಂದ್ರೆ ಕೃಷ್ಣ ಪ್ರೇಮ ಸಿಗುವಂಥದ್ದು. ಹಾಗಾಗಿ ಹರಿದಾಸ್ ಠಾಕೂರ್ ಹೇಳುವಂಥದ್ದು, ಇದರಿಂದ ಹರೇ ಕೃಷ್ಣ ಮಂತ್ರದಿಂದ ನಿಮ್ಗೆ
ಕೃಷ್ಣ ಪ್ರೇಮ ಸಿಗ್ತದೆ, ಇದು ಬೇರೆ ನಿಮ್ಗೆ ಎಲ್ಲೂ ಸಿಗುವುದಿಲ್ಲ. ಹಾಗಾಗಿ ನಾವು ಯಾವಾಗ್ಲೂ ಹೈಯೆಸ್ಟ್ಗೆ ಹೋಗ್ಬೇಕು. ತಿಳಿದ ಮಾತಾಜಿ? ಹಾ, ಗೊತ್ತಾಯ್ತು. ಎಸ್, ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ. ಇದು ಹಾ. ಒಂದೇ ನಿಮಿಷ. ಮತ್ತೆ ನಾವು ಯಾತ್ರೆಗಳನ್ನ ಮಾಡ್ತೀವಲ್ಲ, ಅದರಿಂದ ನಮಗೆ ಲಾಭ ಆಗುತ್ತಾ ಇಲ್ವಾ? ನೋಡಿ, ಲಾಭ ಅಂದ್ರೆ ನಿಮ್ಗೆ ಪುಣ್ಯ ಸಿಗ್ತದೆ ಅಷ್ಟೇ. ಪುಣ್ಯ ಸಿಗತ್ತೆ. ಹರೇ ಆದ್ರೆ ಕೃಷ್ಣ. ಕೃಷ್ಣ ಪ್ರಜ್ಞೆ ಪುಣ್ಯ ಇದರಿಂದ ನೆಕ್ಸ್ಟ್ ನಿಮ್ಗೆ 5ನೇ ಚಾಪ್ಟರ್ ಅಲ್ಲಿ ಹೇಳ್ತೇನೆ. ಅದು ಅಕರ್ಮ. ಅಕರ್ಮ ಅಂದ್ರೆ ಟೋಟಲ್ ಅದಕ್ಕಿಂತ ಮಿಗಿಲಾದದ್ದು. ಮತ್ತೆ ನಾವು ಇವಾಗ ನಾವು ಯಾವುದೇ ಕರ್ಮಯೋಗ ಅಂತ ಹೇಳಿದ್ರೆ, ಕರ್ಮಯೋಗ ಅಂತ ಅಂದ್ರೆ ನಾವು ಇವಾಗ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತೇವೆ. ಒಳ್ಳೆ ಕೆಲಸಗಳ ಮಾಡ್ತಾ ಇರ್ತೀವಿ ನಾವು. ಇವಾಗ ಯಾವ್ದಾದ್ರು ಒಂದು ಕಾರ್ಯ ಮಾಡ್ತಾ ಇರ್ತೀವಲ್ಲ, ಆ ಕಾರ್ಯದಲ್ಲಿ ನಾವು ಹೆಚ್ಚು ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಅದನ್ನು ಕೂಡ ಕರ್ಮಯೋಗ ಆಗತ್ತಾ, ಇಲ್ಲ ಅಥವಾ ನಾವು ದೇವರ ಕಾರ್ಯ ಮಾಡಿದಾಗ ಮಾತ್ರ ಕರ್ಮಯೋಗ ಆಗತ್ತಾ? ನೋಡಿ, ಕರ್ಮಯೋಗ ಅಂದ್ರೆ ನೀವು ಕೆಲಸ ಮಾಡಿ ಅದರ ರಿಸಲ್ಟ್ ಅನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿ, ಅದು ಕರ್ಮಯೋಗ. ಇವಾಗ ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು. ಕಾಯಕವೇ ಕೈಲಾಸ ಅಲ್ಲ, ಕಾಯಕವೇ ಕೈಲಾಸ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನೀವು ಕೆಲಸ ಮಾಡಿದನ್ನು ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿ, ಅದೇ ಕರ್ಮಯೋಗ. ಅದು ಕೃಷ್ಣಾರ್ಪಣ ಮಸ್ತು ಅಂತೀವಲ್ಲ, ಅದ? ಕೃಷ್ಣಾರ್ಪಣ ಮಸ್ತು ಅಂದ್ರೆ ಖಾಲಿ ಹೇಳಿದ್ರೆ ಮಾತ್ರ ಸಾಕು, ಕೃಷ್ಣನಿಗೆ ಕೊಡ್ಬೇಕು. ನಾವೆಷ್ಟು ಕೊಡ್ತೇವೆ ಕೃಷ್ಣನಿಗೆ? ಮಾಡಿದ ಕೆಲಸದಲ್ಲಿ ಎಂತಾದ್ರು ಪಾರ್ಟ್ ಕೊಡ್ತೇವೆ ಕೃಷ್ಣನಿಗೆ? ಕೊಡ್ತೇವಾ? ಅಲ್ಲ ಮಾತಾಜಿ, ನಿಮ್ಮ ಹತ್ರ ಅಲ್ಲ, ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೇನೆ. ಕೊಡ್ತೇವಾ ಕೃಷ್ಣನಿಗೆ ಎಂತಾದ್ರು? ಇಲ್ಲ ಕೊಡೋದಿಲ್ಲ ನಾವು. ಮನಸ್ಸಿಲ್ಲ. ಅದಕ್ಕೆ ಪ್ರತಿಫಲ ನಾವು ತಗೋತಾ ಇರ್ತೇವೆ. ಎಸ್, ನಮ್ಗೆ ಮನಸ್ಸಿಲ್ಲ, ಅದೇ ವಿಷಯ. ನಾವು ಕೃಷ್ಣನಿಗೆ ಕೊಡುದಿಲ್ಲ. ಎಸ್, ಅದು ಕರ್ಮಯೋಗ. ಅಂದ್ರೆ ಮಾಡಿದನ್ನು ಕೃಷ್ಣನಿಗೆ ಕೊಡುವಂತದ್ದು ಕರ್ಮಯೋಗ. ಯಾವ ರೀತಿ ಅರ್ಪಣೆ ಮಾಡ್ಬೇಕು? ಅದೇ ಮಾಡಿದಲ್ಲಿ ನೋಡಿ, ಸಕಾಮ ಕರ್ಮಯೋಗ ಅಂದ್ರೆ ಸ್ವಲ್ಪ ಭಾಗ ಕೃಷ್ಣನಿಗೆ ಕೊಡುವಂತದ್ದು. ನಿಷ್ಕಾಮ ಕರ್ಮಯೋಗ ಅಂದ್ರೆ ಕೃಷ್ಣನಿಗೆ ಕೆಲಸ ಮಾಡುವಂತದ್ದು. ಈಗ ಹೇಗಂದ್ರೆ ರಘುನಾಥ್ ದಾಸ್ ಗೋಸ್ವಾಮಿ, ಅಲ್ಲ, ರೂಪ ಗೋಸ್ವಾಮಿ ಮತ್ತೆ ಸನಾತನ್ ಗೋಸ್ವಾಮಿ ಇಬ್ಬರು ನವಾಭೂಷಣ್ ಶಾ ಅಲ್ಲಿ. ರೂಪ ಗೋಸ್ವಾಮಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಸನಾತನ್ ಗೋಸ್ವಾಮಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಇಬ್ಬರು ಎಂತ ಚೇತನ ಭೇಟಿ ಆಗ್ತಾರೆ, ಮತ್ತೆ ಕೆಲಸವನ್ನು ಬಿಡ್ತಾರೆ. ರೂಪ ಗೋಸ್ವಾಮಿಗೆ 1 ಬೋಟು ಬಂಗಾರದ ನಾಣ್ಯ ಕೊಡ್ತಾರೆ. ಅಂದ್ರೆ ಎಂತ ಹೇಳುವಂತದ್ದು, ಈಗ ನಾವು ರಿಟೈರ್ಡ್ ಆಗುವಾಗ ನಮ್ಗೆ ಪೆನ್ಷನ್ ಆಗ್ತದಲ್ಲ, ಪೆನ್ಷನ್ ಗ್ರಾಜುಯಿಟಿ, ಅದೇ ರೀತಿ. ಅದನ್ನ ಎಂತ ಮಾಡ್ತಾರೆ ರೂಪ ಗೋಸ್ವಾಮಿ, 50% ಎಲ್ಲ ವೈಷ್ಣವರಿಗೆ ಮತ್ತೆ ಕೃಷ್ಣನ ರಿಲೇಟೆಡ್ ಇದಕ್ಕೆ ಕೊಡ್ತಾರೆ. 25% ಈ ಮನೆಗೆ ಕೊಡ್ತಾರೆ, ಫ್ಯಾಮಿಲಿಗೆ, ಮತ್ತೆ 25% ಸೇಫ್ಟಿಗೆ ಇಡ್ತಾರೆ. ಈಗ ನಾವೆಂತ ಮಾಡುವಂತದ್ದು, ನಾವು 25% 50% ನಾವು ಕೂಡಿ ಇಡ್ತೇವೆ, 25% ನಾವು ಫ್ಯಾಮಿಲಿ ಕೊಡ್ತೇವೆ, 25% ನಾವು ಇಂದ್ರಿಯ ಸುಖ ಮಾಡ್ತೇವೆ. ನಾವು ಕೂಡ ಮಾಡ್ತೇವೆ 100 ಅಲ್ಲಿ ನಾವು ನಮ್ದು ಕೂಡ ಶೇರ್ ಹಾಗೆ ನಾವು ಡಿವೈಡ್ ಮಾಡ್ತೇವೆ. ಆದ್ರೆ ಶಾಸ್ತ್ರದಲ್ಲಿ ಹೀಗೆ ಇಲ್ಲ. ಆದ್ರೆ ಇದಕ್ಕೆ ಹೇಳುದು ಇದು ಹೈಯೆಸ್ಟ್ ಲೆವೆಲ್. ಆದ್ರೆ ನಾವು ಸಕಾಮ ಕರ್ಮಯೋಗ ಅಂದ್ರೆ ಸ್ವಲ್ಪ ಕೊಡ್ತಾ ಬರ್ಬೇಕಂತ ಕೃಷ್ಣನಿಗೆ. ಯಾಕಂದ್ರೆ ಎಲ್ಲವೂ ಕೃಷ್ಣಂದೇ. ನಮ್ಗೆ ಸಾಯುವಾಗ ಕೊಂಡೋಗ್ಲಿಕ್ಕೆ ಆಗುದಿಲ್ಲ, ಬರುವಾಗ ಬೆತ್ತಲೆ, ಹೋಗುವಾಗ ಕೂಡ ಬೆತ್ತಲೆ. ಕೃಷ್ಣನಿಗೆ ಕೊಡೋದು ಅಂದ್ರೆ ಹೇಗೆ ಅದು? ಕೃಷ್ಣನಿಗೆ ಕೊಡುವ ಅಂದ್ರೆ ಕೃಷ್ಣನ ರಿಲೇಟೆಡ್ ಟೆಂಪಲ್ಗೆ ನಾವು ಕೊಡುವಂತದ್ದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಯತೀಶ್ ಅವರೇ. ಎಸ್ ಪ್ರಭುಜಿ, ಜಪಾನ ಒಟ್ಟಿಗೆ ಮಾಡ್ಬೇಕಾ ಇಲ್ಲ ಡಿವೈಡ್ ಮಾಡ್ಕೊಂಡ್ ಮಾಡ್ಬೋದಾ? ಒಟ್ಟಿಗೆ ಮಾಡಿದ್ರೆ ಒಳ್ಳೇದು, ಆದ್ರೆ ಟೈಮ್ ಇಲ್ಲದ್ರೆ ಡಿವೈಡ್ ಮಾಡಿ ಕೂಡ ಮಾಡಬಹುದು. ಹರೇ ಕೃಷ್ಣ ಪ್ರಭುಜಿ. ಎಸ್ ವಾಣಿಶ್ರೀ. ಹರಿ ಓಂ ಗುರುಜಿ. ಹೇಳಿ. ನೀವ್ ಅವಾಗಿಂದ ಕೃಷ್ಣ ಪ್ರಜ್ಞೆ ಬೆಳೆಸ್ಕೋಬೇಕು, ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ನಮ್ಗೆಲ್ಲ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದೀರಾ. ಕೃಷ್ಣ ಪ್ರಜ್ಞೆ ಅಂದ್ರೆ ಬರೀ ದೇವ್ರ ನಾಮ ನಾವು ಬರೀ ಬಾಯಲ್ಲಿ ಹೇಳೋದಲ್ಲ, ನಮ್ ಮನ್ಸಿಂದ ಶುದ್ಧಿ ಇರ್ಬೇಕು. ಮತ್ತೆ ನಾವು ದೇವ್ರ ಬಗ್ಗೆ ಒಂದು ಭಕ್ತಿ ಪ್ರೇಮ ಎಲ್ಲ ಬೆಳೆಸ್ಕೋಬೇಕು. ಅದಕ್ಕೋಸ್ಕರ ಹಿಂದೆ ನಾವು ಚಿಕ್ಕವರಿದ್ದಾಗ ಕತೆ ಹೇಳ್ತಿದ್ರು, ನಾರದ 3 ಹೊತ್ತು ನಾರಾಯಣ ಅಂತ ಜಪ ಮಾಡ್ತಿದ್ದ. ಆದ್ರೆ ಅವನು ನಾರಾಯಣನ ಹತ್ರ ಕೇಳ್ದಾಗ, ನಿನ್ಗಿಂತ ಶ್ರೇಷ್ಠ ಭಕ್ತಿಕಾರ ಒಬ್ಬ ಇದಾನೆ ಅಂತ ಒಬ್ಬ ಬಡವನ್ ಹತ್ರ ದೇವ್ರ ಕಳಿಸ್ತಾನಂತೆ. ಅವನು ಏನಿಲ್ಲ, ಡೈಲಿ ಕೆಲ್ಸ ಮಾಡ್ಬಿಟ್ಟು ರಾತ್ರಿ ಮಲಗ್ಬೇಕಾದ್ರೆ ದೇವ್ರ ನೆನೆಸ್ಕೊತಿದ್ದ, ಬೆಳಗ್ಗೆ ಎದ್ದಾಗ ದೇವ್ರ ನೆನೆಸ್ಕೊತಿದ್ದ. ಸೊ ಅಷ್ಟೇ ಸಾಕು, 3 ಹೊತ್ತು ಜಪ ಮಾಡ್ಬೇಕಾಗಿಲ್ಲ ಅಂತ. ಇದು ತಪ್ಪು ಟೋಟಲ್. ಇದು ಯಾರೋ ಮಾಯಾವಾದಿಗಳು ಬರೆದ ಪುಸ್ತಕ. ನಿಮ್ಗೆ ಕತೆ ಹೇಳಿದವರು ಕೂಡ ಯಾರೋ ಮಾಯಾವಾದಿಗಳು. ಇದು ಟೋಟಲಿ ರಾಂಗ್. ಹೇಗೆಂದ್ರೆ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ನಾಲಿಗೆ ಮೇನ್. ಈ ಹರೇ ಕೃಷ್ಣ ಮಂತ್ರ ಉಂಟಲ್ಲ, ಇದರಿಂದ ಸ್ಟಾರ್ಟ್ ಆಗುವಂತದ್ದು. ಹೇಗೆ ಅಂದ್ರೆ, ಈಗ ನಿಮ್ಮ ಮನಸ್ಸು
ನಿಮ್ಗೆ ಇದು ನೀವು ಹೇಳಿದೆ ಅಂತಂದ್ರೆ ಆ ಮನಸ್ಸಿನಲ್ಲಿ ನಮಗೆ ಧ್ಯಾನ ಬರ್ಲಿಕ್ಕೆ ಅದೆಲ್ಲ ರಾಗಾಂಗ ಭಕ್ತರು, ಶುದ್ಧ ಭಕ್ತರು. ಯಾರೆಲ್ಲ? ಅರ್ಜುನ, ಸುಧಾಮ, ಉದ್ಧವ, ಯಶೋದೆ, ನಂದ ಮಹಾರಾಜ್, ರಾಧಾರಾಣಿ, ಗೋಪಿಗೆ ಅವರು 24 ಗಂಟೆ ಕೃಷ್ಣನ ಸ್ಮರಣೆ. ನಮ್ದು ಈಗ 24 ಗಂಟೆಯಲ್ಲಿ 1 ಸೆಕೆಂಡ್ ನಮ್ಗೆ ಸ್ಮರಣೆ ಬರುವುದಿಲ್ಲ. ಮತ್ತೆ ನಾವು ಎಂತ ಸ್ಮರಣೆ ಮಾಡುವಂಥದ್ದು? ಇದೆಲ್ಲ ತಪ್ಪು, ದಯವಿಟ್ಟು ತಿಳ್ಕೊಳ್ಳಿ. ಹಾಗಾಗಿ ಈಗ ಎಂತ ಅಂದ್ರೆ ನಾವು ಫೋರ್ಸ್ಫುಲಿ ಹರೇ ಕೃಷ್ಣ ಮಹಾಮಂತ್ರ ಅಂದ್ರೆ ನಾವು ಕೇಳ್ಬೇಕು. ಹೇಳುವಾಗ ಕೇಳಿ 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 ನಾವು ಮಾಡ್ಬೇಕು. ದಯವಿಟ್ಟು ನಿಮ್ದ ಕಥೆ ಎಲ್ಲ ಇದೆಲ್ಲ ಮಾಯವಾದಿಗಳು ಅಂದ್ರೆ ಅವ ಕೂಡ ಅಂದ್ರೆ ಅಸೂಯೆ, ಕೃಷ್ಣನ ಮೇಲೆ ಅಸೂಯೆ ಇದ್ದವ ಈ ರೀತಿ ನಾನು ತುಂಬಾ ಕೇಳಿದ್ದೇನೆ ಇಂಥದ್ದು. ಅಂದ್ರೆ ನಾವು ಮನಸ್ಸು ಶುದ್ಧಿ ಭಕ್ತಿ ಮನಸ್ಸು ಶುದ್ಧಿ ಸುಮ್ಮನೆ ಆಗುದಿಲ್ಲ. ಮನಸ್ಸು ಶುದ್ಧಿ ಸುಮ್ಮನೆ ಆಗುದಿಲ್ಲ. ಮನಸ್ಸು ಶುದ್ಧಿ ಆಗ್ಲಿಕ್ಕೆ ಪ್ರೊಸೆಸ್ ಉಂಟು. ಪ್ರೊಸೆಸ್ ಅನ್ನು ಮಾಡ್ಬೇಕು ನಾವು. ಮನಸ್ಸು ಶುದ್ಧಿ ಎಂತ ಮನಸ್ಸು ಶುದ್ಧಿ? ಮನಸ್ಸು ಶುದ್ಧಿ ಹಾಗೆ ಆಗುದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಎಲ್ಲ ಗಾರ್ಬೇಜ್ ಸರಿ ಮಾಡ್ಕೋಬೇಕು ಅಂತ ಯಾವ್ದನ್ನು ಯಾವ್ದನ್ನು ದೇವ್ರನಾಮ ಹೇಳೇ ಸರಿ ಮಾಡ್ಕೋಬೇಕು ಅಂತ ಹೇಳ್ತೀರಾ ಗುರುಜಿ? ಹೌದು, ದೇವರ ನಾಮದಿಂದಲೇ ಆಗುವಂತದ್ದು. ಹಾಗಾಗಿ ಇಂಥ ತುಂಬಾ ಮಂದಿ ಇದ್ದಾರೆ. ತುಂಬಾ ಮಂದಿ ನಾನು ತುಂಬಾ ಕೇಳಿದ್ದೇನೆ. ತುಂಬಾ ಮಾಯವಾದಿಗಳೆಲ್ಲ ಇಂಥದ್ದೆಲ್ಲ ಪುಸ್ತಕ ಬರೀತಾರೆ. ಅಂದ್ರೆ ಕೆಲಸ ಮಾಡಿದ್ರೆ ಸಾಕು. ಇಲ್ಲ, ಕೆಲಸ ಮಾಡಿದ್ರೆ ನಿಮ್ಗೆ ಎಂತ ಹೇಳೋದು, ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಸಿಗ್ತದೆ, ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಸಿಗ್ತದೆ. ಆದ್ರೆ ಈ ಪಾಪ ಮತ್ತೆ ಪುಣ್ಯದಿಂದ ಜನ್ಮ ಮೃತ್ಯು ಜರವ್ಯಾಧಿಯನ್ನು ನಿಮ್ಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಜನ್ಮ ಮೃತ್ಯು ಜರವ್ಯಾಧಿ ನಿಲ್ಲಿಸ್ಬೇಕಿದ್ರೆ ಈ ಹರೇ ಕೃಷ್ಣ ಮಂತ್ರವೇ ಆಸರೆ. ಮತ್ತೆ ಹಳೆ ಜನ್ಮದ ಕರ್ಮ ನಮ್ಮನಿ ಕಾಡತ್ತಲ್ಲ ಗುರುಜಿ, ಅದನ್ನ ನಾವು ಈ ಜಪದಿಂದ ಕಡಿಮೆ ಮಾಡ್ಕೋಬಹುದಾ? 100%. ಅಂದ್ರೆ ಕೃಷ್ಣ ಅಂತ ಹೇಳುದಂದ್ರೆ 18ನೇ ಅಧ್ಯಾಯದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹಾಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಎಲ್ಲವನ್ನು ಬಿಟ್ಟು ನನಗೆ ಯಾರು ಸರೆಂಡರ್ ಆಗ್ತಾನೆ, ಶರಣಾಗತಿ ಆಗ್ತಾನೆ, ಇಮಿಡಿಯೇಟ್ ಅವನ ಎಲ್ಲ ಕರ್ಮವನ್ನು ನಾನು ನೋಡ್ಕೊಳ್ತೇನೆ. ಹೇಗಂದ್ರೆ ನೀವೀಗ ಕೆಲಸ ಮಾಡ್ತಾ ಇದ್ದೀರಾ ವಾಣಿಶ್ರೀ ಅವರೇ, ಯಾವ ಕಂಪನಿಯಲ್ಲಿ ಕೆಲಸ ಮಾಡುವಂತದ್ದು? ಇಲ್ಲ, ಆತರ ಕೆಲಸ ಮಾಡ್ತಿಲ್ಲ ಗುರುಜಿ, ಮನೆಯಲ್ಲೇ ಇರೋದು. ಮನೆಯಲ್ಲೇ ಇರೋದು. ಓಕೆ. ಈಗ ಸಪೋಸ್ ನಿಮ್ಮ ಹಸ್ಬೆಂಡ್ ಎಂತ ಮಾಡುವಂತದ್ದು? ಅವರು BML ಅಲ್ಲಿ ಕೆಲಸ ಮಾಡ್ತಿದ್ದಾರೆ. BML ಕೆಲಸ ಮಾಡ್ತಿದ್ದಾರೆ. ಓಕೆ, ನಿಮ್ಮ ಹಸ್ಬೆಂಡ್ BML ಕೆಲಸ ಮಾಡ್ತಿದ್ದಾರೆ. ಈಗ ಇನ್ನೊಂದು ಕಂಪನಿ, ಒಂದು ವಿಪ್ರೋ ಕಂಪನಿ ನಿಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡ್ತಾರೆ, ಕೇಳ್ತಾರೆ ನಿಮ್ಗೆ BML ಎಷ್ಟು ಪ್ಯಾಕೇಜ್ ಉಂಟು? ನಿಮ್ಮ ಹಸ್ಬೆಂಡ್ ಹೇಳ್ತಾರೆ ನನಗೆ 10 ಲಕ್ಷ ಪ್ಯಾಕೇಜ್ ಉಂಟು. ಅವ್ರು ಹೇಳ್ತಾರೆ ನಿಮ್ಗೆ ನಾನು 13 ಲಕ್ಷ ಕೊಡ್ತೇನೆ, ಮತ್ತೆ ನಿನ್ಗೆ ಅಲ್ಲಿ ಎಂತೆಲ್ಲ ಫೀಚರ್ಸ್ ಉಂಟು, ನಿನಗೆ ಎಂತ ಹೇಳುದು, ಈ ಮೆಡಿಕ್ಲೇಮ್ ಮತ್ತೆ ನಿಮ್ಗೆ ಯಾವ್ದೆಲ್ಲ ಅದೆಲ್ಲ ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ನಿಮ್ಮ ಹಸ್ಬೆಂಡ್ ಹೋಗುದಿಲ್ವಾ? ಹೋಗ್ತಾರೆ ಗುರುಜಿ. ಅದೇ ರೀತಿ ಕೃಷ್ಣ ಕೂಡ ಹೇಳುವಂತದ್ದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹಾಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ನಿನ್ನೆಲ್ಲವನ್ನು ನಾನು ನೋಡ್ತೇನೆ, ನೀನ್ ನನಗೆ ಶರಣಾಗತನಾಗು. ಅದನ್ನ ನಾವು 100% ನಮ್ಗೆ ಶರಣಾಗತಿ ಇಲ್ಲ. ಇದೇ ನಮ್ಮ ಕೊರತೆ. ಕೃಷ್ಣ ಹೇಳಿದಾನೆ ಎಲ್ಲ ನಾನು ನೋಡಿಕೊಳ್ತೇನೆ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ರೋಹಿಣಿ ಅವರೇ, ಎಸ್ ಹೇಳಿ. ನಮಸ್ಕಾರ ಗುರುಗಳೇ. ಜಪಾಗೆ ನಾವೀಗ ಕೃಷ್ಣ ಮಹಾಮಂತ್ರ ಮಾಡ್ತಾ ಇದ್ದೀನಿ, ಬಟ್ ಬೇರೆ ಮಂತ್ರಗಳು ಇದೆ. ಅದ್ ಹೆಂಗೆ ಇದ್ ಮಾಡೋದು? ಅದು ಮಹಾಮಂತ್ರ ಇದು ಹರೇ ಕೃಷ್ಣನೇ ಮಾಡ್ಬೇಕು ಅಂತ ನೋಡಿ. ಇದಕ್ಕೆ ಉದಾಹರಣೆ ಕೊಡ್ತೇನೆ. ಕಲಿ ಸಂದರ್ಶನ ಉಪನಿಷದಲ್ಲಿ ಬ್ರಹ್ಮ ಹೇಳುವಂತದ್ದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶತ ನಾಮನಂ. ಈ 16 ಮಂತ್ರಗಳು ಕಲಿ ಕಲ್ಮಶನಾಶನಂ, ಕಲಿಯುಗದ ಕಲ್ಮಶನಾಶ ಮಾಡ್ತದೆ. ನಾಥಾ ಪರೋತ್ತರ ಉಪಾಯ, ಬೇರೆ ಯಾವುದು ಉಪಾಯವಿಲ್ಲ. ಸರ್ವ ವೇದೇಶು ಧ್ಯಾಯತೆ, ಎಲ್ಲ ವೇದಗಳು ಹೇಳ್ತಾ ಉಂಟು. ಹಾಗಾಗಿ ಕಲಿಯುಗಕ್ಕೆ ಬ್ರಹ್ಮ ಹೈಯೆಸ್ಟ್ ಅಥಾರಿಟಿ. ಅಂದ್ರೆ ಬ್ರಹ್ಮ ಪಿತಾಮಹ, ಫಸ್ಟ್ ಲಿವಿಂಗ್ ಎಂಟಿಟಿ ಬ್ರಹ್ಮ. ಬ್ರಹ್ಮನನ್ನು ಕ್ರಿಯೇಟ್ ಮಾಡಿದ್ದು ಕೃಷ್ಣ, ಪರಮ ಪಿತಾಮಹ. ಬ್ರಹ್ಮ ಹೇಳ್ತಾ ಇದ್ದಾನೆ, ನಾವು ಒಪ್ಪಿಕೊಳ್ಬೇಕು. ಈ 16 ಮಂತ್ರಗಳು ಕಲಿಯುಗದ ಎಲ್ಲ ಕಲ್ಮಶ ನಾಶ ಮಾಡ್ತದೆ. ಬೇರೆ ಯಾವುದು ಉಪಾಯವಿಲ್ಲ, ಎಲ್ಲ ವೇದಗಳು ಹೇಳ್ತಾ ಉಂಟಂತ ಬ್ರಹ್ಮ ಹೇಳಿದಾನೆ. ಎಸ್, ನಾವು ಒಪ್ಪಿಕೊಳ್ಬೇಕು. ಹರೇ ಕೃಷ್ಣ. ರೋಹಿಣಿ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ. ಉಷಾ ಹೇಳಿ. ಉಷಾ ಅವರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಹೇಳಿರೋ ಪ್ರಕಾರ ನಮ್ಮ ಕರ್ತವ್ಯ ಕರ್ಮಗಳನ್ನ ಮಾಡ್ತಾ
ಆ ಕರ್ತವ್ಯ ಕರ್ಮಗಳಲ್ಲಿ ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಗವಂತನಿಗೆ ಸಮರ್ಪಣೆ ಮಾಡಿ ಅವನ ಸತತ ನಾಮಜಪದಿಂದ ಮಾಡಿದ್ರೆ ಅದು ಅಕರ್ಮ ಕರ್ಮ ಆಗುತ್ತೆ ಅಂತ ಹೇಳ್ತಾರೆ. ಅದು ಸತ್ಯವೇ, ನಿಜವೇ? ಹಾಗೆ ಅಂತ ನಮ್ಮ ಕರ್ತವ್ಯಗಳನ್ನೆಲ್ಲ ಬಿಟ್ಟು ಕೇವಲ ನಾಮಜಪವನ್ನೇ ಮಾಡ್ತಾ ಇದ್ರೆ ಆಗುವಂತದ್ದು. ಏನೇನು ನಮ್ಮ ಕರ್ತವ್ಯಗಳಿದೆ, ನಮ್ಮ ಕರ್ತವ್ಯ ಹೇಳಿ ಅಂತ ಹೇಳಿ, ಕರ್ತವ್ಯ ಅಂತಂದು ಹೇಳಿ ನೀವು ಫಸ್ಟಿಗೆ. ಈಗ ನಾವು ಒಬ್ಬ ಗೃಹಿಣಿಯಾಗಿದ್ದೀವಿ, ನಾವು ಗೃಹಿಣಿಯಾಗಿ ನಮ್ಮ ಕರ್ತವ್ಯಗಳು ಕೃಷ್ಣನಲ್ಲಿ ತನ್ನಿ. ಕೃಷ್ಣನನ್ನ ಸ್ಮರಣೆ ಮಾಡಿ ಆ ಕರ್ಮಗಳನ್ನ ಅಂದ್ರೆ ಸತತ ನಾಮಜಪವನ್ನು ಮಾಡುವಂತದ್ದು, ಜೊತೆಲಿ ನಮ್ಮ ಕರ್ಮಗಳನ್ನು. ಈಗ ಅರ್ಜುನನಿಗೆ ಉಪದೇಶ ಮಾಡಿದ್ದು ಅದೇ ಅಲ್ವಾ, ನಿನ್ನ ಕರ್ತವ್ಯವನ್ನ ಮಾಡು, ಅದರ ಫಲಾಫಲಗಳನ್ನ ನನಗೆ ಬಿಡು ಅಂತ. ಆದ್ರೆ ನಾವು ಫಲಾಫಲಗಳನ್ನು ಕೃಷ್ಣನಿಗೆ ಕೊಡುದಿಲ್ಲಲ್ಲ. ಆದ್ರೆ ಸತತ ನಾಮಜಪದಿಂದ ಮಾಡಿದಾಗ ನೋಡಿ ಅವನಿಗೆ ಶರಣಾಗತನಾದಾಗ, ನೋಡಿ ಶರಣಾಗತ ಅಂದ್ರೆ ಪ್ರಭುಪಾದ ಹೇಳ್ತಾರೆ ಫಲೇನ ಪರಿಷತ್, ರಿಸಲ್ಟ್ ಅಲ್ಲಿ ಗೊತ್ತಾಗ್ತದೆ. ಈಗ ಎಂತ ಅಂದ್ರೆ ನೀವ್ ಹೇಳಿದ್ ಕರೆಕ್ಟ್, ನೀವ್ ಹೇಳಿದ್ದು ನಾನು ಕರ್ತವ್ಯ ಮಾಡ್ಬೇಕು ಗೃಹಣೆಯಾಗಿ, ಮತ್ತೆ ನಾನು ನಾಮ ಜಪ ಮಾಡ್ಬೇಕು, ಎಸ್ ಅದು ನನ್ನ ಕೆಲಸ ಆಯ್ತು, ಕರ್ಮ, ಎಸ್ ಓಕೆ, ನಿಮ್ಮ ಪ್ರಕಾರ ಓಕೆ. ಆದ್ರೆ ಎಂತ ಅಂದ್ರೆ ನಾ ಹೇಳುವಂತದ್ದು, ಈಗ ಕರ್ಮಯೋಗ ಅಂದ್ರೆ ನಾವು ಮಾಡಿದ ಕೆಲಸದಲ್ಲಿ ಕೃಷ್ಣನಿಗೆ ಎಲ್ಲಿ ಆದ್ರೂ ನಮ್ದು ಅಲ್ಲಿ ಉಂಟಾ, ಕೊಡ್ತೇವ ನಾವು ಕೃಷ್ಣನಿಗೆ ನಾವು ಎಂತಾದ್ರು ರಿಲೇಟ್ ಮಾಡ್ತೇವ? ಅಲ್ಲ, ಅದು ಮನಸ್ಸಿಗೆ ನಾಮಜಪವನ್ನ ಮಾಡ್ತಾ ನಾವು ಕರ್ತವ್ಯಗಳನ್ನ ಮಾಡಿ ಆದ್ರೂ ಕೂಡ ಹೇಗೆ ನೋಡಿ, ಅದು ಒಂದು ಸಮಾಧಾನ ಸಿಗುತ್ತಲ್ವಾ? ಅದು ಸಮಾಧಾನ ಸಿಗ್ತದೆ. ಆದ್ರೆ ಎಂತಂದ್ರೆ ಖಾಲಿ ಸಮಾಧಾನ ಸಿಕ್ಕಿ ಪ್ರಯೋಜನ ಇಲ್ಲ. ಹೇಗೆ ಅಂದ್ರೆ ನಾನು ಸಿಂಪಲ್ ಹೇಳುವಂತದ್ದು, ಈಗ ಒಬ್ಬ ಕೆಲಸ ಮಾಡ್ತಿದ್ದಾನೆ, ಅವ ಕೃಷ್ಣ ಪ್ರಜ್ಞೆಯಲ್ಲಿ ಕೂಡ ಇದ್ದಾನೆ, ಜಪ ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ತಿದ್ದಾನೆ. ಆದ್ರೆ ಅವ ಮಾಡಿದ ಕೆಲಸ ದುಡ್ಡಿನಿಂದ ಅವನ ಇಂದ್ರಿಯ ಸುಖ ಮಾಡಿದ್ರೆ ಅದು ತಪ್ಪು. ಮಾಡಿದ ಹಣದಲ್ಲಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ರೆ ಅಲ್ಲಿ ಅದಕ್ಕೆ ವ್ಯಾಲ್ಯೂ ಉಂಟು. ಗೊತ್ತಾಯ್ತು ಸ್ವಾಮೀಜಿ. ಆದರೆ ನಾವು ಮಾಡುವಂತ ಪ್ರತಿಯೊಂದು ಕರ್ತವ್ಯಗಳಲ್ಲೂ ಕೂಡ ಕೃಷ್ಣನಿಗೆ ಸಮರ್ಪಣೆ ಮಾಡಿ, ಸಮರ್ಪಣೆ ಮಾಡಿ. ನಾನು ಹೇಳುವಂತದ್ದು ಎಂತಂದ್ರೆ, ಕೆಲಸ ಮಾಡ್ಬೇಕು, ಶಾಸ್ತ್ರ ಕೂಡ ಹೇಳುವಂತದ್ದು 8 ಗಂಟೆ ಕೆಲಸ ಮಾಡ್ಬೇಕು, ಶಾಸ್ತ್ರದಲ್ಲೇ ಉಂಟು. ಆದ್ರೆ ನಾವೆಂತ ಮಾಡ್ತೇವೆ ಅಂದ್ರೆ, ಈಗ ಹೆಚ್ಚಿನವರು 3 ಕಬಟ್ ಹಣ ಇರ್ತದೆ ಮನೆಯಲ್ಲಿ, ಇನ್ನೊಂದು ಕಬಟ್ ತೆಗಿತಾರೆ, ಆ ಹಣವನ್ನು ಇನ್ನೊಂದು ಕಬಟಲ್ಲಿ ಇಡ್ತಾರೆ. ಗೊತ್ತಾಯ್ತಾ? ಕೃಷ್ಣನಿಗೆ ಎಲ್ಲಿ ಕೊಡುದಿಲ್ಲ. ಅಂದಾಜಾಗ ನಿಮ್ಗೆ ಈಗ ಹೇಗಂದ್ರೆ ಪ್ರಭುಪಾದ ಹೇಳ್ತಾರೆ, ಈಗ ಕೃಷ್ಣ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ನಮ್ಮ ಈ 2 ಕೈ ಸಾಲದಂತೆ. ಅಂದ್ರೆ ಈಗ ಕೊಡುದು ಕೂಡ ಕೃಷ್ಣನೇ. ಕೃಷ್ಣ ಅಂದ್ರೆ ಈಗ ಫೋರ್ಸ್ ಅಲ್ಲಿ, ಈಗ ಡ್ಯಾಮ್ ಅನ್ನು ಓಪನ್ ಮಾಡುವಾಗ ನೀರು ಬರ್ತದಲ್ಲ, ಅದೇ ರೀತಿ ಫೋರ್ಸ್ ಅಲ್ಲಿ ಕೃಷ್ಣ ಕೊಡ್ತಾನಂತೆ ಕೆಲವೊಮ್ಮೆ ಹಣ. ಹಾಗಾಗಿ ನಮ್ಮ ಈ 2 ಕೈ ಸಾಲದು ಕೃಷ್ಣ ಕೊಡುವಾಗ. ಆದ್ರೆ ಜನರು ಎಂತ ಮಾಡ್ತಾರೆ ಅಂದ್ರೆ ಕೃಷ್ಣನಿಗೆ ಕೊಡುವುದಿಲ್ಲ. ಇದು ವಿಷಯ. ಅಂದ್ರೆ ನೀವು ಹೇಳಿದ ಪ್ರಕಾರ ನೀವು ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದೀರಿ, ನೀವು ಕೆಲಸ ಮಾಡ್ತಾ ಇದ್ದೀರಿ, ಎಸ್ ಓಕೆ. ಆದ್ರೆ ಕೃಷ್ಣನಿಗೆ ಎಂತಾದ್ರು ಕೊಡ್ಬೇಕಲ್ಲ. ಕೃಷ್ಣನಿಗೆ ನಾವು ನಮ್ಮ ಮನಸ್ಸನ್ನ ನಾಮಜಪದೊಂದಿಗೆ ಕೊಟ್ಟಾಗ, ಹಣವನ್ನು ಅಲ್ಲಿ ಇಟ್ಟು ಮನಸ್ಸನ್ನು ಕೊಟ್ಟರೆ ಪ್ರಯೋಜನ ಇಲ್ಲ. ಆದ್ರೆ ನಾವು ಕರ್ತವ್ಯದಲ್ಲಿ ಇರುವಂತವರು, ನಾವು ದುಡಿಯುವಂತವರಲ್ವಲ್ಲ. ಅಲ್ಲ, ನೀವು ನಿಮ್ಗೆ ಹೇಳಿದಲ್ಲ, ನಾನು ಹೆಚ್ಚಿನ ದುಡಿಯವರಿಗೆ ಹೇಳಿದ್ದು, ನಿಮ್ಗೆ ಅಲ್ಲ, ನಿಮ್ಗೆ ಹೇಳಿದಲ್ಲ, ದುಡಿಯದವರಿಗೆ ಹೇಳಿದಲ್ಲ, ದುಡಿಯವರಿಗೆ ಹೇಳಿದ. ಅಂದ್ರೆ ಇದು ಜಾಸ್ತಿಯಾಗಿ ಅದು ಟ್ರೆಂಡ್ ಇರ್ಬೇಕು. ಅಂದ್ರೆ ಜನರು ಹೇಳ್ತಾರೆ, ಎಸ್ ನಾನು ಕೂಡ ಜಪ ಮಾಡುವಂತ ನಾನು ಕರ್ತವ್ಯ ಮಾಡ್ತಾ ಇದ್ದೇನೆ, ಆದ್ರೆ ರಿಸಲ್ಟ್ ಗೊತ್ತಾಗ್ಬೇಕಲ್ಲ, ಫಲೇನ ಪರಿಚಯ. ಈಗ ನಮಗೆ ಎಷ್ಟು ನಾವು ಸಂಪಾದನೆ ಮಾಡ್ತೇವೆ, ಅದರಲ್ಲಿ ನಾವು ಒಂದಿಷ್ಟು ಗುರು ಕಾರ್ಯಕ್ಕೆ ಅಂತ ನಾವು ಗುರು ಪೂರ್ಣಿಮೆ ಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಸಕಾಮ ಕರ್ಮಯೋಗ ಅಂದ್ರೆ ಒಂದಿಷ್ಟು ಕೃಷ್ಣನಿಗೆ ಕೊಟ್ರೆ ಅದು ಸಕಾಮ ಕರ್ಮಯೋಗ. ಹೌದು. ನಮ್ಮಿಂದ ಯಾವುದೇ ತಪ್ಪುಗಳಾಗದ ಹಾಗೆ ನಮಗೆ ಒಳ್ಳೆ ಮನಸ್ಸನ್ನ ಕೊಡಪ್ಪ, ಒಳ್ಳೆ ಬುದ್ಧಿಯನ್ನ ಕೊಡು ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಕೃಷ್ಣ ಒಮ್ಮೆ ನೀವು ಕೃಷ್ಣನಿಗೆ ಕೊಡ್ತಾ ಬಂದ್ರೆ ಕೃಷ್ಣ ಎಲ್ಲ ನಿಮ್ಗೆ ವ್ಯವಸ್ಥೆ ಮಾಡ್ತಾನೆ. ಹೇಗಂದ್ರೆ ಈಗ ನೀವು ಒಂದು ಕೃಷ್ಣನಿಗೆ ಎಂತಾದ್ರು ಕೊಡ್ತೀರಿ, ಮತ್ತೆ ಕೃಷ್ಣ ಈಗ ನೀವು ಕೃಷ್ಣನಿಗೆ ಕೊಡ್ಲಿಕ್ಕೆ ಯೋಚನೆ ಮಾಡ್ತಾ ಇರ್ತೀರಿ, ನಾನು ಹೇಗೆ ಕೊಡುದು ಒಂದು ತಿಂಗಳು ನೀವು ಯೋಚನೆ ಮಾಡ್ತಾ ಇರ್ತೀರಿ. 1 ತಿಂಗಳ ನಂತರ ನೀವು ಎಸ್ ಕೃಷ್ಣನಿಗೆ ಎಂತಾದ್ರು ಕೊಡ್ಬೇಕಂತ ನೀವು ಪ್ಲಾನ್ ಮಾಡಿದೆ, ಮತ್ತೆ ನೀವು ಕೊಡ್ತೀರಿ 1 ತಿಂಗಳ ನಂತರ. ಮತ್ತೆ ಕೃಷ್ಣ ಯೋಚನೆ ಮಾಡ್ತಾ ಇರ್ತಾನಂದ್ರೆ ಇವನಿಗೆ ನಾನು ಹೇಗೆ ಅದು ಕೂಡ ಹೇಗೆ ನೀವು ಕೊಟ್ಟ 100% ಜಾಸ್ತಿ. ಗೊತ್ತಾಯ್ತಾ? ಕೃಷ್ಣ ಯೋಚನೆ ಮಾಡ್ತಾ ಇರ್ತಾನೆ. ಹಾಗಾಗಿ ಕೃಷ್ಣನಿಗೆ ಕೂಡ ಆ ಇಮೋಷನ್ ಉಂಟು. ಕೃಷ್ಣ ಕೂಡ
ನಮ್ಮ ಯಜಮಾನ್ರು ಅವರು ಈಗಿಲ್ಲ, ಅವರು ಇಸ್ಕಾನ್ನಲ್ಲಿ ಅವರು ಲೈಫ್ ಮೆಂಬರ್ ಆಗಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಹತ್ರ ಮೆಟೀರಿಯಲ್ಸ್ ಎಲ್ಲ ಇದೆ. ಅದು ಓದಿದಾಗ ಕೆಲವೊಂದು ಪ್ರಶ್ನೆಗಳು ಬರುತ್ತೆ, ಅದನ್ನ ತಮ್ಮಲ್ಲಿ ಕೇಳಿದೆ, ತುಂಬಾ ಒಳ್ಳೇದು ಅನ್ನಿಸ್ತು. ನಾನು ಹೇಳಿದ ಜನರಲ್ ಆಗಿ, ಯಾಕಂದ್ರೆ ಇದು ಜನರಲ್ ಆಗಿ ಜನರೆಲ್ಲರೂ ಹೇಳ್ತಾರೆ, ಆದ್ರೆ ಜನರಿಗೆ ಕೊಡ್ಲಿಕ್ಕೆ ಬರುದಿಲ್ಲ, ಅಂದ್ರೆ ಮನಸ್ಸೇ ಬರುದಿಲ್ಲ. ಅಂದ್ರೆ ಪ್ರಭುಪಾದ ಯಾವಾಗಲೂ ಹೇಳುವಂದ್ರೆ, ಈ ಕಿಸೆಯಲ್ಲಿ ಕೈ ಹಾಕಿದ್ರೆ ಕೈ ಬರುವುದಿಲ್ಲ ಅಂತ ಹೊರಗೆ, ದೇವರಿಗೆ ಕೊಡ್ಲಿಕ್ಕೆ, ಉಳಿದ ಎಲ್ಲದ ಕೊಡ್ತಾರೆ. ಈಗ ಹೇಗಂದ್ರೆ ನಾವು ಲಾಸ್ಟ್ ಟೈಮ್ ನಮ್ಗೆ ಸಣ್ಣ ದೇವರಿದ್ದಾರೆ ರಾಧಾ ಗೋವಿಂದ್, ಹಾಗೆ ರಾತ್ರಿ ನಾವು ಅವರನ್ನು ಮಲಗುವಾಗ ಸಣ್ಣ ಬೆಡ್ ಬೇಕು, ಅಂದ್ರೆ ಅದಕ್ಕೆ ಪಿಲ್ಲೋ, ಸಣ್ಣ ಪಿಲ್ಲೋ ಪರ್ಚೇಸ್ ಮಾಡ್ಲಿಕ್ಕೆ ಹೋಗುವ ನಾನು ಪ್ರೆಸಿಡೆಂಟ್ ಹೋಗಿದ್ದೆವು. ಆಗ ಆ ಪಿಲ್ಲೋಗೆ 1000 rupees ಅದನ್ನು ಪರ್ಚೇಸ್ ಮಾಡಿದೆ. ಆಗ ಅಂಗಡಿಯವ ಹೇಳ್ತಾನೆ, ಅಲ್ಲಿ ನಾವು ನೋಡಿದೆವು 2 ಲಕ್ಷದ್ದು 3 ಲಕ್ಷದ್ದು ಈ ಎಂತಂದ್ರೆ ಎಂತ ಹೇಳುದು ಬೆಡ್ಶೀಟ್, ಬೆಡ್ಶೀಟ್ ಅಲ್ಲ, ಇದು ದೊಡ್ಡದು ಎಂತ ಹೇಳುದು ಅದಕ್ಕೆ, ಪಿಲ್ಲೋ ಅಲ್ಲ, ಮ್ಯಾಟ್ರೆಸ್. ಮ್ಯಾಟ್ರೆಸ್. ನಾವು ಕೇಳಿದೆವು, ಇದನ್ನು ಕೊಂಡು ಹೋಗ್ತಾರೆ. ಹೌದು, ಎಲ್ಲರೂ ಕೊಂಡು ಹೋಗ್ತಾರೆ, ಅವ್ರು ಹೇಳ್ತಾರೆ. ಅಂದ್ರೆ ಜನರು ಅವರ ಇಂದ್ರಿಯ ಸುಖಕ್ಕೆ ಅಷ್ಟು ಖರ್ಚು ಮಾಡ್ತಾರೆ. ದೇವರಿಗೆ ಕೊಡುವಾಗ ದೇವಸ್ಥಾನಕ್ಕೆ ನಾವೆಂತ ಕೇಳಿದ್ರೆ ಒಂದು 500 ರೂಪಾಯಿ ಸಾಕು. ಅಂದ್ರೆ ಅವ ಒಳ್ಳೇದಾಗಿ ಮಲಗಬೇಕು. ದೇವರಿಗೆ ಎಂತಂದ್ರೆ ಜನರು ಈ ಅವರ ಮನೆಯದು ಮಂಟಪ ಎಲ್ಲ, ಹೇಗಂದ್ರೆ ಅವನಿಗೆ ಅವನ ಈ ಮ್ಯಾಟ್ರಿಸ್ 2-3 ಲಕ್ಷದ್ದು ಮಂಟಪ ಸಣ್ಣ ಒಂದು ಮನೆಯಲ್ಲಿ ಇಟ್ಟಿದ್ದಾನೆ ದೇವರನ್ನು, ಕೃಷ್ಣನನ್ನು. ಹಾಗೆ ಮಾಡಬಾರ್ದು, ದೇವರನ್ನು ಉನ್ನತ ಮಟ್ಟದಲ್ಲಿ ಇಡ್ಬೇಕು. ನಾವು ಸಣ್ಣದ, ಈಗ ನೋಡಿ ನಮ್ಗೆ ನಮ್ಮ ಈ ಧೋತಿ ಕುರ್ತಾ ಇದಕ್ಕೆ ಏನಿಲ್ಲ, ಧೋತಿಗೆ 200 ರೂಪಾಯಿ, ಕುರ್ತಾಗೆ 200 ರೂಪಾಯಿ. ಆದ್ರೆ ನಮ್ಮ ಈ ದೇವಸ್ಥಾನದಲ್ಲಿ ಕೃಷ್ಣನಿಗೆ ನಾವು ಹಾಕಿದ ಬಟ್ಟೆ 10,000 ಬಟ್ಟೆ. ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ಮಾರ್ಕೆಟ್ ಅಲ್ಲಿ ಹೋಗುವಾಗ ನೀನು ಈಗ ಆಪಲ್ ಅಲ್ಲಿ 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಆಪಲ್ ಇರ್ತದೆ. 500 ರೂಪಾಯಿ ಫಸ್ಟ್ ಕ್ಲಾಸ್ ಆಪಲ್. ಕೃಷ್ಣನಿಗೆ ತರುವಾಗ ಫಸ್ಟ್ ಕ್ಲಾಸ್ ತಾ. ಕೃಷ್ಣನಿಗೆ ಡ್ರೆಸ್ ಮಾಡುವಾಗ ಕೂಡ ನೀನು ಫಸ್ಟ್ ಕ್ಲಾಸ್ ಹಾಕು. ಕೃಷ್ಣ ಚಂದ ಕಾಣಿದ್ರೆ ನೀನು ಕೂಡ ಚಂದ ಕಾಣ್ತೀಯ. ಆದ್ರೆ ಜನರಿಗೆ ಇದು ಗೊತ್ತಿಲ್ಲ. ಜನರು ಎಂತ ಅಂದ್ರೆ ಅವರು ಅವರ ಹಿಂದೆ ಸುಖ, ಒಂದು ಸೋಫಾ ಕೂಡ ಕೆಲವರ ಮನೆಯಲ್ಲಿ 2 ಲಕ್ಷದ ಸೋಫಾ, ಅಂದ್ರೆ ಅವನಿಗೆ ಆರಾಮ್ಸೆ ಕೂತು. ಆದ್ರೆ ದೇವರಿಗೆ ಜಾಗವೇ ಇಲ್ಲ. ಈ ರೀತಿ ಮಾಡಬಾರ್ದು. ದೇವರಿಗೆ ಸಣ್ಣ ಮನೆಯಲ್ಲಿ ಕೂರಿಸಿದಾನೆ, ಈ ರೀತಿ ಮಾಡಬಾರ್ದು. ದೇವರಿಗೆ ನಾವು ಹೈಯೆಸ್ಟ್ ಕೊಡ್ಬೇಕು, ನಮ್ಗೆ ನಾವು ಕಡಿಮೆ ಹಿಂದೆ ಸುಖ ಮಾಡ್ಬೇಕು. ಎಸ್, ಹರೇ ಕೃಷ್ಣ. ಮತ್ತೊಂದು ಪ್ರಶ್ನೆ ಗುರುಜಿ. ಈಗ ನಾವು ಪ್ರತಿಯೊಂದು ಮಾಡ್ಬೇಕಾದ್ರೆ ಈಗ ಮನಸ್ಸಿನಿಂದ, ಅಂದ್ರೆ ಮಾನಸಿಕ ಶಾರೀರಿಕ ಪೂಜೆ ಪುನಸ್ಕಾರಗಳಿಂದ ಮನಸ್ಸಿನಿಂದ ಮಾನಸಿಕ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಅಂತಾರೆ. ಈಗ ನೀವು ಹೇಳಿದ ಮಾನಸಿಕ ಪೂಜೆ ಮಾಡ್ಲಿಕ್ಕೆ ನಾವು ಅದು ರಾಗಾನುಗ ಸ್ಟೇಜ್ಗೆ ಬರ್ಬೇಕು. ರಾಗಾನುಗ ಅಂದ್ರೆ 24 ಗಂಟೆ ಕೃಷ್ಣನ ಸ್ಮರಣೆ. ಅದು ಈ ಉದ್ದವ, ಅರ್ಜುನ, ಮತ್ತೆ ಸುಧಾಮ, ಮತ್ತೆ ಯಶೋದೆ, ಮತ್ತೆ ನಂದ ಮಹಾರಾಜ್, ರಾಧಾರಾಣಿ, ಗೋಪಿಗೆಯರು, ಅವರೆಲ್ಲ 24 ಗಂಟೆ ಕೃಷ್ಣಂದೇ ಸ್ಮರಣೆ. ಆ ಲೆವೆಲ್ಗೆ ಬರ್ಬೇಕು. ಆ ಲೆವೆಲ್ಗೆ ಬರ್ಬೇಕಿದ್ರೆ ನಾವು ಸಾಧನೆ ಮಾಡ್ಬೇಕು. ಹೌದು ಹೌದು, ಒಳ್ಳೇದಿದೆ. ಸಾಧನೆ ಮಾಡಿದ್ರೇನೆ ಮುಂದೆ ಹೋಗಕ್ಕಾಗೋದು. ಮುಂದೆ ಹೋಗ್ಬೋದು. ತುಂಬಾ ಒಳ್ಳೇದು ಅನ್ನಿಸ್ತು ಗುರುಜಿ. ನಮಸ್ಕಾರ. ಹರೇ ಕೃಷ್ಣ. ಧನ್ಯವಾದ. ಎಸ್, ದೋಣಸ್ವಾಮಿ ಹೇಳಿ. ಅಂದ್ರೆ ಇದು ಅಂದ್ರೆ ದೇವರೊಬ್ಬ ನಾಮ ಹಲವು ಅಂತ ಹೇಳ್ತಾರಲ್ಲ, ಸತ್ಯನ ಸುಳ್ಳು ನೋಡಿ. ಹೇಗಂದ್ರೆ ಈಗ ಜನರಿಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ, ದೇವತೆಗಳನ್ನು ದೇವರಂತ ಭಾವಿಸ್ತಾರೆ. ಇದು ತಪ್ಪು. ದೇವತೆಗಳು ಯಾವಾಗಲೂ ದೇವತೆ. ಈಗ ಹೇಗಂದ್ರೆ ಕೃಷ್ಣನಿಂದ ಬರುವಂತದ್ದು ಬಲರಾಮ್, ಬಲರಾಮನಿಂದ ಸಂಕರ್ಷಣ, ಸಂಕರ್ಷಣದಿಂದ ನಾರಾಯಣ, ನಾರಾಯಣದಿಂದ 2ನೇ ಸಂಕರ್ಷಣ, ಮತ್ತೆ 2ನೇ ಸಂಕರ್ಷಣದಿಂದ ಬರುವಂತದ್ದು ಕಾರಣೋದಕ ಶಾಯಿ ವಿಷ್ಣು ಅಂದ್ರೆ ಮಹಾವಿಷ್ಣು, ಮತ್ತೆ ಗರ್ಭೋದಕ ಶಾಯಿ ವಿಷ್ಣು, ಮತ್ತೆ ಕ್ಷೀರೋದಕ ಶಾಯಿ ವಿಷ್ಣು. ಮತ್ತೆ ಈ ಕಾರಣೋದಕ ಶಾಯಿ ವಿಷ್ಣುವಿನ ರೋಮದಿಂದ ಎಲ್ಲ ಬ್ರಹ್ಮಾಂಡ ಹುಟ್ಟುವಂಥದ್ದು. ಆ ಎಲ್ಲ ಬ್ರಹ್ಮಾಂಡಕ್ಕೆ ಗರ್ಭೋದಕ ಶಾಯಿ ವಿಷ್ಣು ಹೋಗುವಂಥದ್ದು. ಆ ಗರ್ಭೋದಕ ಶಾಯಿ ವಿಷ್ಣುವಿಂದ ಹೊಕ್ಕಳಿಂದ ಹುಟ್ಟುವಂಥದ್ದು ಬ್ರಹ್ಮ, ಮತ್ತೆ ಬ್ರಹ್ಮನಿಂದ ಎಲ್ಲ ಲಿವಿಂಗ್ ಎಂಟಿಟೀಸ್ ಹುಟ್ಟುವಂಥದ್ದು. ಹಾಗಾಗಿ ದಯವಿಟ್ಟು ಇದನ್ನು ನಾವು ತಿಳ್ಕೊಳ್ಬೇಕು. ನಮ್ಗೆ ಇದರ ಮಾಹಿತಿ ಇಲ್ಲ, ಅದು ಶಾಸ್ತ್ರದಲ್ಲಿ ಇದರ ಬಗ್ಗೆ ಉಂಟು. ಎಸ್, ಹರೇ ಕೃಷ್ಣ. ಮತ್ತೆ ಈಗ ಅಂದ್ರೆ ನಾವೀಗ ಶ್ರೀಕೃಷ್ಣನಿಗೆ ಅಂದ್ರೆ ನಾಮಸ್ಮರಣೆ ಮುಂದೆ ಮಾಡಿದ್ರೆ ಬೇರೆ, ಅಂದ್ರೆ ಈಗ ಶಿವಂದಾಗ್ಲಿ ಆತರ ವಿಷ್ಣು ಸಹಸ್ರನಾಮ ಆತರ ಎಲ್ಲ ಮಾಡ್ತಾರೆ, ಅದೆಲ್ಲ ಕನ್ಸಿಡರ್ ಆಗಲ್ಲ ನೋಡಿ. ಬೇರೆ ದೇವರು ನಾವ್ ಯಾವ್ದೋ ಈಗ ಮನೆ ದೇವರು ಅಂತ ಇರ್ತೀವಿ, ಅವೆಲ್ಲ ಅದು ಸ್ಮರಣೆ ಮಾಡಿದ್ರೆ ಸಿಗಲ್ಪ. ಯಾವ್ದು ಈಗ ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ನೀವು ಮತ್ತೆ ಗಿಡದ ಈ ತುಸಿಲು, ಅದೇ ಗಿಡದ ಸ್ಟೆಮ್, ಗಿಡದ ಬ್ರಾಂಚಸ್
ಗಿಡದ ಎಲೆ ಇದಕ್ಕೆ ನೀವು ನೀರು ಹಾಕ್ಬೇಕಂತ ಉಂಟಾ ಇಲ್ಲ ನಿಮ್ಮಲ್ಲಿ ಪ್ರಶ್ನೆ? ಎಸ್ ಇಲ್ಲ ಅದೇ ರೀತಿ ಕೃಷ್ಣ ಹೇಳುದು ಯಸ್ಮಿನ್ ತುಷ್ಟೇ ಜಗತ್ ತುಷ್ಟೇ. ಯಸ್ಮಿನ್ ತುಷ್ಟೇ ಅಂದ್ರೆ ಕೃಷ್ಣ ಪ್ಲೀಸ್ ಆದ್ರೆ ಜಗತ್ತು ಪ್ಲೀಸ್ ಆದ ಹಾಗೆ. ಆದ್ರೆ ನಮ್ಗೆ ಅದು ಗೊತ್ತಿಲ್ಲ. ಕೃಷ್ಣನ್ ಪ್ಲೀಸ್ ಮಾಡಿದ್ರೆ ಎಲ್ಲವನ್ನು ಪ್ಲೀಸ್ ಮಾಡಿದ ಹಾಗೆ. ಎಸ್ ಹರೇ ಸರಿ ಗುರುಜಿ. ಹರೇ ಎಸ್ ಶುಭಾರ್ ಅನ್ಮ್ಯೂಟ್ ಮಾಡಿ ಮಾತಾಜಿ. ಶುಭಾರ್ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಗುರುಜಿ. ನಂದು ಕ್ವಶನ್ ಅಂದ್ರೆ, ಈಗ ಕೃಷ್ಣನಿಗೆ ಅರ್ಪಣೆ ಮಾಡೋದು ಅಂದ್ರೆ ನಾವು ಹಣನ ಅಥವಾ ನಮ್ಮ ಇದನ್ನ ತಗೊಂಡೋಗಿ ದೇವಸ್ಥಾನದಲ್ಲೇ ಕೊಡ್ಬೇಕಾ, ಅಥವಾ ಅಸಹಾಯಕರು ಯಾರಿಗೆ ಕಷ್ಟದಲ್ಲಿ ಇರ್ತಾರೋ ಅವರಿಗೂ ಕೃಷ್ಣನ ಹೆಸರಲ್ಲಿ ಸಹಾಯ ಮಾಡಬಹುದಲ್ವಾ? ನೋಡಿ ಹೇಗೆ ಅಂದ್ರೆ, ಈಗ ಫಸ್ಟಿಗೆ ಪ್ರಭುಪಾದ ಹೇಳ್ತಾರೆ, ಈಗ ಒಂದು ಮನೆಯಲ್ಲಿ ಬೆಂಕಿ ಬಿದ್ದಿದೆ. ಮನೆಯಲ್ಲಿ ಬೆಂಕಿ ಬಿದ್ದದು ನಾವು ಫಸ್ಟಿಗೆ ಎಂತ ಮಾಡ್ಬೇಕು? ಈಗ ನಾವು ಆ ಮನೆಯಲ್ಲಿ ಇದ್ದೇವೆ, ಬೆಂಕಿ ಬಿದ್ದಿದೆ, ಬೆಂಕಿಗೆ ನೀರ್ ಹಾಕಿ ಆರಿಸ್ಬೇಕು. ಅಲ್ಲ, ನಾವು ಫಸ್ಟ್ ಹೊರಗೆ ಬರ್ಬೇಕು. ನಾವು ಹೊರಗೆ ಬರ್ಬೇಕು ಬೆಂಕಿಯಿಂದ. ಅಲ್ಲಿದ್ದು ನಮ್ಗೆ ಹೇಗೆ ನೀರು ಹಾಕ್ಲಿಕ್ಕೆ ಆಗ್ತದೆ? ನಾವು ಹೊರಗೆ ಬಂದು ಮತ್ತೆ ನೀರು ಹಾಕ್ಬೇಕು. ಅದೇ ರೀತಿ ನೀವು ಕಷ್ಟದವರಿಗೆ ನೀವು ಎಂತ ಸಹಾಯ ಮಾಡುವಂತದ್ದು? ಅವನ ಜನ್ಮ ಮೃತ್ಯು ಜರವ್ಯಾಧಿ ನಿಲ್ಲಿಸಲಿಕ್ಕೆ ಆಗ್ತದಾ? ಅಲ್ಲ. ಅವನ ಮೃತ್ಯುವನ್ನು ನಿಲ್ಲಿಸಲಿಕ್ಕೆ ಆಗ್ತದಾ? ಅವನ ರೋಗವನ್ನು ನಿಲ್ಲಿಸಲಿಕ್ಕೆ ಆಗ್ತದಾ? ಅವನ ಬಟ್ ಅದಕ್ಕೆ ಅವನ ರೋಗಕ್ಕೆ ಗುಣ ಆಗುವಾಗ ನಾವು ನೀವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಈಗ ಗುಣ ಮಾಡ್ತೀರಿ, ಇನ್ನೊಂದು ರೋಗ ಬರ್ತದೆ ಅವನಿಗೆ. ನೀವೀಗ ಒಂದು ರೋಗ ಗುಣ ಮಾಡ್ತೀರಿ, ಇನ್ನೊಂದು ಬರ್ತದೆ. ಹಾಗೆ ಎಂತ ಮಾಡ್ತೀರಿ ನೀವು? ಹಾಗಾಗಿ ಇದು ನಿಮ್ಗೆ ಅರ್ಥ ಆಗ್ಬೇಕು. ಎಂತ ಅಂದ್ರೆ, ಫಸ್ಟಿಗೆ ನಾವೇ ಕಷ್ಟದಲ್ಲಿದ್ದೇವೆ, ನಾವೇ ಜನ್ಮ ಮೃತ್ಯು ಜರವ್ಯಾಧಿಯಲ್ಲಿ ಇದ್ದೇವೆ. ನಾವು ಇನ್ನೊಬ್ರಿಗೆ ಎಂತ ಅರ್ಥ ಹೆಲ್ಪ್ ಮಾಡುವಂತದ್ದು. ಕೃಷ್ಣ ಪ್ರಜ್ಞೆ ಕೊಟ್ರೆ ಅವನಿಗೆ ಹೆಲ್ಪ್ ಆಗ್ತದೆ. ಗೊತ್ತಾಯ್ತಾ? ನಿಮ್ಗೆ ಉಪಕಾರ ಎಂತ ಗೊತ್ತಾಗ್ಬೇಕು. ಓಕೆ ಗುರುಜಿ, ಧನ್ಯವಾದ. ಹರೇ ಕೃಷ್ಣ. ಪ್ರಭುಜಿ ಚಾಟ್ ಅಲ್ಲಿ ಕ್ವಶನ್ ಇದೆ, ಬಟ್ 8 ಆಯ್ತು, 8 ಗಂಟೆ ಆಯ್ತು. ಹೇಳ ಪ್ರಭುಜಿ. During Vaikuntha Ekadasi, if we visit temple, all the karma will become zero. Is it true? Please explain. ಆದ್ರೆ ಅದು ಪುಣ್ಯ, ಕರ್ಮ ಜೀರೋ ಆಗುದಿಲ್ಲ, ಪುಣ್ಯ ಸಿಗ್ತದೆ. ಆಮೇಲೆ ಗುರುಜಿ, if anyone die in childhood, they will be birth in next janma or in this Kali Yuga only, na? That is his question. ಈಗ ಕಲಿಯುಗ ಆಗ್ತಾ ಉಂಟು, ನೆಕ್ಸ್ಟ್ ಅವರಿಗೆ ನೆಕ್ಸ್ಟ್ ಲೈಫ್ ಉಂಟು. ಅದು ಎಂತ ಬೇಕಾದ ಲೈಫ್ ಆಗ್ಬೋದು, ಪ್ರಾಣಿ ಆಗ್ಬೋದು, ಪಕ್ಷಿ ಆಗ್ಬೋದು, ಯಾವ್ದು ಬೇಕಾದ ಆಗ್ಬೋದು. ಎಸ್. ಪ್ರಶ್ನೆ ಇಲ್ಲ ಪ್ರಭುಜಿ. ಅಷ್ಟೇಯಾ? ಅಷ್ಟೇ ಪ್ರಭುಜಿ. ಹರೇ ಕೃಷ್ಣ. ಓಕೆ, ಧನ್ಯವಾದ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕುರ್ ಕಿ ಜೈ. ಹರೇ ಕೃಷ್ಣ.